ಪ್ರತೀಕವಾಗಿ ಇಂದು ವಿಶ್ವದಾದ್ಯಂತ ಇದು ನಮ್ಮ ಕಲೆ ಅಂತ ನಾವು ಹೆಮ್ಮೆಯಿಂದ ಹೇಳಿಕೊಳ್ತಾ ಇದ್ದೇವೆ. ಒಂದೆಡೆಯಲ್ಲಿ ಅನೇಕರಿಗೆ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ ದಾರಿಯಾಗಿರುವ ಕಲೆ, ಮತ್ತೊಂದು ಕಡೆಯಲ್ಲಿ ಒಂದು ಸಮಗ್ರವಾದ ರಂಗಭೂಮಿಯಾಗಿ ನಮ್ಮ ಸಂಸ್ಕೃತಿಯ ಪ್ರತೀಕವಾಗಿ ಅದನ್ನು ಉಳಿಸಬೇಕು ಎನ್ನುವ ನೆಲೆಯಲ್ಲಿ ಹಾತೊರೆಯುವಂತಹ ಮನಸ್ಸುಗಳು. ಹೀಗೆ ಭಿನ್ನ ನೆಲೆಗಳಲ್ಲಿ ಯಕ್ಷಗಾನವನ್ನ ಸ್ವೀಕರಿಸಿಕೊಂಡು ಬಾಳಿದವರು ಅನೇಕರು, ಬಾಳುತ್ತಿರುವುದು ಅನೇಕರು. ಈ ನೆಲೆಯಲ್ಲಿ ನೋಡುವುದು ಅಂದ್ರೆ ಮೇಳದ ಒಳಗಿನ ಎಲ್ಲಾ ಕಲಾವಿದರಂತೆ ಈ ಕಲೆಯ ಎಲ್ಲ ಆಯಾಮಗಳಲ್ಲಿ ಎಲ್ಲ ಅಂಗಗಳನ್ನ ಅಭ್ಯಸಿಸಿಕೊಂಡು ಸವ್ಯಸಾಚಿ ಎನಿಸಿಕೊಂಡು ಮೇಳದ ಕಲಾವಿದನಾಗಿ ಕಲೆಯ ಕುರಿತಾಗಿ ಅಕಡಬೇಕಾದಂತಹ ಚಿಂತನೆಯನ್ನ ಮಾಡುತ್ತಾ ಬಾಳಿನ ಪುರುಷೋತ್ತಮ ಪೂಜ್ಯರು ಈ ಹೊತ್ತು ನಮ್ಮೊಂದಿಗಿಲ್ಲ. ಅವರ ಸಂಸ್ಮರಣ ಕಾರ್ಯಕ್ರಮವನ್ನು ಮತ್ತು ಅವರ ಹೆಸರು ಮತ್ತು ಅವರ ಮನಸ್ಸಿನ ಉದ್ದೇಶದಂತೆ ನಾವು ಸ್ಥಾಪಿಸಿಕೊಂಡಿರುವಂತಹ ಪ್ರತಿಷ್ಠಾನವನ್ನ ಈ ಹೊತ್ತು ಲೋಕಾರ್ಪಣೆಗೊಳಿಸುವಂತಹ ಕಾರ್ಯಕ್ರಮಕ್ಕೆ ನಾವಿದ್ದೇವೆ. ಈ ಸಂದರ್ಭದಲ್ಲಿ ಇಂದಿನ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿ ಅಧ್ಯಕ್ಷತೆಯನ್ನು ವಹಿಸಿ ಯಕ್ಷ ಪುರುಷೋತ್ತಮ ಎನ್ನುವಂತಹ ಸಂಸ್ಮರಣ ಗ್ರಂಥವನ್ನ ಬಿಡುಗಡೆ ಮಾಡುವುದಕ್ಕೆ ನಮ್ಮ ಜೊತೆಗಿರುವುದು ಯಕ್ಷಗಾನ ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು ಇದರ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ GL ಹೆಗ್ಡೆ ಕುಮಟ ಇವರು. ಸಂಸ್ಮರಣ ಭಾಷಣವನ್ನು ಮಾಡುವುದಕ್ಕಿದ್ದಾರೆ ಶ್ರೀಯುತ ವಿಶ್ವೇಶ್ವರ ಭಟ್ ಸುನ್ನಂಬಳ. ಮುಖ್ಯ ಅಭ್ಯಾಗತರಾಗಿ ನಮ್ಮೊಂದಿಗೆ ಯಕ್ಷಗಾನದ ಹಿರಿಯ ವಿದ್ವಾಂಸರಾದ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿಯವರು, ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು ಇದರ ಸದಸ್ಯರಾಗಿರುವ ಕದ್ರಿ ನವನೀತ ಶೆಟ್ಟಿಯವರು, ಯಕ್ಷ ಪುರುಷೋತ್ತಮ ಸಂಸ್ಮರಣ ಗ್ರಂಥದ ಸಂಪಾದಕರಾಗಿರುವ ಶ್ರೀಯುತ ಭಾಸ್ಕರ ರೈ ಕುಕ್ಕುವಳ್ಳಿಯವರು, ಯಕ್ಷ ಪುರುಷೋತ್ತಮ ಸಂಸ್ಮರಣ ಗ್ರಂಥದ ಪ್ರಕಾಶಕರು ಅಜೇಕಾರು ಕಲಾಭಿಮಾನಿಗಳ ಬಳಗ ಮುಂಬೈ ಇದರ ಅಧ್ಯಕ್ಷರಾಗಿರುವ ಅಜೇಕಾರು ಬಾಲಕೃಷ್ಣ ಶೆಟ್ಟಿಯವರು ಮತ್ತು ಯಕ್ಷಗಾನ ಅಧ್ಯಯನ ಕೇಂದ್ರ ಮಂಗಳೂರು ವಿಶ್ವವಿದ್ಯಾನಿಲಯ ಇದರ ನಿರ್ದೇಶಕರಾಗಿರುವಂತಹ ಪ್ರೊಫೆಸರ್ ಶ್ರೀಪತಿ ಕಲ್ಲೂರಾಯರು ಇವರನ್ನ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುತ್ತಾ ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ನಮ್ಮ ಟ್ರಸ್ಟ್ನ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಇವರನ್ನ ವೇದಿಕೆಗೆ ಕರೆದುಕೊಂಡು ಬರಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಇವರ ಜೊತೆಗೆ ಕಟೀಲು ಮೇಳದ ಸಂಚಾಲಕರಾಗಿರುವಂತಹ ಶ್ರೀ ಕಲ್ಲಾಡಿ ದೇವಿ ಪ್ರಸಾದ್ ಶೆಟ್ಟಿಯವರು, ಮಂಜನಾಡಿ ವಿಷ್ಣುಮೂರ್ತಿ ಜನಾರ್ದನ ದೇವಸ್ಥಾನ ಇದರ ಅಮೋಕ್ಷಿಕ ಅರ್ಚಕರಾಗಿರುವಂತಹ ಶ್ರೀಯುತ ಟಿ ಸುಬ್ರಹ್ಮಣ್ಯ ಭಟ್, ಅಮೃತ ಯಕ್ಷ ಸದನ ಪ್ರತಿಷ್ಠಾನ ಕೊಟ್ಟಿಗೆರೆ ಇದರ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಶೋಭಾ ಪುರುಷೋತ್ತಮ ಪೂಜ, ಅಮೃತ ಯಕ್ಷ ಸದನ ಪ್ರತಿಷ್ಠಾನ ಕೊಟ್ಟಿಗೆರೆ ಇದರ ಉಪಾಧ್ಯಕ್ಷರಾಗಿರುವಂತಹ ಶ್ರೀಯುತ ರಾಜರಾಮ ಹೊಳ್ಳ ಕೈಗಂಗಳ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿಸಿಕೊಳ್ಳುತ್ತಿದ್ದೇವೆ. ಭಕ್ತಿಯನ್ನ ಹೊರತುಪಡಿಸಿ ಯಕ್ಷಗಾನವನ್ನ ಕಲ್ಪಿಸುವುದಕ್ಕೆ ಸಾಧ್ಯವಿಲ್ಲ. ಭಕ್ತಿ ಯುಗದಿಂದ ಮತ್ತು ಭಕ್ತಿ ಕೇಂದ್ರದಿಂದ ಭಕ್ತಿಯ ಕಾರಣದಿಂದಲಾಗಿ ಈ ಎತ್ತರ ಈ ಹೊತ್ತು ಭಗವಂತನನ್ನ ಸ್ಮರಿಸಿಕೊಳ್ಳುತ್ತಾ ನಮ್ಮ ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದೇವೆ. ಪ್ರಾರ್ಥನೆಗಾಗಿ ನಮ್ಮ ಜೊತೆಗೆ ಭಾಗವತರಾದ ಧೀರಜರೈ ಸಂಪಾಜೆ, ಅವರ ಜೊತೆಗೆ ಮಯೂರ್ ನಾಯಕ ಮಾಡುವುದು, ಸವಿನಯ ನೆಲೆತೀರ್ಥ ಕೀರ್ತನ ನಾಯಕ ಮಾಡುವುದು. ಗುರುಗಳಾಧಿಪತಯೇ ನಮಃ.
ದುಃಖದಿ ತಾನುಲಿಯದು ಪೆಣ್ಣಳು ಮುಖ್ಯ ಮಾನಿಷಾದದಲ್ಲಿ ಕ್ರೌಂಚ ಪಕ್ಷಿಗಳ ರಸಮಯವಾದ ಸನ್ನಿವೇಶವನ್ನು ವಿವರಿಸುತ್ತಾ ಕೊನೆಗದು ಬೇಟೆಗಾರನ ಬಾಣಕ್ಕೆ ಬಲಿಯಾಗುವಂತಹ ಸನ್ನಿವೇಶವನ್ನ ಪೂಂಜರು ಚಿತ್ರಿಸಿರುವಂತಹ ಬರೆಯಲು ನಾವು ಯಾರು ನಿರೀಕ್ಷಿಸದೇ ಇರುವಂತಹ ಸನ್ನಿವೇಶ ಪೂಂಜರ ಬದುಕಿಗೂ ಕೂಡ ಒದಗಿ ಬಂತು. ಮೈಲೋಡಿಸ್ಲಾಸಿಯಾ ಎನ್ನುವಂತಹ ರಕ್ತ ಸಂಬಂಧಿ ಕಾಯಿಲೆ ಬಹಳ ವಿರಳವಾಗಿ ಕಾಣಿಸುವಂತಹ ಕಾಯಿಲೆ ಇದು ಪೂಜ್ಯರಿಗೆ ಬಾಧಿಸಿತು. ನಾವೆಲ್ಲರೂ ಕೂಡ ದುಃಖಿಸುತ್ತಾ ಇರುವಂತಹ ಸಂದರ್ಭದಲ್ಲೇ ನಮ್ಮನ್ನ ಬಿಟ್ಟು ಅಗಲಿ ಹೋಗುತ್ತಾರೆ. ಒಬ್ಬ ಯಕ್ಷಗಾನ ಕಲಾವಿದನಾಗಿ ಮೇಳದೊಳಗೆ ಇದ್ದುಕೊಂಡು ಯಕ್ಷಗಾನದ ಕಲೆಯ ಕುರಿತಂತೆ ಅದರ ಏಳಿಗೆಗಾಗಿ ಅಕಾಡೆಮಿಕ್ ಆದಂತಹ ಯೋಚನೆಯನ್ನ ಮಾಡ್ತಾ ಇರುವರು ಮತ್ತು ಅದರ ಎಲ್ಲ ಅಂಗಗಳನ್ನ ಅಭ್ಯಸಿಸಿರುವಂತಹ ಒಂದು ಸಂಯುಕ್ತ ಪ್ರತಿಭೆ ಕೊಟ್ಟಿಗೆರೆ ಪುರುಷೋತ್ತಮ ಪೂಜ್ಯರು. ಬಹುಶಃ ನಾವು ಕೂಡ ನಿರೀಕ್ಷಿಸಿದ್ದಿಲ್ಲ ಅವರ ಬದುಕಿಗೆ ಇಂತಹ ಸನ್ನಿವೇಶ ಒದಗಿ ಬರುತ್ತದೆ ಅಂತ. ಆದರೆ ಅವರ ಬದುಕು ಮತ್ತು ಈ ಕಲೆಯ ಕುರಿತಾಗಿ ಅವರು ಇಟ್ಟುಕೊಂಡಿರುವಂತಹ ಯೋಚನೆ ಚಿಂತನೆಗಳನ್ನ ಜೀವಂತವಾಗಿರಿಸಿಕೊಂಡು ಮುಂದುವರಿಸುವಂತಹ ಆ ಹೊಣೆಗಾರಿಕೆಯನ್ನ ಹೊತ್ತವರು ನಾವಿವತ್ತು ಈ ಪ್ರತಿಷ್ಠಾನವನ್ನ ಸ್ಥಾಪಿಸಿಕೊಂಡು ಅದರ ಕಾರ್ಯಚಟುವಟಿಕೆಗಳಿಗೆ ಅಧಿಕೃತವಾದಂತಹ ಚಾಲನೆಯನ್ನು ಕೊಡುವುದಕ್ಕಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದಾರೆ. ಈ ಪ್ರತಿಷ್ಠಾನವನ್ನ ಸಂರಚಿಸುವುದರ ಹಿನ್ನೆಲೆಯಲ್ಲಿರುವಂತಹ ಉದ್ದೇಶವೇನು, ಪೂಜ್ಯರ ಚಿಂತನೆಗಳೇನು, ಇದಕ್ಕೆ ಒಳಗೊಂಡಂತಹ ವ್ಯಕ್ತಿಗಳ ಅವರಿಗೂ ಈ ಪ್ರತಿಷ್ಠಾನದ ಜೊತೆಗಿರುವಂತಹ ಸಂಬಂಧಗಳೇನು, ಇದೆಲ್ಲವನ್ನು ವಿವರಿಸುವುದಕ್ಕೆ ಹೋದರೆ ಅದೊಂದು ದೀರ್ಘಕಾಲದ ಒಂದು ಕಥನವೇ ಆಗಿರುತ್ತದೆ. ಈ ಹಿನ್ನೆಲೆಯಲ್ಲಿ ಪ್ರತಿಷ್ಠಾನದ ಕಾರ್ಯಚಟುವಟಿಕೆಗಳಿಗೆ ಅಧಿಕೃತವಾದಂತಹ ಚಾಲನೆಯನ್ನು ಕೊಡುವಂತಹ ಈ ಕಾರ್ಯಕ್ರಮದಲ್ಲಿ ಪ್ರಸ್ತಾವನೆಯ ಮಾತುಗಳ ಮೂಲಕ ಎಲ್ಲರನ್ನ ಸ್ವಾಗತಿಸುವುದಕ್ಕಿದ್ದಾರೆ ನಮ್ಮ ಟ್ರಸ್ಟ್ನ ಉಪಾಧ್ಯಕ್ಷರಾಗಿರುವಂತಹ ಶ್ರೀಯುತ ರಾಜಾರಾಮ್ ಕೊಳ್ಳಯ್ಯ. ಎಲ್ಲರಿಗೂ ಈ ಶುಭ ಮುಂಜಾನೆಯ ಸ್ವಾಗತ ಮತ್ತು ಎಲ್ಲರಿಗೂ ಹೃತ್ಪೂರ್ವಕವಾದ ವಂದನೆ. ನಮ್ಮ ಸ್ಥಳದ ದೈವ ದೇವರುಗಳನ್ನು ಪ್ರಪ್ರಥಮವಾಗಿ ಜ್ಞಾಪಿಸಿಕೊಂಡು ಮತ್ತು ಗುರು ಹಿರಿಯರನ್ನು ಸ್ಮರಿಸಿಕೊಂಡು ಸಭೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರನ್ನು ಮಾನಿಸುತ್ತಾ ಈ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇದ್ದೇವೆ. ಇಂದಿನ ಈ ಸಂಸ್ಮರಣಾ ಕಾರ್ಯಕ್ರಮ ಅಂದರೆ ಕಳೆದ ವರ್ಷ ಆಗಸ್ಟ್ 14ರ ರಾತ್ರಿ ಆಗಸ್ಟ್ 15ರ ಮುಂಜಾನೆ ಯಕ್ಷಲೋಕದಲ್ಲಿ ಒಂದು ದೊಡ್ಡ ಗುಟ್ಟು ಊರಿಗಳು ಪುರುಷೋತ್ತಮ ಪೂರ್ಣ ಎನ್ನುವಂತಹ ಒಂದು ಹಿರಿಯ ಕಲಾಕಾರ ಮಾತ್ರವೇ ಅಲ್ಲ, ಕಲಾ ಚಿಂತಕ ಎಲ್ಲವೂ ಹೋರಾಡಿದಂತಹ ಸವ್ಯಸಾಚಿ ಊಟಿಗೆರೆ ಪುರುಷೋತ್ತಮ ಪೂರ್ಣರು ನಮ್ಮೆಲ್ಲರನ್ನು ಅಗಲಿ ಹೋದರು. ಆದರೆ ಅವರು ದೈಹಿಕವಾಗಿ ನಮ್ಮನ್ನು ಅಗಲಿ ಹೋದದ್ದು ನಮಗೆ ಅತ್ಯಂತ ನೋವಿನ ವಿಚಾರ, ಅದೆಲ್ಲರೂ ತಿಳಿದಿದೆ. ಆದರೆ ಒಬ್ಬ ವ್ಯಕ್ತಿ ಅಗಲಿ ಹೋದ ಎಂದ ಕ್ಷಣ ಅವರ ಚಿಂತನೆಗಳಾಗಲಿ ಅಥವಾ ಅವರು ಸಾಧಿಸಬೇಕು ಎನಿಸಿದಂತಹ ಯೋಚನೆಗಳಾಗಲಿ ಅದ್ಯಾವುದು ಅವರಿಗೆ ಹೋಗುವುದಿಲ್ಲ, ಅದು ಶಾಶ್ವತವಾಗಿ ಉಳಿಯಬೇಕು ಎನ್ನುವಂತಹ ಒಂದು ದೊಡ್ಡ ಚಿಂತನೆಯನ್ನು ಮುಂದಿಟ್ಟವರು ಪುರುಷೋತ್ತಮ ಪೂರ್ಣರು. ಇದಕ್ಕೆ ಪೂರಕವಾಗಿ ಅವರ ಕೊನೆಯ ಕಾಲದಲ್ಲಿ ಸ್ವಲ್ಪ ಸಮಯದ ಮುಂದೆ ಅವರನ್ನು ಮಾತನ್ನು ಹೇಳಿದ್ರಂತೆ. ಆ ಮಾತು ಹೇಗೆ ಅಂತ ಹೇಳಿದರೆ ಪೂಜ್ಯರ ಮಾತುಗಳು ಯಾವಾಗಲೂ ಹಾಗೆ. ಅವರು ಚದುರಂಗದಲ್ಲಿ ಯಾವ ರೀತಿ ನಾವು ಅದರ ಕಾರ್ಯಗಳನ್ನು ನಡೆಸುವಾಗ ಏನು ಯೋಚನೆ ಮಾಡ್ತೇವೆ ಅಂದರೆ ಇನ್ನು ಮುಂದಿನ 3-4 ಚಲನೆಗಳು ಹೇಗಿರಬೇಕು ಎನ್ನುವುದನ್ನು ಯೋಚನೆ ಮಾಡಿ ಚದುರಂಗದ ಆಟದಲ್ಲಿ ಆಟ ಮಾಡ್ತಾರೆ. ಅದೇ ರೀತಿ ಪೂಜ್ಯರ ಮಾತುಗಳು ಅಷ್ಟೇ ಬಹಳ ನಿಧಾನವಾಗಿ ಅದನ್ನು ಯೋಚನೆ ಮಾಡಿ ನಂತರ ಉಚ್ಚರಿಸುವುದು. ನೇರವಾಗಿ ಒಂದು ವಿಚಾರವನ್ನು ಕೇಳಿಕೊಂಡು ಅಥವಾ ಪ್ರತಿಕ್ರಿಯೆಯನ್ನು ಯಾವತ್ತೂ ಹೇಳುವುದಿಲ್ಲ. ಒಂದು ಕ್ಷಣ ಅದಕ್ಕೆ
ತಡೆಯಿರಿ, ಅಷ್ಟು ಯೋಚನೆ ಮಾಡಿ ಮುಂದೆ ಹೋಗ್ತಾರೆ. ಅಂತಹ ಪುಣ್ಯರು ಹೇಳಿದಂತೆ ಅಮೃತ ನಿಂತ ನೀರಾಗಬಾರದು, ಅದು ಹರಿಯುವ ನೀರಾಗಬೇಕು. ಯಾವ ಅರ್ಥದಲ್ಲಿ ಹೇಳಿದ್ರು ಆಗ ಅಷ್ಟು ದೊಡ್ಡ ಚಿಂತನೆ ವಿಷಯ ಆಗಿರಲಿಲ್ಲ. ಯಾಕಂದ್ರೆ ನಮಗೆ ಬೇಕಾದಷ್ಟು ಚಿಂತೆಗಳು ಬೇರೆ ಇರ್ತಾರೆ. ಆದರೆ ಅವರ ಅಗಲಿ ಹೋದ ನಂತರ ಅದನ್ನು ಮೆಲುಕು ಹಾಕುವಾಗ ಅದರಲ್ಲಿ ತುಂಬ ವಿಷಯ ಇದೆ. ಯಾಕೆ ಹೀಗೆಲ್ಲ ಹೇಳಿದರು ಇದನ್ನು ನಾವು ಯೋಚನೆ ಮಾಡ್ತಾ ಹೋದಾಗೆ ಅವರು ಹೇಳಿದಂತಹ ಕೆಲವೊಂದು ಚಿಂತನೆಗಳು ಅಥವಾ ಅವರು ಯಕ್ಷಗಾನದಲ್ಲಿ ಏನಾಗಬೇಕು ಎನ್ನುವುದಕ್ಕೆ ಯಾವ ರೀತಿ ಬದಲಾವಣೆಗಳಬೇಕು, ಯಾವ ರೀತಿ ಅದನ್ನು ಸುಧಾರಿಸಬೇಕು ಎನ್ನುವುದರಲ್ಲಿ ತುಂಬ ಯೋಚನೆಗಳನ್ನು ಮಾಡಿದರು. ಅಂಥ ಚಿಂತನೆಗಳು ಮುಂದುವರಿಸಬೇಕು ಎನ್ನುವ ದೃಷ್ಟಿಯಲ್ಲಿ ಅವರು ಈ ಮಾತನ್ನು ಹೇಳಿದ್ದಾರೆ. ಅಂದರೆ ಇದನ್ನು ಮುಂದುವರಿಸಬೇಕು ಎನ್ನುವಂತಹ ಒಂದು ದೀರ್ಘವಾದ ಯೋಚನೆ ಅವರಲ್ಲಿ ಇದನ್ನು ಓದಲಿಲ್ಲ ಆದ ಕೂಡಲೇ ಅದನ್ನು ಬಿಟ್ಟು ಬಿಡೋಣ, ಖಂಡಿತ ಸಲ್ಲಲ್ಲ. ಹಾಗಾದ್ರೆ ಏನು ಮಾಡೋಣ, ಇದಕ್ಕೊಂದು ಮುಂದುವರಿಸುವಂತಹ ಒಂದು ಯೋಚನೆ ಬೇಕು, ಯೋಚನೆಗಳು ಬೇಕು. ಹಾಗಂತ ಎಲ್ಲವನ್ನು ಎಲ್ಲರಿಗೂ ಮಾಡೋದಕ್ಕಾಗುತ್ತದೆ ಆಗುತ್ತದೆ. ಆಗ ಇದನ್ನು ಹೇಗೆ ಮುಂದುವರಿಸಬೇಕು ಎನ್ನುವಂತಹ ಒಂದು ಯೋಚನೆಯೇ ನಮ್ಮನ್ನು ಒಂದು 2 ತಿಂಗಳ ಕಾಲ ಹಾಗೆ ನಮ್ಮನ್ನು ಬಿಟ್ಟಿರ್ತದೆ. ಆದರೂ ಆ ಮನೆಯಲ್ಲಿ ಅಮೃತ ಎನ್ನುವ ಮನೆಯಲ್ಲಿ ಯಕ್ಷಗಾನದ ನಿನಾದ ಅದು ನಿಲ್ಲಬಾರದು ಎನ್ನುವ ದೃಷ್ಟಿಯಲ್ಲಿ ತಿಂಗಳಿಗೆ ಒಂದಾದ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದೆ. ಹೀಗೆ ಮಾಡ್ತಾ ಮಾಡ್ತಾ ಬರುವಾಗ ನಮಗೆ ಅನಿಸಿತು ಒಂದು 2 ದಿನಗಳಿಂದ ಆದರೆ ಯಾಕೆ ನಾವೇ ಒಂದು ಯಕ್ಷಗಾನ ಸಂಘ ಅಂತ ಮಾಡಬಾರದು. ಆ ಯೋಚನೆ ಎಲ್ಲರ ಮನಸ್ಸಿನಲ್ಲಿ ಇಬ್ಬರು ಕೂಡ ಅದನ್ನು ಬರೀ ಯಕ್ಷಗಾನ ಸಂಘ ಅಂತ ಸೀಮಿತಗೊಳಿಸಬೇಕು. ಯಾಕೆ ಬರೀ ಯಕ್ಷಗಾನಕ್ಕೆ ಸೀಮಿತವಾಗಿ ಯಾಕೆ ಮಾಡಬೇಕು, ಸ್ವಲ್ಪ ಅದನ್ನು ವಿಸ್ತರಿಸಿದರೆ ಈ ರೀತಿಯ ಕೆಲವು ಚಿಂತನೆಗಳು ಬಂದು ಚಿಂತನ ಮಂಥನಗಳು ನಡೆದು ಕೊನೆಗೆ ಅದಕ್ಕೆ ಒಂದು ಸ್ವಲ್ಪ ರೆಕಾರ್ಡಲ್ಲಿ ಅಂದರೆ ಶೈಕ್ಷಣಿಕವಾದ ಚೌಕಟ್ಟನ್ನು ಒದಗಿಸಿಕೊಂಡು ಒಂದು ಟ್ರಸ್ಟ್ ಅಂತ ಮಾಡಿಕೊಂಡು ಅದು ಮುಂದೆ ಎಲ್ಲ ಕೆಲಸಗಳಿಗೂ ಒಂದು ಪ್ರೇರಣೆ ಆಗ್ತದೆ, ಪ್ರೇರಕವಾಗ್ತದೆ ಎನ್ನುವ ದೃಷ್ಟಿಯಿಂದ ಅವರ ಪೂಜ್ಯರ ಚಿಂತಕರು ಮತ್ತು ಶಿಷ್ಯರುಗಳು ಅವರ ಕುಟುಂಬಸ್ಥರು ಎಲ್ಲರೂ ಸೇರಿಕೊಂಡು ಈ ಒಂದು ಟ್ರಸ್ಟಿನ ರಚನೆ. ಹಾಗೆ ಟ್ರಸ್ಟಿಗೆ ಅಧ್ಯಕ್ಷರಾಗಿ ಅವರ ಶ್ರೀಮತಿಯವರ ಶೋಭಾ ಪೂಜಾ ಇವರನ್ನೇ ನಾವು ಮುಂದಿಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಈ ಟ್ರಸ್ಟ್ ಅನ್ನು ಮುಂದುವರಿಸಬೇಕು ಅಂತ ಯೋಚನೆ ಮಾಡಿದರು. ಅದಕ್ಕೆ ಅಮೃತದ ಮನೆಯಲ್ಲಿ ಪೂರ್ಣವಾದ ಸ್ವಾಗತ ಇತ್ತು. ಆ ಮನೆಗೆ ಹೆಸರನ್ನು ಇಡುವಾಗಲೇ ಪೂಜೆಗೆ ಎಷ್ಟು ಯೋಚನೆ ಮಾಡಿದ್ರು ಅಂತ ಹೇಳಿದರೆ ಕಮಲ ಸಾರಸವೋ ಇನ್ನೊಂದೋ ಏನೋ ಇರಬಹುದು. ಆದರೆ ಅಂಬುರುಹ ಎನ್ನುವ ಹೆಸರನ್ನೇ ಉದ್ದೇಶಪೂರ್ವಕವಾಗಿ ಯಾಕೆ ಪೂಜೆ ಅದು ಯಕ್ಷಗಾನ ಪ್ರಪಂಚದಲ್ಲಿ ಅಥವಾ ಯಕ್ಷಗಾನ ಲೋಕದಲ್ಲಿರುವ ಎಲ್ಲರಿಗೂ ಗೊತ್ತಿರುವ ವಿಷಯ. ಅಂಬುರುಹ ಎನ್ನುವ ಶಬ್ದವನ್ನು ಕೇಳಿದ ಕ್ಷಣ ಯಕ್ಷಗಾನ ಕಲಾವಿದರ ರೋಮಾಂಚನ. ಯಾಕಂದರೆ ಪ್ರತಿ ರಾತ್ರಿಯು ಪ್ರತಿ ಕಾರ್ಯಕ್ರಮದ ಮೊದಲು ನಾಂದಿಪತಿ ಆರಂಭವಾಗುವುದೇ ಹಾಗೆ ಅಮೃತದಲ್ಲಿ ಶ್ರೀ ದುರ್ಗಾಂಬಿಕೆ ಬರಬೇಕು. ಅದರಿಂದ ಆ ಶಬ್ದವೇ ಯಕ್ಷಗಾನವನ್ನು ಅನುರಣಿಸುವಂತಹ ಒಂದು ಮನೆಯಲ್ಲಿ ಇದಕ್ಕೆ ಸ್ವಾಗತ ಇಲ್ಲದೇ ಇದ್ದಿದ್ದೆ ಖಂಡಿತ ಇಲ್ಲ. ಅದಕ್ಕೆ ಪೂರಕವಾಗಿ ನಮ್ಮೊಂದಿಗೆ ಸಹಕರಿಸಿ ನಿಂತವರು ಶೋಭಾ ಪೂಜಾರಿ, ಅದನ್ನು ಯಾವತ್ತೂ ನಾವು ಮರೆಯಬಾರದು. ಇಂಥ ಈ ಒಂದು ಟ್ರಸ್ಟ್ ರಚನೆಯಾಯಿತು, ಕಾರ್ಯಕ್ರಮಗಳು ಮುಂದುವರಿಯುತ್ತಾ ಬಂದವು. ಅದರಲ್ಲಿ ಹಾಗಾದರೆ ಬರೀ ಟ್ರಸ್ಟ್ ರಚನೆ ಆದರೆ ಸಾಕು, ಏನು ಮಾಡಬೇಕು ಟ್ರಸ್ಟ್ನ ಮುಂದಿನ ಯೋಜನೆಗಳು ಏನು, ಹೀಗೆ ಅದಕ್ಕೆಲ್ಲ ಒಂದು ರೀತಿಯ ಶೈಕ್ಷಣಿಕವಾದ ಅಥವಾ ಒಂದು ಚೌಕಟ್ಟನ್ನು ವಿಧಿಸುತ್ತಾ ಟ್ರಸ್ಟ್ನ ಪರ್ಮಿಷನ್ನಲ್ಲಿ ಬೇಕಾಗ್ತದೆ ಅದು. ಆದರೂ ನಾವು ಅದನ್ನು ಯಕ್ಷಗಾನಕ್ಕೆ ಬೇಕಾದ ಹಾಗೆ ಪೂಜೆಗೆ ಮಾಡಿದಂತಹ ಚಿಂತನೆಗಳಿಗೆ ತುಂಬ ಒಂದು ಈ ದಯಾನಂದ ವಿಶ್ವವಿದ್ಯಾನಿಲಯದ ಯಕ್ಷಗಾನ ಅಧ್ಯಯನ ಕೇಂದ್ರದ ಸಹಭಾಗಿತ್ವದಲ್ಲಿ ನಡೆದಂತಹ ಒಂದು ಕಮ್ಮಟ ನಡೆದಿದೆ. ಅಲ್ಲಿ ಯಕ್ಷಗಾನದ ತುಂಬ ವಿಚಾರಗಳನ್ನು ಹೊಸತಾಗಿ ಹೇಗೆ ನಾವು ಮುಂದುವರಿಸಬಹುದು ಎನ್ನುವ ಬಗ್ಗೆ ಪೂಜಾರ ಚಿಂತನೆಯಲ್ಲೇ ಆ ಕಮ್ಮಟ ನಡೆಯಿತು. ಇಂತಹ ಕೆಲವು ಯೋಜನೆಗಳನ್ನೆಲ್ಲ ಮುಂದುವರಿಸಿಕೊಂಡು ಹೋಗಬೇಕು. ಅಮೃತದಲ್ಲಿ ನಾವು ಯಕ್ಷಗಾನದ ತರಬೇತಿಯನ್ನು ಆರಂಭಿಸಬೇಕು, ಹಿಮ್ಮೇಳದ ಜೊತೆಯನ್ನು ಆರಂಭಿಸಬೇಕು. ಇವುಗಳೆಲ್ಲದರ ಜೊತೆಗೆ ಇನ್ನೊಂದು ಅವರ ಹಿರಿಯ ಚಿಂತನೆ ಏನಿರ್ತದೆ, ಕಲಾವಿದರು ರಂಗದಲ್ಲಿ ನೆರೆಯುವಲ್ಲಿವರೆಗೆ ಎಲ್ಲರೂ ಅಭಿನಂದನಾರ್ಹರು. ಆದರೆ ಒಮ್ಮೆ ಯಾವಾಗ ಅವರಿಗೆ ತಮ್ಮ ದೈಹಿಕವಾದಂತಹ ನ್ಯೂನತೆಗಳು ಅಯಸಹಜವಾದಂತಹ ಯಾವುದಾದರೂ ದೌರ್ಬಲ್ಯಗಳು ಬಂತು ಅಂದರೆ ಸ್ವಾಭಾವಿಕವಾಗಿ ಅವರು ರಂಗದಿಂದ ಮರೆಯಾಗ್ತಾರೆ. ಆದರೆ ಅವರು ಕಲಾವಿದರ ಮನಸ್ಸಿನಿಂದ ಅಥವಾ
ಪ್ರೇಕ್ಷಕರ ಮನಸ್ಸಿನಿಂದ ಮರೆಯಾಗಬಾರದು, ಮರೆಯಾಗಕೂಡದು ಇಲ್ಲ. ಅದಕ್ಕೆ ಆಗ ಅವರಿಗೆ ಬೇಕಾದದ್ದೇನು? ಆಗ ಅವರಿಗೆ ಬೇಕಾದದ್ದು ನೈತಿಕವಾದಂತಹ ಅಥವಾ ಅವರ ಮಾನಸಿಕವಾದಂತಹ ಒಂದು ಸಂತೋಷವನ್ನು ಕೊಡುವಂಥ ಕೆಲಸ. ಅಂಥವರನ್ನು ಗುರುತಿಸಿ, ಅಶಕ್ತ ಅಥವಾ ವೃದ್ಧ ಕಲಾವಿದರನ್ನು ಗುರುತಿಸಿ, ಈಗ ರಂಗದಿಂದ ನಿವೃತ್ತರಾದನ್ನು ಗುರುತಿಸಿ, ಅವರಿದ್ದಲ್ಲಿಯೇ ಹೋಗಿ ಅವರ ಮನೆಗೆ ತೆರಳಿ ಒಂದು ಸಣ್ಣ ಅವರಿಗೆ ಗೌರವವನ್ನು ಅರ್ಪಿಸಿ ಒಂದು ಸಣ್ಣ ಕಾರ್ಯಕ್ರಮ ಅವರ ಮನೆಯಲ್ಲಿ ಮಾಡಿ ಅಂತೂ ಒಂದು ಅರ್ಥ ಹೊತ್ತಾದರೂ ಅವರ ಮನೆಯಲ್ಲಿ ಕಳೆದು ಆ ಮನಸ್ಸಿಗೆ, ಆ ಹಿರಿಯ ಜೀವಕ್ಕೆ ಒಂದು ಸಮಾಧಾನವನ್ನು ಕೊಡುವಂಥ ಕೆಲಸ ನಮ್ಮ ಕಷ್ಟದಿಂದ ಆಗಬೇಕು ಅಂತ ಅದೊಂದು ಶ್ರೇಷ್ಠವಾದ ಒಂದು ನಿರ್ಣಯವನ್ನು ತಗೊಂಡಿದೆ. ಅದನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ. ಹಾಗೆಯೇ ಒಂದು ವರ್ಷ ಸದ್ಯ ಈಗ ತುಂಬ ಕಷ್ಟದ ಸ್ಥಿತಿಯಲ್ಲಿರುವಂಥ ಗಣೇಶ್ ಕೊಲಕಾಣಿಯವರು ಅವರ ಮನೆಗೆ ತೆರಳಿ ಒಂದು ವರ್ಷ ಒಂದು ಕಾರ್ಯಕ್ರಮವನ್ನು ಮಾಡಿದ್ರು. ಅವರಿಗೆ ಒಂದು ಗೌರವವನ್ನು ಸಲ್ಲಿಸಿ ಬಂದಿದೆ. ಹಾಗೆ ಈ ವರ್ಷ ಕೂಡ ನಮ್ಮ ಒಂದಿಗೆ ಇದ್ದಾರೆ ಪೂಜಾ ಗಣಪತಿ ಶಾಸ್ತ್ರಗಳು, ಹಿರಿಯ ಕಲಾವಿದರು, ಭಾಗವತರು ಹಾಗೂ ರಂಗನಾಯಕ ಎನ್ನುವಂಥ ಒಂದು ಅಭಿನಂದನೆಗೂ ಕೂಡ ಪಾತ್ರರಾದರು. ಈ ವರ್ಷ ಕೊರಿಯಾದ ಮನೆ ಅಂತ ಹೇಳಿದರೆ ಅದನ್ನು ಯಾರಿಗೂ ಯಕ್ಷಗಾನ ಪ್ರಪಂಚದಲ್ಲಿ ಪರಿಚಯಿಸಲಿಕ್ಕಾಗಿಲ್ಲ. ಒಂದು ಯಕ್ಷ ವಿಶ್ವವಿದ್ಯಾನಿಲಯ ಅಂತ ಹೇಳ್ಬೋದು. ಅಲ್ಲಿ ಹೋಗಿ ಶಾಸ್ತ್ರಿಯವರನ್ನು ಗೌರವಿಸಿ ಅವರ ಮನೆಯಲ್ಲಿ ಒಂದು 5 ಗಂಟೆ ಕಾರ್ಯಕ್ರಮವನ್ನು ನಡೆಸಿದ್ದೀವಿ. ಅದನ್ನು ಆ 5 ಗಂಟೆ ಹೇಗೆ ಅದು ಮುಗಿಯಿತು ಅಂತ ಹೇಳಿ ನಮಗೆ ಗೊತ್ತಿಲ್ಲ. ಅಷ್ಟು ಒಂದು ಪ್ರೀತಿಯಿಂದ ಗೌರವದಿಂದ ಅಂತೂ ಆತ್ಮೀಯವಾದಂಥ ಒಂದು ಕಾರ್ಯಕ್ರಮ ಆಗಿದೆ. ನಮಗೆ ಟ್ರಸ್ಟಿಗೆ ಏನು ಬೇಕು? ಇದೇ ಬೇಕು. ಇದಕ್ಕೆ ಟ್ರಸ್ಟಿ ಏನೂ ಬೇಡ. ಯಾವುದೇ ವೈಯಕ್ತಿಕ ಪ್ರತಿಷ್ಠೆಗಳಾಗಲಿ ಅಥವಾ ಯಾವುದೇ ವ್ಯಕ್ತಿ ಪೂಜೆಯನ್ನಾಗಲಿ ಮಾಡುವುದಕ್ಕಾಗಿ ಈ ಟ್ರಸ್ಟಿನ ರಚನೆ ಆದದ್ದೇ ಅಲ್ಲ. ಇಲ್ಲಿ ಬೇಕಾದದ್ದು ಇದು. ಎಷ್ಟು ನಾವು ಒಂದು ಹಿರಿಯತನ ಅಥವಾ ಶೋ ಅಥವಾ ಡಿಗ್ನಿಟಿಗೆ ಹೋಗ್ತೇವೋ ಅಷ್ಟೇ ಕಷ್ಟ ನಾವು ಸರಳವಾಗಿರುವುದು ಇದೆ. ಸರಳವಾಗಿರುವಷ್ಟು ಸುಲಭವಲ್ಲ. ಅದನ್ನು ಪೂಜೆಯ ಬದುಕಿನಲ್ಲಿ ಸಾಧಿಸಿ ತೋರಿಸಿದವರು ಎಷ್ಟು ಸರಳ ಅಂತ ಹೇಳಿದರೆ, ಅಂತಹ ಹಿರಿಯ ಕಲಾವಿದರು ನಾವು ಒಂದು ಶಿಷ್ಯರವರ ಮನೆಗೆ ಹೋದಾಗ ಕೂಡ ನಮ್ಮೊಂದಿಗೆ ನೆಲದಲ್ಲೇ ಕಲಿತು ಅದರಲ್ಲೇನು ಒಂದು ದೊಡ್ಡ ವಿಷಯವೇ ಇಲ್ಲ. ನಾನು ಕಲಿಸುವುದು, ನೀವು ಕಲಿಯುವುದು ಎಂಥದ್ದೂ ಇಲ್ಲ. ಅಂತಹ ಸರಳ ವ್ಯಕ್ತಿತ್ವವನ್ನು ಅವರು ನಮಗೆ ಮಾರ್ಗದರ್ಶನವಾಗಿ ನೀಡಿದರು. ಅದೇ ಸರಳತೆಯನ್ನು ಮುಂದುವರಿಸಿಕೊಂಡು ಹೋಗಬೇಕು ಎನ್ನುವ ದೃಷ್ಟಿ ಈ ಪ್ರಶ್ನೆಯಲ್ಲಿ ಕೂಡ ಇದೆ. ಹಾಗೆ ಇನ್ನು ಏನಾದರೂ ಅದು ಸಂಭವಿಸದೇ ಇರಲಿ. ನಮ್ಮ ಈಗ ಪಕ್ಕದ ಕೆಲವು ರಾಜ್ಯಗಳಲ್ಲಿ ಕಾಣ್ತದೆ, ನೈಸರ್ಗಿಕವಾದಂತಹ ಕೆಲವು ವಿಕೋಪಗಳು ಸಂಭವಿಸಿದಾಗ ಅಥವಾ ಯಾರಾದರೂ ಅಶಕ್ತರಿಗೆ, ಬಡವರಿಗೆ ಏನಾದರೂ ಇಂತಹ ಸಮಸ್ಯೆಗಳಾದಾಗ ಅಲ್ಲಿ ಹೋಗಿ ನಮ್ಮಿಂದಾದ ನೆರವು, ನಮ್ಮಿಂದಾದಂಥ ಒಂದು ನೈತಿಕವಾದ ಸಹಾಯ ಅವರಿಗೆ ಕೊಡಬೇಕು. ಇಂಥೆಲ್ಲ ದೃಷ್ಟಿಗಳನ್ನು ಇಟ್ಟುಕೊಂಡು ಈ ಟ್ರಸ್ಟಿನ ರಚನೆಯಾಗಿದೆ. ಇದರಲ್ಲಿ ಈ ಟ್ರಸ್ಟಿನಲ್ಲಿ ಅವರ ಶಿಷ್ಯರು ಇದ್ದಾರೆ, ಸಂಬಂಧಿಕರು ಇದ್ದಾರೆ, ಅವರ ಹಿತೈಷಿಗಳು ಇದ್ದಾರೆ. ಎಲ್ಲರನ್ನು ಸೇರಿಸಿದಂತಹ ಒಂದು ಟ್ರಸ್ಟ್ ಫಾರ್ಮೇಷನ್ ಆಗಿದೆ. ಇವತ್ತು ಅದಕ್ಕೆ ಅಧಿಕೃತವಾದಂಥ ಒಂದು ಲಾಂಛನವು ಕೂಡ ಬಿಡುಗಡೆಯಾಗೋದಕ್ಕೆ ಈ ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಬೇಕು. ಕಾರ್ಯಕ್ರಮವನ್ನು ಮಾಡೋದಕ್ಕೆ ನಾವು ಕಳೆದ ವರ್ಷವೂ ಮಾಡಬೇಕಿತ್ತು. ಆದರೆ ಅವರ ಅಂತ್ಯಕ್ರಿಯೆಯ ಸಂದರ್ಭದಲ್ಲಿ ನಾವು ಯಾವ ಕಾರ್ಯಕ್ರಮವನ್ನು ಮಾಡುವ ಸ್ಥಿತಿಯಲ್ಲಿ ಇರಲಿಲ್ಲ. ಒಂದನೇದಾಗಿ ನಾವು ಒದಗಿದಂತಹ ಒಂದು ಅದಕ್ಕೆ ಆಘಾತ, ಅದರಿಂದ ಹೊರಬರುವುದಕ್ಕೆ ಸ್ವಲ್ಪ ಸಮಯ ಬೇಕಾಯಿತು. ಜೊತೆಗೆ ಪ್ರಪಂಚವನ್ನೇ ಆವರಿಸಿದಂತಹ ಕರೋನಾ, ಎಲ್ಲ ಕಾರಣಗಳಿಂದ ನಮಗೆ ಯಾವ ಕಾರ್ಯಕ್ರಮವನ್ನು ಆಗ ಮಾಡುವುದಕ್ಕೆ ಆಗಲಿಲ್ಲ. ಆದರೆ ಅದನ್ನು ಈ ವರ್ಷ ಆದರೂ ಮಾಡೋಣ, ಆಗಸ್ಟ್ 15ಕ್ಕೆ ಮಾಡೋಣ ಅಂತ ಹೇಳಿದರೆ ಆಗಸ್ಟ್ 15ಕ್ಕೆ ಸ್ವಾತಂತ್ರ್ಯ ದಿನಾಚರಣೆ ಅದು ಕಷ್ಟ. ಹಾಗೆ ಒಂದು 2 ವಾರವನ್ನು ಬಿಟ್ಟು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದು ಅಂತ ಹೇಳಿ ಅಷ್ಟು ಸುಲಭ ಅಲ್ಲ. ಹೇಗೆ ಮಾಡೋಣ, ಎಲ್ಲಿ ಮಾಡೋಣ, ಇದನ್ನೆಲ್ಲ ಯೋಚಿಸಿದಾಗ ನಮಗೆ ಅತ್ಯಂತ ಹತ್ತಿರವಾಗಿ, ಒಟ್ಟಿಗೆ ತುಂಬ ಸಮೀಪವಾಗಿ, ಅದು ಅಲ್ಲದೆ ಪೂಜಾರ ಅತ್ಯಂತ ಪ್ರೀತಿಯ ಕಾರ್ಯಕ್ಷೇತ್ರವಾದಂಥ ವಿಶ್ವವಿದ್ಯಾನಿಲಯ ಆವರಣದಲ್ಲೇ ಮಾಡಿದರೆ ಹೇಗೆ ಅಂತ ಯೋಚಿಸಿ ವಿಶ್ವವಿದ್ಯಾನಿಲಯವನ್ನು ಸಂಪರ್ಕಿಸಿದಾಗ ಇಲ್ಲಿ ನಮಗೆ ಸಿಕ್ಕಂತಹ ಸ್ವಾಗತ ಅಥವಾ ಇಲ್ಲಿ ಸಿಕ್ಕಂತಹ ಒಂದು ಸಹಾಯ ಅಥವಾ ಇಲ್ಲಿ ಸಿಕ್ಕಂತಹ ಒಂದು ನಮಗೆ ಪ್ರೋತ್ಸಾಹ, ಇದು ನಾವು ಯಾವ ಸಮಯದಲ್ಲಿ ಮರೆಯುವಂಥದ್ದಲ್ಲ. ಖಂಡಿತವಾಗಿಯೂ ಇದಕ್ಕೆ ನಾವು ಚಿರಋಣಿಗಳಾಗಿರಬೇಕು. ಯಾಕಂದರೆ ಆ ಕಾರ್ಯಕ್ರಮವನ್ನು ನಾವಿಲ್ಲಿ ಮಾಡದೇವೆ ಎಂದಾಗ ಅದನ್ನು ನಮ್ಮ ಕಾರ್ಯಕ್ರಮಕ್ಕೆ ಹೆಚ್ಚು ಸಂಭ್ರಮಿಸಿದವರು ಈ ವಿಶ್ವವಿದ್ಯಾನಿಲಯದ ಎಲ್ಲ ಅಧಿಕಾರಿಗಳು, ಯಕ್ಷಗಾನ ಅಧ್ಯಯನ ಕೇಂದ್ರದವರು,
ಮತ್ತು ನಮ್ಮೊಂದಿಗೆ ಸಹಕರಿಸಿದಂಥ ಎಲ್ಲ ಈ ಸಹಾಯ ನಿಜವಾಗಿಯೂ ಒಂದು ವಿಶ್ವವಿದ್ಯಾನಿಲಯ ಮಾಡಬೇಕಾದಂಥದ್ದು. ಖಂಡಿತವಾಗಿಯೂ ಇದಕ್ಕೆ ಅವರ ಅಭಿನಂದನಾರ್ಹ. ಹಾಗೆ ಇಲ್ಲಿ ಈ ವೈಭವದ ಈ ಸಭಾಂಗಣದಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡುವಂಥ ನಿರ್ಣಯ ಆದ ನಂತರ ಅದಕ್ಕೆ ಮೊದಲನೇದಾಗಿ ಅಧ್ಯಕ್ಷರಾಗಿ ಬರಬೇಕು ಅಂತ ನಾವು ಕುಲಪತಿಗಳನ್ನು ತಿಳಿದುಕೊಳ್ಳಲು ಸನ್ಮಾನ್ಯ ಅಡ್ಪಡ್ತಾಯಿರೋ ಮೊನ್ನೆಯವರೆಗೂ ಬರ್ತೇನೆ, ನಾನು ಖಂಡಿತ ಇದ್ದೇನೆ ಅಂತ ಹೇಳಿದವರು ಇರ್ಬೋದು. ಅವರ ಅಕಾಡೆಮಿಕ್ ಕೆಲಸಗಳಿಂದಾಗಿ ಇವತ್ತು ನಮ್ಮನ್ನು ಇರುವುದಕ್ಕೆ ಆಗ್ತಾ ಇಲ್ಲ. ಅವರು ಖಂಡಿತ ಬೇಸರ ಮಾಡಬಾರ್ದು, ಬರ್ತೇನೆ, ನನಗೆ ಬರುವುದಕ್ಕೆ ಆಗುವುದಿಲ್ಲ ಎನ್ನುವಂಥ ಒಂದು ಪ್ರೀತಿಯ ಭರವಸೆ ಮಾತನ್ನು ನಮಗೆ ಕೊಟ್ಟಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಕೂಡ ಅವರ ಉಪಸ್ಥಿತಿಯನ್ನು ನಾವು ನೆನಪಿಸಿಕೊಳ್ಳುತ್ತೇವೆ. ಅವರಿಂದು ದೂರದವರಲ್ಲಿದ್ದರೂ ಪ್ರಾಯಶಃ ಅವರ ಮನಸ್ಸು, ಅವರ ಆಶೆ, ನಿರೀಕ್ಷೆಗಳೆಲ್ಲವೂ ನಮಗೆ ಇದೆ. ಅವರು ಕೂಡ ಇಲ್ಲಿ ಇದ್ದಾರೆ ಅಂತ ನಾವು ಭಾವಿಸಿ ಅವರನ್ನು ಈ ಸಂದರ್ಭದಲ್ಲಿ ಪ್ರೀತಿಯಿಂದ ನೆನಪಿಸಿಕೊಳ್ಳುತ್ತೇವೆ. ಮತ್ತು ಇಂದಿನ ಈ ಸಭಾಧ್ಯಕ್ಷ ಸ್ಥಾನವನ್ನು ಅಲಂಕರಿಸುವಂತಹ ಡಾಕ್ಟರ್ GL ಹೆಗ್ಡೆ ಅಧ್ಯಕ್ಷರು, ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು, ಇವರನ್ನು ಕೂಡ ಹಾಗೆ ನಾವು ಸಂಪರ್ಕಿಸಿದಾಗ ಅತ್ಯಂತ ಸಂತೋಷವಾಗಿ ಅದಕ್ಕೆ ಏನೂ ಮತ್ತೆ ಹಿಂದೂ ಮುಂದಿನ ಮಾತೇನೂ ಇಲ್ಲ, ಬಹಳ ಪ್ರೀತಿಯಿಂದ ನಾನು ಬರ್ತೇನೆ, ಏನು ಅದಕ್ಕೆ ನೀವು ಹೆಚ್ಚು ಏನು ಮಾಡಬೇಕು, ನಾನು ಖಂಡಿತ ಬಂದೇ ಬರ್ತೇನೆ, ಅವತ್ತಿಗೆ ಎಷ್ಟು ಕಷ್ಟ ನಾನು ಬರ್ತೇನೆ, ಏನು ಚಿಂತನೆ ಮಾಡಬೇಕು ಸರ್, ನಿಮಗೆ ನಾವು ಆಮಂತ್ರಣವನ್ನು ನಿಮಗೆ ತಲುಪಿಸ್ತೇವೆ, ಅಲ್ಲೇ ಇದ್ದಾರೆ ಬೋಧನೆ ಕೂಡ ನಿಮಗೆ ತಲುಪಿಸ್ತೇವೆ. ಅಯ್ಯೋ ಅದಕ್ಕೆ ನೀವೇನು ಚಿಂತೆ ಮಾಡಿಬಿಡಿ, ನನಗೆ ಬಂದರೆ ಸಾಕು, ನಾನು ಬರ್ತೇನೆ. ನಾನು ಆಗ ಹೇಳಿದ ಅದೇ ಮಾತು, ನಾವು ಸರಳವಾಗಿ ಇರುವುದಕ್ಕೆ ತುಂಬ ಕಷ್ಟ ಮಾಡಬೇಕು. ಇದು ಅವರು ತೋರಿಸಿದಂಥ ಇನ್ನೊಂದು ಆದರ್ಶ. ಈ ಇಂತಹ ಸಮಾರಂಭಕ್ಕೆ ನಿಜವಾಗಿಯೂ ನಾವು ಆಮಂತ್ರಿಸಬೇಕಾದಂಥವರನ್ನು ಅಂತಹ ಡಾಕ್ಟರ್ GL ಹೆಗ್ಡೆ ಅವರು ಕ್ಲಬ್ದ ಸಮಯಕ್ಕೆ ಆಗಮಿಸಿ ಏನೇ ಆಗಮಿಸಿದ್ದಾರೆ. ಇಂದು ನಮ್ಮೊಂದಿಗೆ ಇದ್ದಾರೆ. ಇವರನ್ನು ಅಮೃತ ಯಕ್ಷಗಾನ ಟ್ರಸ್ಟ್ ಮತ್ತು ಸತೀಶ್ ಪೈ ದಯಾನಂದ ಪೈ ಯಕ್ಷಗಾನ ಅಧ್ಯಯನ ಕೇಂದ್ರ ವಿಶ್ವವಿದ್ಯಾನಿಲಯ ಬಂದರು. ಇವರ ಜೊತೆ ಜಂಟಿ ಸಹಭಾಗಿತ್ವದಲ್ಲಿ ನಡೆಯುವ ಕಾರ್ಯಕ್ರಮವಾಗಿದ್ದರಿಂದ ಅದರಲ್ಲಿ ಇಬ್ಬರ ಪರವಾಗಿ ಮತ್ತು ನೆರೆದ ಎಲ್ಲ ಸಭೆಗಳ ಪರವಾಗಿಯೂ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ವಹಿಸಿ. ಹಾಗೆ ಇಂದಿನ ಈ ಸಂಸ್ಮರಣಾ ಕಾರ್ಯಕ್ರಮದಲ್ಲಿ ಸಂಸ್ಮರಣಾ ಭಾಷಣವನ್ನು ಮಾಡಲಿರುವವರು ಪುಣ್ಯರ ಅತ್ಯಂತ ಆಪ್ತರು ಮತ್ತು ತುಂಬ ಸಮಯಗಳ ಕಾಲ, ತುಂಬ ವರ್ಷಗಳ ಕಾಲ ಅವರೊಂದಿಗೆ ಒಡನಾಡಿಯಾಗಿ ಅಣ್ಣ ತಮ್ಮಂತೆ ಅವರು ಮೇಳದಲ್ಲಿ ತಮ್ಮ ಕಲಾವಿದರನ್ನು ಸಾಗಿಸಿದವರು ವಿಶ್ವೇಶ್ವರ ಭಟ್ ಸೋನಂಬಾಡಿ. ಸಭಾ ಮರ್ಯಾದೆಗಾಗಿ ನಾನು ಅವರ ಪೂರ್ತಿ ಹೆಸರನ್ನು ಹೇಳ್ತೇನೆ. ಆದರೆ ಹಾಗೆ ಹೇಳಿದಾಗ ಏನೋ ಕಳೆದುಕೊಂಡಂಥ ಅನುಭವ ಬರ್ತದೆ ನಮಗೆ. ವಿಶ್ವಣ್ಣ ಅಂತ ಹೇಳಿದರೆ ಬಹಳ ಹಾಗೆ ಅಂತ ವಿಶ್ವೇಶ್ವರ ಭಟ್ರು ಇವತ್ತು ನಾನು ಭಾಷಣಕಾರನಲ್ಲ, ಆದರೂ ಪೂಜ್ಯರ ಕಾರ್ಯಕ್ರಮ ಅಂತ ಆದ್ದರಿಂದ ನನಗೆ ಏನು ಹೇಳಬೇಕಾಗಲಿಲ್ಲ, ನಾನು ಬರ್ತೇನೆ ಅಂತ ಹೇಳಿ ನಮ್ಮೊಂದಿಗೆ ಪ್ರೀತಿಯನ್ನು ಒಪ್ಪಿಕೊಂಡು ಪೂಜ್ಯರ ಮೇಲಿನ ಆ ಗೌರವ, ಆ ಪ್ರೀತಿ ಅವುಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಸರಿಯಾದ ಸಮಯಕ್ಕೆ ಆಗಮಿಸಿ ನಮ್ಮೊಂದಿಗಿದ್ದಾರೆ ಇಂತಹ ವಿಶ್ವೇಶ್ವರ ಭಟ್ ಸುಂದರಮಳ ಇವರಿಗೆ ಎಲ್ಲರ ಪರವಾಗಿ ತುಂಬ ಹೃದಯ ಸ್ವಾಗತವನ್ನು. ಇನ್ನು ಯಕ್ಷಗಾನದ ಹಿರಿಯ ಚಿಂತಕರಾದ ಹಾಗೂ ಯಕ್ಷಗಾನದ ಸರ್ವಾಂಗವನ್ನು ಪಲ್ಲ, ಆದರೆ ಅವರು ಯಕ್ಷಗಾನದಲ್ಲಿ ಭಾಗವಹಿಸುವುದು ಮಾತ್ರ ಕೇವಲ ಅರ್ಥಗಳಿರಲಿ, ಹಾಗಂತ ಉಳಿದ ಭಾಗ ಅವರಿಗೆ ಗೊತ್ತಿಲ್ಲ ಅಂತಲ್ಲ, ಎಲ್ಲಿ ಏನು ಹೇಳಿದ್ರು ಹೇಳುವಂಥ ಸಾಮರ್ಥ್ಯ ಇರುವುದು. ಇವತ್ತು ಯಾವುದೇ ಯಕ್ಷಗಾನವನ್ನು ಬಿಟ್ಟು ಯಾವುದೇ ಒಂದು ವಿಷಯವನ್ನು ಕೊಟ್ಟು ಜೋಶಿಯವರಿಗೆ ಇದರ ಬಗ್ಗೆ ಮಾತನಾಡಬೇಕಂದ್ರೆ ಅದನ್ನು ಹೌದು ಹೌದು ಎನ್ನುವಂತೆ ಮಾತನಾಡಿ ಅವರು ಅದನ್ನು ಪ್ರಸ್ತುತಪಡಿಸುವಂತಹ ಸಾಮರ್ಥ್ಯವುಳ್ಳವರು ಹಿರಿಯ ವಿದ್ವಾಂಸರು ಮತ್ತು ಬಹಳ ಹಿಂದಿನ ಕಾಲ ಅಂದರೆ ಶ್ರೇಣಿಯವರ ಕಾಲದಲ್ಲೇ ಅವರು ಈ ಯಕ್ಷಗಾನ ರಂಗಕ್ಕೆ ಪ್ರವೇಶಿಸಿ ಅವರೊಂದಿಗೆ ತಮ್ಮ ಪಾಶ್ಚಾತ್ಯಗಳನ್ನು ನೋಡಿದರು ಅಂತ ಡಾಕ್ಟರ್ ಪ್ರಭಾಕರ್ ಜೋಶಿ ಯಕ್ಷಗಾನ ವಿದ್ವಾಂಸರು ಇನ್ನು ನಮ್ಮಲ್ಲಿದ್ದಾರೆ. ಪೂಜ್ಯರೊಂದಿಗೂ ಕೂಡ ಬಹಳ ಹತ್ತಿರದ ಸಂಬಂಧವನ್ನು ಇಟ್ಟುಕೊಂಡವರು. ಅವರನ್ನು ಕೂಡ ಈ ಸಭೆಗೆ ನಮ್ಮನ್ನೆಲ್ಲರ ಪರವಾಗಿ ತುಂಬ ಹೃದಯದಿಂದ ಸ್ವಾಗತಿಸಿ
ಇನ್ನೊಬ್ಬರು ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಸದಸ್ಯರು ಕದ್ರಿ ನವನೀತ ಶೆಟ್ಟರು. ಇವರು ಯಕ್ಷಗಾನ ಕಲಾವಿದರು ಹೌದು, ಹಾಗೆ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ತಮ್ಮ ಉದ್ಯೋಗವನ್ನು ಮಾಡ್ತಾ ಇರುವವರು ಹೌದು. ಇವರು ಕೂಡ ಹಾಗೆ ನಮ್ಮ ಈ ಕಾರ್ಯಕ್ರಮ ನಾವು ಹೀಗೆ ಮಾಡ್ತೇವೆ ಅಂದಾಗ ಅದಕ್ಕೆ ಮತ್ತು ಮುಂದೆ ಏನು ಆಗೋದಿಲ್ಲ. ನನಗೆ ಆ ಕಾರ್ಯಕ್ರಮ ಯಾವ ಒಂದು ವಿಚಾರಗಳಿಲ್ಲ, ಕನ್ಯಾ ಕಾರ್ಯಕ್ರಮ ನಾವು ಅದಕ್ಕೆ ಖಂಡಿತ ಇರೋದಿಲ್ಲ ಎನ್ನುವ ಆ ಒಂದು ಪ್ರೀತಿಯಿಂದ ಇದು ನಮ್ಮಲ್ಲಿದ್ದಾರೆ. ಇವರನ್ನು ಕೂಡ ಎಲ್ಲರ ಪರವಾಗಿ ತುಂಬ ಹೃದಯದಿಂದ ಸ್ವಾಗತಿಸಿ ಇನ್ನು ನಮ್ಮಲ್ಲಿಗೆ ಇವತ್ತು ಬಿಡುಗಡೆಗೊಳ್ಳಿರುವಂಥ ಯಕ್ಷ ಪುರುಷೋತ್ತಮ ಇದೊಂದು ಸಂಸ್ಮರಣಾ ಗ್ರಂಥ. ಆದರೆ ಆ ಸಂಸ್ಮರಣಾ ಗ್ರಂಥ ಎನ್ನುವಂಥ ಒಂದು ಶಬ್ದ ಅದು ಸಂಸ್ಮರಣಾ ಗ್ರಂಥ ಆಗಿರ್ತಿರಲಿಲ್ಲ, ಅದು ಅಭಿನಂದನಾ ಗ್ರಂಥ ಆಗಬೇಕಿತ್ತು. ಆದರೆ ಅದು ದೈವಕ್ಕೆ ಇಷ್ಟ ಇರಲಿಲ್ಲೋ ಏನು, ಪೂಜ್ಯರಿರುವಾಗಲೇ ಈ ಅವರ ಕಾರ್ಯಚಟುವಟಿಕೆಗಳ ಬಗ್ಗೆ ಒಂದು ಅಭಿನಂದನಾ ಗ್ರಂಥವನ್ನು ಮಾಡುವಂಥ ಒಂದು ಯೋಜನೆ ಇತ್ತು. ಅದಕ್ಕೆ ಯಕ್ಷ ಪುರುಷೋತ್ತಮ ಎನ್ನುವಂಥ ಹೆಸರನ್ನು ಕೂಡ ಪ್ರಾಯಶಃ ಅವರೇ ಸೂಚಿಸಿದ್ರು ಅನ್ನಿಸ್ತದೆ. ಅಂತಹ ಒಂದು ಗ್ರಂಥ ಅವರ ಬಗ್ಗೆ, ಅವರ ಸಾಧನೆಗಳ ಬಗ್ಗೆ ಮತ್ತು ಯಕ್ಷಗಾನದ ಬಗ್ಗೆ ತುಂಬ ಲೇಖನಗಳು ಬಂದಿವೆ. ಸುಮಾರು 450 ಪುಟದ ಒಂದು ಗ್ರಂಥ ಸಿದ್ಧವಾಗಿದೆ. ಆದರೆ ಅದೇನು ಹೊರಬರಬೇಕಾದ್ರೆ ಅಥವಾ ಸಂಸ್ಮರಣ ಗ್ರಂಥವಾರ್ತೆ ಆಗಬೇಕಾದ್ರೆ ಅದರಲ್ಲಿ ತುಂಬ ಶ್ರಮ ಇದೆ. ಪುಸ್ತಕವನ್ನು ಪ್ರಕಟಿಸುವುದಷ್ಟು ಸುಲಭವಲ್ಲ. ಅದರಲ್ಲಿ ಅದರ ತುಂಬ ಕೆಲಸಗಳಿವೆ. ಅದು ಮಾಡಿದವರಿಗೆ ಅದರ ಕಷ್ಟಗಳು ಇಷ್ಟಗಳು ಗೊತ್ತಿರ್ತದೆ. ಅಂತಹ ಈ ಗ್ರಂಥ ಸಂಪಾದನೆಯ ಕೆಲಸವನ್ನು ಹಿರಿಯ ವಿದ್ವಾಂಸರ ಶ್ರೀಯುತ ಭಾಸ್ಕರ ಕೊಪ್ಪಳ್ಳಿಯವರು ವಹಿಸಿಕೊಂಡು ಆ ಕೆಲಸವನ್ನು ಅತ್ಯಂತ ಸುಂದರವಾಗಿ ಇಂದು ಮಾಡಿಕೊಟ್ಟಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ವಹಿಸುತ್ತೇನೆ. ಇನ್ನೊಬ್ಬರು ಅಧಿಕಾರ ಬಾಲಕೃಷ್ಣ ಶೆಟ್ಟರು. ಇವರು ಕೂಡ ಪೂಜ್ಯರ ಅತ್ಯಂತ ದೊಡ್ಡ ಪ್ರೀತಿಯ ಶಿಷ್ಯರೂ ಹೌದು, ಅವರ ಅಭಿಮಾನಿಯೂ ಹೌದು. ಇವರ ಕಾರ್ಯಕ್ಷೇತ್ರ ಮುಂಬಯಿಯೇ ಆಗಿರ್ತದೆ. ಇಲ್ಲಿ ಅಧಿಕಾರ ಬಾಲಕೃಷ್ಣ ಶೆಟ್ಟರ ಕಾರ್ಯಕ್ಷೇತ್ರವಲ್ಲವಾದ್ದರಿಂದ ಅವರು ಯಕ್ಷಗಾನ ಕ್ಷೇತ್ರದಲ್ಲಿ ಮಾತ್ರ ಪರಿಚಿತರಾಗಿದ್ದಾರೆ. ಆದರೆ ಬೊಂಬಾಯಿಯಲ್ಲಿ ಮಾತ್ರ ಹಾಗಲ್ಲ ಅಂತೆ. ಯಾಕಂದರೆ ನನಗೆ ಬೊಂಬಾಯಿ ಅಂತ ಪರಿಚಯ ಇಲ್ಲ. ಹೇಳುವುದನ್ನು ಕೇಳಿ ನಾನು ತಿಳಿದಿದ್ದೇನೆ. ಪೂಜ್ಯರ ಅತ್ಯಂತ ಪ್ರೀತಿಯ ಶಿಷ್ಯರಾಗಿದ್ದುಕೊಂಡು ಅವರ ಕೆಲವು ಪ್ರಸಂಗಗಳನ್ನು ಪ್ರಕಟಣೆ ಮಾಡುತ್ತಾ ಪೂಜ್ಯರ ಸರ್ವ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಾ ಅವರಿಗೆ ಎಲ್ಲ ರೀತಿಯ ನೆರವನ್ನು ಕೊಡುತ್ತಾ ಇದು ಯಕ್ಷಗಾನ ಕ್ಷೇತ್ರದಲ್ಲಿ ನಮ್ಮ ಕಲಾವಿದರೆಲ್ಲರಿಗೂ ಒಂದು ರೀತಿಯ ಆಶ್ರಯದಾತರಾಗಿ ಕೂಡ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅಂತ ಅಧಿಕಾರ ಬಾಲಕೃಷ್ಣ ಶೆಟ್ಟರು ಇದು ನಮ್ಮದೇ ಕಾರ್ಯಕ್ರಮ, ನಾವು ಬಂದಿದ್ದು ಹೇಗೆ ಅಂತ ಮುಂಬೈಯಲ್ಲಿ ಈ ಕಾರ್ಯಕ್ರಮಕ್ಕಾಗಿ ಇಲ್ಲಿ ಬಂದು ಇಂದು ನಮ್ಮಲ್ಲಿದ್ದಾರೆ ಅಂತ ಅಧಿಕಾರ ಬಾಲಕೃಷ್ಣ ಶೆಟ್ಟರು ಕೂಡ ಎಲ್ಲರ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳು ಮತ್ತು ಸ್ವಾಗತಗಳು. ಇನ್ನೊಬ್ಬರು ಶ್ರೀಯುತ ಕಲ್ಲೂರಾಯರು, ನಿರ್ದೇಶಕರು, ಯಕ್ಷಗಾನ ರಚನೆ ಕೇಂದ್ರ. ಇವರು ಅವರು ಅಷ್ಟೇ ಸಾಕಂತ ಹೇಳ್ತಾರೆ. ನಾನು ಅದೇ ಹೇಳಿ ಸರಳವಾಗಿರುವುದು ಅಂತ ಹೇಳಿದ್ರೆ ಹೇಗೆ ಈಗ ಈ ಕಾರ್ಯಕ್ರಮವನ್ನು ನಡೆಸಬೇಕು ಅಂತ ಹೇಳಿ ಮೊದಲಾಗಿ ನಾವು ಸಂಪರ್ಕಿಸಿದ್ದೇವೆ. ಅವರು ಕೊಟ್ಟಂತಹ ಆ ಸಹಕಾರ ಅದನ್ನು ನಾನು ಪದೇ ಪದೇ ಹೇಳಿದರೆ ಅದು ಚಲನೆ ಮಾಡ್ತದೆ. ಆದ್ದರಿಂದ ಅವರು ಪ್ರಚಾರವನ್ನು ಬಯಸುವಂಥ ವ್ಯಕ್ತಿಯಲ್ಲ. ಆದ್ದರಿಂದ ಶ್ರೀಮತಿ ನಮಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ವಹಿಸ್ತೇನೆ. ನಿಮ್ಮ ಈ ಸಹಕಾರವನ್ನು ಅಷ್ಟು ಪ್ರಧಾನವಾಗಿ ಇನ್ನು ಗೌರವ ಉಪಸ್ಥಿತರಾಗಿ ಕಟೀಲು ಮೇಳದ ಸಂಚಾಲಕರಾಗಿರುವ ಕಲ್ಲಾಡಿ ದೇವಕೃಷ್ಣ ಶೆಟ್ಟರು. ಇವರು ತಮ್ಮ ಕಾರ್ಯವೈಭವದ ಮಧ್ಯೆಯೂ ಪೂಜಾ ಕಾರ್ಯಕ್ರಮ ಎನ್ನುವಂತಹ ದೃಷ್ಟಿಯಿಂದ ಅವರೆಲ್ಲ ಆ ಬಿಸಿ ಶೆಡ್ಯೂಲ್ ಅಂತ ನಾವು ಹೇಳ್ತೀವಿ, ಅದನ್ನೆಲ್ಲ ಬದಿಗೊತ್ತಿ ಕಾರ್ಯಕ್ರಮಕ್ಕೆ ತಕ್ಕ ಸಮಯದಲ್ಲಿ ಬಂದು ನಮ್ಮೊಂದಿಗಿದ್ದಾರೆ. ಪೂಜಾರ ಎಲ್ಲ ಆಗು ಹೋಗುಗಳಲ್ಲಿ, ಕಷ್ಟ ಸುಖಗಳಲ್ಲಿ, ದುಃಖ ನೋವುಗಳಲ್ಲಿ ಪಾಲನ್ನು ಪಡೆದು
ಅವರಿಗೆ ಏನು ಬೇಕೋ ಅದನ್ನೆಲ್ಲವನ್ನು ಆ ಸಮಯಕ್ಕೆ ಒದಗಿಸಿದಂತಹ ಒಂದು ಪುಣ್ಯಜಿ ಅವರು ಇನ್ನು ನಮ್ಮೊಂದಿಗೆ ಇರುವುದೇ ನಮ್ಮ ಸೌಭಾಗ್ಯ ಅಂತ ನಾವು ಭಾವಿಸ್ತೇವೆ. ಅಂತಹ ದೈವದ ಶತ್ರು ಇಂದು ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರ ಗೌರವ ಉಪಸ್ಥಿತಿಯನ್ನು ಮನ್ನಿಸುತ್ತಾ ಅವರಿಗೆ ಕೂಡ ಟ್ರಸ್ಟಿನ ಪರವಾಗಿ ಹಾಗೂ ಮಂಗಳೂರು ವಿಶ್ವವಿದ್ಯಾಲಯದ ಪರವಾಗಿ ತುಂಬ ಹೃದಯದ ಸ್ವಾಗತ. ಇನ್ನೊಬ್ಬರು ನಮ್ಮ ಮಂಜನಾಡಿ ವಿಷ್ಣುಮೂರ್ತಿ ದೇವಸ್ಥಾನದ ಆನುವಂಶಿಕ ಅರ್ಚಕರಾದಂಥ ಟಿ ಸುಬ್ರಹ್ಮಣ್ಯ ಇವರು ಕೂಡ ಪೂಜ್ಯರ ಮೇಲೆ ಅತ್ಯಂತ ಹೆಚ್ಚು ಅಭಿಮಾನವನ್ನು ಹೊಂದಿದಂಥವರು. ಹಾಗೆ ಮೊನ್ನೆ ನಾವು ಈ ಕಾರ್ಯಕ್ರಮಕ್ಕೆ ನಾವು ಯಾವ ಕಾರ್ಯಕ್ರಮವನ್ನು ಮಾಡೋದಿದ್ರು ದೈವ ಪ್ರೇರಣೆಯಲ್ಲಿ ಯಾವುದೂ ಆಗುವುದಿಲ್ಲ. ಹಾಗಂತ ವಿಷ್ಣುಮೂರ್ತಿಯನ್ನೇ ತಂದು ನಾವು ಇಲ್ಲಿ ಸಭೆಯಲ್ಲಿ ತೋರಿಸುವುದಕ್ಕೂ ಆಗುವುದಿಲ್ಲ. ಅದಕ್ಕಾಗಿ ನಾವು ಆನುವಂಶಿಕ ಅರ್ಚಕರಾದ ಸುಬ್ರಹ್ಮಣ್ಯ ಭಟ್ರನ್ನು ಕೇಳಿಕೊಂಡೆವು. ಅವರು ಪ್ರೀತಿಯಿಂದ ಒಪ್ಪಿ ಇಂದು ನಮ್ಮೊಂದಿಗಿದ್ದಾರೆ. ನಾವು ಅವರ ಉಪಸ್ಥಿತಿಯಲ್ಲೇ ಸಾಕ್ಷಾತ್ ವಿಷ್ಣುಮೂರ್ತಿ ಜನಾರ್ದನನ್ನು ಈ ಸಭೆಯಲ್ಲಿ ಕಾಣುತ್ತಿದ್ದೇವೆ ಅಂತ ಭಾವಿಸಿಕೊಂಡು ಅವರಿಗೆ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಹಾಗೂ ಗೌರವಪೂರ್ವಕವಾದ ಸ್ವಾಗತವನ್ನು. ಇನ್ನು ಈ ಸಭೆಗೆ ಆಗಮಿಸಿದಂತಹ ಹಿರಿಯರು ಮತ್ತು ಎಲ್ಲರೂ ಯಕ್ಷಗಾನ ಕಲಾವಿದರು ಎಲ್ಲರನ್ನು ಒಂದೇ ಮಾತಿನಲ್ಲಿ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತಿಸುತ್ತಾ ಎಲ್ಲರಿಗೂ ಶುಭವಾಗಲಿ, ಭಗವಂತ ಸದ್ಬುದ್ಧಿಯನ್ನು ಕರುಣಿಸಲಿ ಅಂತ ಪ್ರಾರ್ಥಿಸಿಕೊಳ್ಳುತ್ತಾ ಎರಡು ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಟ್ರಸ್ಟ್ನ ಅಧ್ಯಕ್ಷರಾಗಿರುವಂತಹ ಶೋಭಾ ಪುರುಷೋತ್ತಮ ಪೂಜೆಗಳು ಶ್ರದ್ಧೆ ಮತ್ತು ವೀಳ್ಯವನ್ನು ನೀಡಿ ಸ್ವಾಗತಿಸುವುದಕ್ಕಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷರು ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಜಿ.ಎಲ್. ಹೆಗ್ಡೆ ಕುಮಟಾ ಇವರಿಗೆ, ನಾಡಿನ ಹಿರಿಯ ಯಕ್ಷಗಾನ ವಿದ್ವಾಂಸರಾದ ಡಾಕ್ಟರ್ ಎನ್. ಪ್ರಭಾಕರ ಜೋಶಿ ಇವರಿಗೆ, ಕಟೀಲು ಮೇಳದ ಯಜಮಾನರಾಗಿರುವ ಶ್ರೀಯುತ ಕಲ್ಲಾಡಿ ದೇವಿ ಪ್ರಸಾದ್ ಶೆಟ್ಟಿ ಇವರಿಗೆ, ಮಂಜನಾಡಿಯ ಶ್ರೀ ವಿಷ್ಣುಮೂರ್ತಿ ಜನಾರ್ದನ ದೇವಸ್ಥಾನದ ಆನುವಂಶಿಕ ಅರ್ಚಕರಾಗಿರುವ ಶ್ರೀಯುತ ಟಿ. ಸುಬ್ರಹ್ಮಣ್ಯ ಭಟ್ ಇವರಿಗೆ, ಯಕ್ಷ ಪುರುಷೋತ್ತಮ ಸಂಸ್ಮರಣ ಗ್ರಂಥದ ಸಂಪಾದಕರಾಗಿರುವ ಭಾಸ್ಕರ ರೈ ಕುಕ್ಕುವಳ್ಳಿ ಇವರಿಗೆ, ಯಕ್ಷಗಾನ ಅಕಾಡೆಮಿ ಬೆಂಗಳೂರು ಇದರ ಸದಸ್ಯರು ಮತ್ತು ಯಕ್ಷಗಾನ ಕಲಾವಿದರು ಆಗಿರುವಂತಹ ಶ್ರೀಯುತ ಕದ್ರಿ ನವನೀತ ಶೆಟ್ಟಿ ಇವರಿಗೆ, ಪುರುಷೋತ್ತಮ ಪೂಜ್ಯರ ಸಂಸ್ಮರಣಾ ಭಾಷಣವನ್ನು ಮಾಡುವುದಕ್ಕಿರುವ ಹಿರಿಯ ಯಕ್ಷಗಾನ ಕಲಾವಿದರು ತಾಳಮದ್ದಲೆ ಅರ್ಥಧಾರಿಗಳಾಗಿರುವ ಶ್ರೀಯುತ ವಿಶ್ವೇಶ್ವರ ಭಟ್ ಸುನ್ನಂಬಳ ಇವರಿಗೆ, ಯಕ್ಷ ಪುರುಷೋತ್ತಮ ಸಂಸ್ಮರಣಾ ಗ್ರಂಥದ ಪ್ರಕಾಶಕರಾಗಿರುವಂತಹ ಅಜೇಕಾರು ಬಾಲಕೃಷ್ಣ ಶೆಟ್ಟಿ ಇವರಿಗೆ, ಮಂಗಳೂರು ವಿಶ್ವವಿದ್ಯಾನಿಲಯದ ಯಕ್ಷಗಾನ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿರುವ ಪ್ರೊಫೆಸರ್ ಶ್ರೀಪತಿ ಕಲ್ಲೂರಾಯ ಇವರಿಗೆ, ಶ್ರೀಯುತ ರಾಜಾರಾಮ ಹೊಳ್ಳ ಕೈಗಂಗಳ ಇವರಿಗೆ, ವೇದಿಕೆಯ ಮುಂಭಾಗದಲ್ಲಿ ಸಭೆಯಲ್ಲಿ ಬಹಳಷ್ಟು ಜನ ಗಣ್ಯರಿದ್ದೀರಿ. ನಿಮ್ಮೆಲ್ಲರ ಪ್ರತ್ಯೇಕವಾದ ಹೆಸರನ್ನ ಹೇಳದೆ ನಿಮ್ಮನ್ನು ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸ್ತಾ ಇದ್ದೇವೆ. ಮಾಡುವುದರ ಜೊತೆಗೆ ನಮ್ಮ ಟ್ರಸ್ಟ್ನ ಕಾರ್ಯಚಟುವಟಿಕೆಗಳಿಗೆ ಅಧಿಕೃತವಾದಂತಹ ಚಾಲನೆಯನ್ನು ಕೊಡುವ ಕಾರ್ಯಕ್ರಮ ಇದಾಗಿದೆ. ಹಾಗಾಗಿ ಈ ದೀಪ ಪ್ರಜ್ವಲನೆಯ ಮೂಲಕ ಇದನ್ನು ಉದ್ಘಾಟಿಸಬೇಕು ಅಂತ ವೇದಿಕೆಯಲ್ಲಿರುವ ಅತಿಥಿಗಳಲ್ಲಿ ಮತ್ತು ಕಾರ್ಯಕ್ರಮದ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಜಿ.ಎಲ್. ಹೆಗ್ಡೆ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ. ಯಾವೆಲ್ಲ ಉದ್ದೇಶಗಳನ್ನು ಅದರ ಜೊತೆಗೆ ದೇವಿ
ಎಲ್ಲ ಹೀಗೆ ಪ್ರಸಾರದ ಮೂಲಕ ಈ ಕಾರ್ಯಕ್ರಮ ಮುಂದಿನ ಎಲ್ಲ ಕಾರ್ಯಕ್ರಮಗಳಿಗೆ ಯಕ್ಷಗಾನ ಕಲಾವಿದರು ಪೋಷಕರೆಲ್ಲರ ಸಹಕಾರ ಇರಲಿ. ಈ ಪ್ರತಿಷ್ಠಾನಕ್ಕೆ ನೇಮಿಸಿಕೊಂಡಿರುವಂತಹ ಪಕ್ಷ ಅದು ಸಾರ್ಥಕವನ್ನು ಹೊಂದಲಿ ಅಂತ ನಾವು ಆ ದೇವರನ್ನು ಪ್ರಾರ್ಥಿಸಿಕೊಳ್ಳುತ್ತೇವೆ. ಸರ್ಕಾರದ ನಿಯಮದಂತೆ ನಮ್ಮ ಪ್ರತಿಷ್ಠಾನವನ್ನು ನಮ್ಮ ಪ್ರತಿಷ್ಠಾನದ ಲಾಂಛನವನ್ನ ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷರು ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರು ಆಗಿರುವ ಮುಂಬಯಿಯ ರಚನೆಕಾರರು ಬಾಲಕೃಷ್ಣ ಶೆಟ್ಟಿಯವರು ಪುರುಷೋತ್ತಮ ಪೂಜ್ಯರ ಶಿಷ್ಯರು ಆಗಿದ್ದುಕೊಂಡು ಅವರೆಲ್ಲ ಚಟುವಟಿಕೆಗಳಿಗೆ ಪುರುಷೋತ್ತಮ ಪೂಜ್ಯರ ಮಾರ್ಗದರ್ಶನವನ್ನು ಪಡೆಯುತ್ತಿದ್ದರು. ಮಂಗಳೂರಿಗೆ ಆಗಮಿಸಿ ಪುರುಷೋತ್ತಮ ಪೂಜ್ಯರಲ್ಲಿ ನಿಮಗೊಂದು ಅಭಿನಂದನಾ ಗ್ರಂಥವನ್ನು ನಾವು ಸಮರ್ಪಿಸಿದ್ದೇವೆ ಎಂದು ಒಟ್ಟು ಸೇರಿ ಅಂತ ಹೇಳಿದರು. ಅಷ್ಟು ಮಾತ್ರವಲ್ಲ, ಅವರ ಅನಾರೋಗ್ಯದ ಸಂದರ್ಭದಲ್ಲಿ ಅವರ ವೈದ್ಯಕೀಯ ಖರ್ಚು ವೆಚ್ಚಗಳಿಗೂ ಕೂಡ ದೂರದ ಮುಂಬಯಿಯ ಅನೇಕ ಕಲಾಭಿಮಾನಿಗಳ ಕೈಯಿಂದ ಹಣವನ್ನು ಸಂಗ್ರಹಿಸಿ ತಂದು ಪುರುಷೋತ್ತಮ ಪೂಜ್ಯರಿಗೆ ಸಹಕಾರವನ್ನು ನೀಡಿರುವವರು ತಮ್ಮ ಅಭಿನಂದನಾ ಗ್ರಂಥದ ಆಸೆಯನ್ನು ಕೂಡ ಅವರ ಮುಂದೆ ಪ್ರಸ್ತಾಪಿಸಿದ್ದಾರೆ. ಆ ಹೊತ್ತಿಗೆ ಪುರುಷೋತ್ತಮ ಪೂಜ್ಯರೇ ಹೇಳಿರುವ ಹಾಗೆ ನನ್ನ ಅಭಿನಂದನಾ ಗ್ರಂಥ ಅನ್ನುವಂಥದ್ದು ಕೇವಲ ನನಗೆ ಹೊಗಳಿಕೆಯ ಮಾತುಗಳಾಗಿರಬಹುದು, ಅದೊಂದು ಯಕ್ಷರ ಲೋಕಕ್ಕೆ ಮಹತ್ವಪೂರ್ಣವಾದಂತಹ ಮೌಲ್ಯಯುತವಾದಂತಹ ಗ್ರಂಥವಾಗಬೇಕು ಅನ್ನುವಂಥ ನಿರ್ದೇಶನವನ್ನು ಆ ಹೊತ್ತಿಗೆ ಅವರೇ ನೀಡಿದರು. ಮತ್ತು ಅವರ ನಿರ್ದೇಶನದ ಹಾಗೆ ಈ ಕೃತಿಯ ಸಂಪಾದಕರಾಗಿ ಭಾಸ್ಕರ ಮುಕ್ಕೋಳಿಯವರನ್ನು ಸೂಚಿಸಿದರು. ಆದರೆ ದುರಾದೃಷ್ಟವಶ ಮುಂದಿನ 10-15 ದಿವಸಗಳ ಕಾಲದ ನಂತರ ಪುರುಷೋತ್ತಮ ಪೂಜ್ಯರು ನಮ್ಮನ್ನ ಅಗಲಿದರು. ಹಾಗಾಗಿ ಅವರ ಅಭಿನಂದನಾ ಗ್ರಂಥವಾಗಬೇಕಿದ್ದ ಈ ಗ್ರಂಥ ಈ ಹೊತ್ತು ಸಂಸ್ಮರಣ ಗ್ರಂಥವಾಗಿದೆ. ಒಂದೆಡೆಯಲ್ಲಿ ಬೇಸರವು ಮತ್ತು ಆ ಬಳಿಕವೂ ನಾವೆಲ್ಲರೂ ಕೂಡ ಜಾಗೃತರಾಗಿದ್ದೇವೆ, ಅವರ ಯೋಚನೆಗಳನ್ನು ಕಾರ್ಯರೂಪಕ್ಕೆ ತರುವುದಕ್ಕೆ ಸಿದ್ಧರಾಗಿದ್ದೇವೆ ಅನ್ನುವುದಕ್ಕೆ ಇದೊಂದು ಪ್ರತಿರೂಪವಾಗಿ ಕಾಣಿಸ್ತದೆ. ಲಕ್ಷ್ಮೀಶ ಕೋಡ್ಪಾಡಿಯವರು ಒಂದು ಕಡೆ ಅರ್ಥಗಾರಿಕೆಯಲ್ಲಿ ಹೇಳಿದ ಹಾಗೆ, ಬದುಕು ನಮ್ಮನ್ನು ಕಲಕುವುದಿಲ್ಲ, ಸಾವು ನಮ್ಮನ್ನ ತುಂಬಾ ಕಲಕುತ್ತದೆ. ಪುರುಷೋತ್ತಮ ಪೂಜ್ಯರ ಈ ಸಾವಿನ ಬಳಿಕ ನಾವೆಲ್ಲರೂ ಈ ನೆಪದಲ್ಲಿ ಒಂದಾಗಿದ್ದೇವೆ. ಆ ನೆಲೆಯಲ್ಲಿ ಅವರ ಚಿಂತನೆಗಳಿಗೆ ಒಂದು ಕಾರ್ಯರೂಪವನ್ನು ಕೊಡುವುದಕ್ಕೆ ಪ್ರತಿಷ್ಠಾನದ ನೆಪದಲ್ಲಿ ನಾವು ಮತ್ತೆ ಒಟ್ಟು ಸೇರಿದ್ದೇವೆ. ಈ ಹೊತ್ತು ಆ ಸಂಸ್ಮರಣ ಗ್ರಂಥ ಅಜಯಕಾರು ಬಾಲಕೃಷ್ಣ ಶೆಟ್ಟಿಯವರ ಪ್ರಕಾಶನದಿಂದ ಬಿಡುಗಡೆಗೊಳ್ಳುವುದಕ್ಕಿದೆ. ಇದರ ಸಂಪಾದಕರಾಗಿ ಪ್ರೊಫೆಸರ್ ಭಾಸ್ಕರ್ ರೈ ಮುಕ್ಕೋಳಿ ಇವರು ಶ್ರಮಿಸಿದ್ದಾರೆ. ವೇದಿಕೆಯಲ್ಲಿ ಅಭ್ಯಾಗತರ ಸಮ್ಮುಖದಲ್ಲಿ ಡಾಕ್ಟರ್ GL ಹೆಗಡೆ ಕುಮಟ ಇವರ ಹಸ್ತದ ಮುಖೇನ ಈ ಸಂಸ್ಮರಣ ಗ್ರಂಥದ ಲೋಕಾರ್ಪಣೆ. ಕೇವಲ ಯಕ್ಷಲೋಕದ ಅನೇಕ ವಿದ್ವಾಂಸರು ಬರೆದಿರುವಂತಹ ಮೌಲ್ಯಯುತವಾದಂತಹ ಲೇಖನಗಳಿವೆ. ಪೂಜ್ಯರ ಒಡನಾಡಿಗಳು ಹಂಚಿಕೊಂಡಿರುವಂತಹ ಅವರ ಭಾವನಾತ್ಮಕ ಭಾವನೆಗಳನ್ನು ಪೂಜ್ಯರ ಅನನ್ಯ
ಪ್ರತಿಭೆ ಸಂಯುಕ್ತ ಪ್ರತಿಭೆಯನ್ನ ಕೊಂಡಾಡಿದಂತಹ ಮಾತುಗಳು ಇಲ್ಲಿವೆ. ಅವರ ಶಿಷ್ಯರು, ಬಂಧು ಬಳಗದವರು, ಯಕ್ಷಗಾನ ಲೋಕದ ಹಿರಿಯರು ಆಡಿರುವ ಮಾತುಗಳು ಇಲ್ಲಿವೆ. ಇದೆಲ್ಲವನ್ನು ಒಳಗೊಂಡ 400ಕ್ಕೂ ಹೆಚ್ಚು ಪುಟಗಳಿರುವಂತಹ ಬಹಳ ಮೌಲ್ಯಯುತವಾದಂತಹ ಗ್ರಂಥ ಇದು. ಸಂಸ್ಮರಣಾ ಗ್ರಂಥ. ಸಂಶೋಧನಾರ್ಥಿಗಳಿಗೊಂದು ಉತ್ತಮವಾದಂತಹ ಕೈಪಿಡಿಯು ಆಕೃತಿಯೂ ಆಗಿ ಇದು ಒದಗಿ ಬರುತ್ತದೆ ಅನ್ನುವುದರಲ್ಲಿ ಎರಡು ಮಾತಿಲ್ಲ. ಇದೀಗ ಈ ಗ್ರಂಥದ ಸಂಪಾದಕರಾಗಿರುವಂತಹ ಭಾಸ್ಕರ್ ರೈ ಕುಕ್ಕುವಳ್ಳಿಯವರ ಮಾತುಗಳು. ಸಮಾರಂಭದ ಅಧ್ಯಕ್ಷರೇ, ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ಹಾಗೆ ನನ್ನ ಮುಂಭಾಗದಲ್ಲಿರುವಂತಹ ಯಕ್ಷಗಾನ ಮತ್ತು ಪೂಜ್ಯರ ಅಭಿಮಾನಿ ಬಳಗದವರು, ಸಂಸ್ಕೃತದಲ್ಲಿ ಬಹಳ ಪ್ರಸಿದ್ಧವಾದ ಒಂದು ಮಾತು, ಸಂಭಾವಿತಸ್ಯ ಕೀರ್ತಿ ಮರಣಾದತಿ ಇಚ್ಛತೆ. ಒಬ್ಬ ವ್ಯಕ್ತಿ ಎಷ್ಟು ವರ್ಷ ಬದುಕಿದ ಅಂತ, ಹೇಗೆ ಬದುಕಿದ ಎನ್ನುವುದು ಬಹಳ ಮುಖ್ಯ. ಹಾಗಾಗಿ ಮರಣಕ್ಕಿಂತಲೂ ಕೀರ್ತಿ ಅದು ಶಾಶ್ವತವಾಗಿ ಉಳಿಯುವಂಥದ್ದು. ಇವತ್ತು ಪೂಜ್ಯರು ನಮ್ಮ ಜೊತೆಯಲ್ಲಿಲ್ಲ. 67 ವಯಸ್ಸು ಅಂತ ಹೇಳಿದರೆ ಅದೇನು ಸಾಯುವ ವಯಸ್ಸು ಖಂಡಿತ ಅಲ್ಲ. ಅದನ್ನು ಮೀರಿ ತುಂಬ ಕಾಲ ಬದುಕಿದವರು ತುಂಬ ಮಂದಿ ಇದ್ದಾರೆ. ಆದರೆ ಸಾಧನೆಯಲ್ಲಿ ಬಹುಶಃ ಪೂಜ್ಯರು ಶತಾಯುಷಿಯನ್ನು ಮೀರಿಸಬಲ್ಲಂತಹ ಒಂದು ದೊಡ್ಡ ವ್ಯಕ್ತಿತ್ವವಾಗಿ ನಮ್ಮ ಮುಂಭಾಗದಲ್ಲಿ ಅಮರರಾಗಿ ಇವತ್ತಿಗೂ ಕೂಡ ಇದ್ದಾರೆ ಎನ್ನುವುದು ಬಹಳ ಸಂತೋಷದ ಸಂಗತಿ. ಈಗಾಗಲೇ ಸುನೀಲ್ ಮತ್ತೆ ಕೊಳ್ಳೋದಿಲ್ಲ ಹೇಳಿದ ಹಾಗೆ ಒಂದು ಅಭಿನಂದನಾ ಗ್ರಂಥವಾಗಿ ಮೂಡಿ ಬರಬೇಕಾಗಿತ್ತು ಈ ಯಕ್ಷ ಪುರುಷೋತ್ತಮ. ಇವತ್ತು ಸ್ಮೃತಿ ಸಂಪದವಾಗಿ ಸಂಸ್ಮರಣಾ ಗ್ರಂಥವಾಗಿ ಬರ್ತಾ ಇರುವಂಥದ್ದು ಸಂತೋಷದ ಸಂಗತಿಯನ್ನು ಖಂಡಿತ ಅಲ್ಲ. ಹಾಗಂತ ಈ ರೂಪದಲ್ಲಾದರೂ ಬಂತಲ್ಲ ಎನ್ನುವ ಒಂದು ಸಮಾಧಾನ ನಮಗೆ ಖಂಡಿತ ಇದೆ. ಪುರುಷೋತ್ತಮ ಪೂಜ್ಯರನ್ನ ಬಹಳ ಎಳೆಯದ ಒಂದು ನಮ್ಮ ಕಾಲೇಜ್ ಜೀವನದಿಂದಲೇ ನಾನು ಬಲ್ಲವ. ಪುತ್ತೂರಿನ ಸಂತ ಶಿರೋಮಣ ಕಾಲೇಜಿನಲ್ಲಿ ನಾವು ಕಲಿತಾ ಇದ್ದಾಗ ಕೋಟೆಗಾರಿನ ಕಲಾಗಂಗೋತ್ರಿಯಲ್ಲಿ ಅವರು ಮುಖ್ಯ ಒಬ್ಬ ಸದಸ್ಯರಾಗಿದ್ದರು. ನಮ್ಮ ಸದಾಶಿವ ಮಾಸ್ಟರ್ ಇದ್ದರು, ಸತ್ಯಶಂಕರ ಬಳ್ಳ ಅವರು ಅಂತ ಇದ್ದರು. ಅವರು ಪುತ್ತೂರಿನಲ್ಲಿ CA ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಯಕ್ಷಗಾನವನ್ನು ನಮಗೆ ನಾಟ್ಯಾಭ್ಯಾಸ ಮಾಡಲಿಕ್ಕೆ ಅಂತ ಹೇಳಿ ಮೊಳೆಯಾರು, ವಿವಿ ಮೊಳೆಯಾರು ಅವರನ್ನು ಕರ್ಕೊಂಡು ಬಂದರು. ಅವರಿಂದ ಯಕ್ಷಗಾನದ ಮೂಲ ನೃತ್ಯ ಪಠ್ಯಗಳು, ನೃತ್ಯ ಭಾಗಗಳನ್ನು ನಾವು ಕಲಿತು ಕರ್ನಾಟಕ ಯಕ್ಷಭಾರತಿ ಪುತ್ತೂರು ಅಂತ ಒಂದು ಸಂಸ್ಥೆಯನ್ನು ಕಟ್ಟಿದ್ದೆವು. ಆ ಸಂದರ್ಭಗಳಲ್ಲಿ ನಮಗೆ ರಿಹರ್ಸಲ್ ಆಗುವಂಥ ಸಂದರ್ಭದಲ್ಲಿ ಪೂಜ್ಯರು ಸತ್ಯೇಶ್ವರ ಬಳ್ಳ ಅವರ ಜೊತೆ ಬರ್ತಾ ಇದ್ದರು. ಯಕ್ಷಗಾನದ ಬೇರೆ ಬೇರೆ ವಿಭಾಗಗಳಲ್ಲಿ ಅವರು ಪರಿಣಿತರಾದ್ದರಿಂದ ಒಂದೊಂದ್ಸಲ ಚೆಂಡೆ ಹೊಡಿತಾ ಇದ್ದರು, ಒಂದ್ಸಲ ಅರ್ಥ ಹೇಳ್ತಾ ಇದ್ದರು, ಒಂದೊಂದ್ಸಲ ನಾಟ್ಯ ಮಾಡಿ ತೋರಿಸ್ತಾ ಇದ್ದರು, ಒಂದೊಂದ್ಸಲ ಪದ್ಯ ಕೂಡ ಹೇಳ್ತಾ ಇದ್ದರು. ಹೀಗೆ ಅದು ಅವರು ಮುಂಬೈಯಲ್ಲಿ ಕೂಡ ಇದ್ದರು. ಹಾಗೆ ಅವರ ಸಂಪರ್ಕ ನಮಗೆ ಬೆಳೆಯಿತು. ಸ್ವಲ್ಪ ತಾಳಮದ ವಿಭಾಗದಲ್ಲಿ ನಾವು ಸ್ವಲ್ಪ ಕೆಲಸ ಮಾಡಿದ್ರಿಂದ ಮತ್ತು ಯಕ್ಷಗಾನದ ಬಗ್ಗೆ ಸ್ವಲ್ಪ ಹೆಚ್ಚು ಒಲವಿದ್ದರಿಂದ ಅವರಿಗೆ ಆತ್ಮೀಯನಾದೆ. ಆಮೇಲೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಪೂಜ್ಯರನ್ನ ನಾನು ಸಂಪರ್ಕಿಸಿದ್ದು. ಅವರ ಮಾನೀಶಾದ ಪ್ರಸಂಗ ಆಗುವಾಗ ಅದರ ಮೊದಲ ಒಂದು ಪ್ರದರ್ಶನ ಮಂಗಳೂರು ಪುರಭವನದಲ್ಲಿ ಆದಂತಹ ಸಂದರ್ಭದಲ್ಲಿ ಅವರ ಬಗ್ಗೆ ಆಗಿನ ನವಭಾರತದಲ್ಲಿದ್ದು ಅವರ ಬಗ್ಗೆ ಲೇಖನ ನಾನು ಬರೆದಿದ್ದೆ. ಅವತ್ತು ಅವರಿಗೆ ಸನ್ಮಾನಿಸಿದಾಗ ಅವರ ಅಭಿನಂದನಾ ಭಾಷೆಯನ್ನು ಕೂಡ ನಾನು ಮಾಡಿದ್ದೆ. ನಮ್ಮ ಉಡೋಲಕ ಅಂತೇಳಿ ಒಂದು ನಾನು ನವಣೆಗಳ ಸೇರಿ ಒಂದು ಯಕ್ಷ ಕಲೋತ್ಸವ ಅಂತ ಮಾಡಿದಾಗ ಅಲ್ಲಿ ಕೂಡ ಪೂಜ್ಯರ ಬಗ್ಗೆ ಒಂದು ಲೇಖನದ ರಣದಲ್ಲಿ ನಾನು ಬರೆದಿದ್ದೆ. ಆಮೇಲೆ ಈಗ ಬಾಲಣ್ಣ ಅವರು ಮುಂಬೈಯಲ್ಲಿ ಅಧಿಕಾರ ಕಲಾಭಿಮಾನಿ ಬಳಗ ಎನ್ನುವಂಥ ಒಂದು ಸಂಸ್ಥೆಯನ್ನು ಕಟ್ಟಿದ್ರು. ಅದನ್ನು ಕಟ್ಟಬೇಕು ಅಂತಿದ್ರೆ ಅವರಿಗೆ ಮೂಲ ಪ್ರೇರಣೆ ಪುರುಷೋತ್ತಮ ಪೂಜ್ಯರು. ಅವರಲ್ಲಿದ್ದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಆ ಕೆಲಸ ಎಷ್ಟು ಕಷ್ಟ ಎನ್ನುವುದನ್ನು ಸದಾಶಿವ ಮಾಸ್ಟರ್ಗೆ ಅವರು ಪತ್ರ ಬರೆದು ನನಗೆ ತೋರಿಸಿದ್ರು. ಗೊತ್ತದ್ದು ಇದರಲ್ಲಿ ಇರಬೇಕು. ಆ ಕಷ್ಟಗಳ ನಡುವೆ ಕೂಡ ಯಕ್ಷಗಾನಕ್ಕಾಗಿ ಅವರು ಮಾಡಿದಂಥ ಕೆಲಸ ಬಹಳ ದೊಡ್ಡದು. ಮುಂಬಯಿಯ ಬೇರೆ ಬೇರೆ ಯಕ್ಷಗಾನ ಸಂಸ್ಥೆಗಳ ಜೊತೆಯಲ್ಲಿ ಅವರು ಇದ್ದುಕೊಂಡು ಅದಕ್ಕೆ ಮಾರ್ಗದರ್ಶಕರಾಗಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಇದ್ದದ್ದು ಮತ್ತು ಅನೇಕ ಶಿಕ್ಷಕರನ್ನು ಅವರಲ್ಲಿ ತಯಾರು ಮಾಡಿದರು. ಅದರಲ್ಲಿ ಪ್ರಮುಖರಾಗಿದ್ದವರು ಅಧಿಕಾರ ಬಾಲಕೃಷ್ಣ ಶೆಟ್ಟಿಯವರು. ಇವತ್ತು ಅವರಿಂದ ಕಲಿತಂತಹ ಯಕ್ಷಗಾನದ ನಾಟ್ಯಾಭ್ಯಾಸವನ್ನು ಸಾವಿರಾರು ಮಕ್ಕಳಿಗೆ ಮುಂಬೈಯಲ್ಲಿ ಬಾಲಕೃಷ್ಣ ಕಲಿಸ್ತಾ ಇದ್ದಾರೆ. ಒಂದು 10-12 ಕಡೆ ಅವರು ಕೆಲಸ ಅವರು ತರಗತಿಗಳನ್ನು ನಡೆಸ್ತಾ ಇದ್ದಾರೆ. ಯಕ್ಷ
ಸಲುವಾಗಿ ಅಲ್ಲಿ ಮಕ್ಕಳಿಗೆ ಕನ್ನಡ ಓದಲಿಕ್ಕೆ ಬರುವುದಿಲ್ಲ, ಇಂಗ್ಲಿಷಲ್ಲಿ ಬಂದು ಅದನ್ನು ಅವರು ಬಯಪಾಠ ಒಪ್ಪಿಸುವಂಥದ್ದು. ಆದರೆ ವೃತ್ತಿ ಕಲಾವಿದರು ಚೆನ್ನಾಗಿ ಅಲ್ಲಿ ಪ್ರದರ್ಶನ ಮಾಡ್ತಾ ಇರೋದನ್ನು ನಾವು ನೋಡ್ಬೋದು. ಮೊನ್ನೆ ಕೂಡ ನಾವು ಮುಂಬೈಯಲ್ಲಿರುವಾಗ ಅಲ್ಲಿ ಒಂದು ಹೊಸ ಥಿಯೇಟರನ್ನು ಅವರು ಸ್ಥಾಪನೆ ಮಾಡಿದರು. ಹೀಗೆ ಯಕ್ಷಗಾನದ ಜ್ಯೋತಿಯನ್ನು ಬೆಳಗಿಸುವಲ್ಲಿ ಒಂದು ಪ್ರೇರಣೆಯಾಗಿ ಪೂಜ್ಯರು ಇದ್ದದ್ರಿಂದ ಅವರ ಬಗ್ಗೆ ಅಪಾರವಾದಂಥ ಗೌರವ. 2013ರವರೆಗೆ 2002ರಲ್ಲಿ ಅಜಕಾರು ಬಾಲಕೃಷ್ಣ ಶೆಟ್ಟರು ಸರಣಿ ತಾಳಮದ್ದಲೆ ಪುಟಗಳನ್ನು ಅಜಕಾರು ಕಲಾಭಿಮಾನಿಗಳ ಎನ್ನುವಂಥ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಅದರಲ್ಲಿ ಯಕ್ಷಗಾನದ ಸರಣಿ ತಾಳಮದ್ದಲೆಗಳನ್ನು ಪ್ರತಿ ವರ್ಷ ಮಾಡ್ತಾ ಹೋದರು. ಯಕ್ಷಗಾನ ಬಯಲಾಟಗಳನ್ನು ಕೂಡ ಊರಿನ ಪ್ರಮುಖ ಮೇಳಗಳ ಕಲಾವಿದ ನಾಯಕರು ತಂದು ಮಾಡ್ತಾ ಇದ್ದಾರೆ. ಅಷ್ಟರವರೆಗೆ ಕರ್ನಾಟಕ ಮೇಳ ನಮಗೆ ಪ್ರಕಟಣೆ ಗೊತ್ತುಂಟು. ಕರ್ನಾಟಕ ಮೇಳ ವಿಕಲಚಕ್ರ ಕಾಲದಲ್ಲಿ ಬೆಂಗಳೂರು ಅಥವಾ ಮುಂಬೈಯಲ್ಲಿ ಬಹಳಷ್ಟು ಪ್ರದರ್ಶನ ಕೊಡ್ತಾ ಇದೆ, ತಿಂಗಳುಗಟ್ಟಲೆ ಇರ್ತಾ ಇದೆ. ಯಾವಾಗ ಕರ್ನಾಟಕ ಮೇಳದ ಪ್ರದರ್ಶನ ನಿಂತು ಹೋಯಿತು, ಆಮೇಲೆ ತೆಂಕುತಿಟ್ಟಿನ ಯಕ್ಷಗಾನಗಳು ಇಲ್ಲಾಗ್ತಾ ಇದೆ ಮುಂಬೈಯಲ್ಲಿ. ಅಂತ ಒಂದು ಸಂದರ್ಭದಲ್ಲಿ ಆ ಕೊರತೆಯನ್ನು ನೀಗಿಸಿದ್ದು ಅಜಕಾರು ಕಲಾಭಿಮಾನಿಗಳ ಅವರ ಆರಂಭದ ಕಾರ್ಯಕ್ರಮದಿಂದ 2013ರವರೆಗೆ ಪೂಜ್ಯರು ಪ್ರತಿ ವರ್ಷ ಅವರ ಬಯಲಾಟದಲ್ಲಿ ತಾಳಮದ್ದಲೆಯಲ್ಲಿ ಭಾಗವಹಿಸ್ತಾ ಇದ್ದರು. ಸುಮಾರು 10 ವರ್ಷ ಪೂಜ್ಯರ ಜೊತೆ ನಾನು ಅಲ್ಲಿ ಹೋದದ್ದು ನನಗೆ ನೆನಪಾಗ್ತದೆ. ನಮ್ಮ ಸುಣ್ಣಂಬಲ ವಿಶ್ವೇಶ್ವರ ಭಟ್ರು ಇದ್ದರು, ಸಿದ್ದಗಡೆ ಚಿನ್ನಪ್ಪ ಶೆಟ್ಟರು, ಸಿದ್ದಗಡೆ ವಿಶ್ವನಾಥ ಶೆಟ್ಟರು, ಜಪಾಸಮೋ ಮೊದಲಾದ ಕಲಾವಿದರು. ಪಟ್ಟ ಸತೀಶ್ ಶೆಟ್ಟರು ಆರಂಭಕ್ಕೆ ಪೂಜ್ಯರ ಜೊತೆಯಲ್ಲಿ ಅವರಿಗೆ ಸಹವರ್ತಿಯಾಗಿ ಬಂದದ್ದು. ಅಂತ ಒಳ್ಳೊಳ್ಳೆಯ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ರು. ಬಾಲನ ಕಾರ್ಯಕ್ರಮ ಅಂತ ಹೇಳಿದ್ರೆ ಎಷ್ಟೇ ಕಷ್ಟ ಆದರೂ ಕೂಡ ಅವರು ಬರ್ತಾ ಇದ್ರು. ಹಾಗಾಗಿ ಆ ಒಂದು ಗುರುಭಾವ ನಾವು ಬಾಲಕೃಷ್ಣ ಶೆಟ್ಟರಿಗೆ ಇತ್ತು. ಶೋಭಕರನ್ನು ಬರ್ಕೊಂಡು ಯಕ್ಷರಕ್ಷಾ ಪ್ರಶಸ್ತಿಯನ್ನು ಸ್ವೀಕರಿಸಿ ಆ ಒಂದು ಸಮಾರಂಭಕ್ಕೆ ನಾನು ಕೂಡ ಸಾಕ್ಷಿಯಾಗಿದೆ. ಯಕ್ಷರಕ್ಷಾ ಪ್ರಶಸ್ತಿ ನಮ್ಮ ಪೂಜ್ಯರಿಗೆ ಕಲಾಭಿಮಾನಿ ಬಳಗದ 2ನೇ 1ನೇ ಪ್ರಶಸ್ತಿ ಆಗಿತ್ತು. ಆ ಕಾಲದಲ್ಲಿ ಸುಮಾರು 50,000 ಮೊಬೈಲನ್ನು ಕೊಟ್ಟು ಪತ್ನಿ ಸಹಿತ ಸನ್ಮಾನ ಮಾಡಿದಂತಹ ಒಂದು ಸಂಸ್ಥೆ. ಅವರಿಗೂ ಒಂದು ರೀತಿಯ ವಾತ್ಸಲ್ಯ ಭಾವ. ಪೂಜ್ಯರನ್ನು ಯಾವತ್ತೂ ಕೂಡ ಸಲಹೆ ಇತ್ಯಾದಿಗಳನ್ನು ಕೇಳ್ತಾ ಇದ್ದವರು ಬಾಲಕೃಷ್ಣ. ಆಮೇಲೆ ಒಂದು ದುರಂತ ಆಯಿತು, ಅವರು ಅಸೌಖ್ಯದಿಂದ ಇದ್ದರು. ಆ ಸಂದರ್ಭಗಳು 2-3 ಸಲ ಬಂದಿದ್ದರು. ಮತ್ತೊಂದು ಸಲ ಬರುವಾಗ ನನ್ನನ್ನು ಕರ್ಕೊಂಡು, ವಿಷಯ ಅಂತ ಗೊತ್ತಿಲ್ಲ. ಪೂಜ್ಯರು ಅವರ ಒಟ್ಟಿಗೆನೆ ತುಂಬ ಒಳಗೆ ಇರ್ತಕ್ಕಂಥದ್ದು. ಹಾಗಾಗಿ ಅವರ ಚಿಕಿತ್ಸೆಗೆ ಬೇಕಾಗಿ ಮಂಗಳೂರಿನಲ್ಲಿ ನಮ್ಮ ಕನ್ನಿಕಂಬರ ಜೋಶಿಯವರು ಮತ್ತು ನನಗೆ ನೋಡಿದ್ದೆಲ್ಲ ಹತ್ತಿರದ ಒಂದು ಜಾಗದಲ್ಲಿ ಅವರು ಒಂದು ಬಾಡಿಗೆ ಬಿಡಾರ ಮಾಡಿಕೊಂಡು ಅಲ್ಲಿ ಚಿಕಿತ್ಸೆ ಪಡೀತಾ ಇದ್ದರು. ಅಲ್ಲಿ ಕೂಡ ಸಂದರ್ಶಕರು ಆಗಾಗ ಬರ್ತಾ ಇದ್ದದ್ದು. ಬಾಲಣ್ಣ ನನಗೆ ಬರ್ತೇನೆ ಅಂತೇಳಿ ಮುಂಬೈಯಲ್ಲಿ ಫೋನ್ ಮಾಡಿ ಅವರು ನಾನು ಪ್ರಕಾಶನ ಒಟ್ಟಿಗೆ ಹೋದದ್ದು. ಇದರಲ್ಲಿ ಶೋಭಕ ಕೂಡ ಇದ್ದರು. ಅಲ್ಲಿ ಇವರು ಹೇಳಿದ್ದು, ಇದು ನನ್ನ ಮಲ್ಲ ಸನ್ಮಾನ ಸಮಾರಂಭ ಮುಂಬೈ ಮಾಡ್ಕೊಡು, ಆ ಬರ್ಕೊಂಡು ಒಂದು ಪುಸ್ತಕವನ್ನ ಕನವಡಿಗೆ ಅಂತ ಹೇಳಿ. ನಮ್ಮ ಪೂಜ್ಯರು ಅಂತ ಬಿರುದು ಭಾವನೆಗಳನ್ನೆಲ್ಲ ಸನ್ಮಾನ ನಿರೀಕ್ಷೆ ಮಾಡುವಂಥ ವ್ಯಕ್ತಿ ಅಲ್ಲ. ಅವ್ರು ಗಾಯ ಬಾಲ ಒಟ್ಟಿ ಇದು ಸನ್ಮಾನ ಅಂತ ಕೊಡ್ತಿ ದೊಡ್ಡ ಪುಸ್ತಕ ಇಪ್ಪಡು ಅಂತ ಹೇಳಿದ್ರು. ಮತ್ತೆ ನಾವೆಲ್ಲ ಅದಕ್ಕೆ ಧ್ವನಿಗೂಡಿಸಿದ್ರಿಂದ ಆಯಿತು ಅಂತ ಹೇಳಿ ಅಲ್ಲಿಯೇ ದಯವಿಟ್ಟು ಬರ್ಕೊಂಡದ್ದು. ನಾವೆಲ್ಲ ಪುಸ್ತಕದ ರೂಪರೇಷೆಗಳನ್ನು ತಯಾರು ಮಾಡಿದ್ವಿ. ಯಾರ್ಯಾರು ಲೇಖಕರನ್ನ ಕರೀಬೇಕು, ಮತ್ತೆ ಏನೇನು ವಿಷಯಗಳನ್ನು ಹೇಳಿರಬೇಕು ಅಂತ. ಆಗ ಕೊಳ್ಳರು ಹೇಳಿದಾಗ ಅದೊಂದು ಸ್ಮೃತಿ, ಅದೊಂದು ಸನ್ಮಾನ ಅಭಿನಂದನಾ ಗ್ರಂಥ ಮಾತ್ರ ಅಲ್ಲ, ವ್ಯಕ್ತಿ ಪೂಜಾದಲ್ಲಿ ಕೊಡುವುದು, ಕಲೆಯ ಬಗ್ಗೆ 4 ಜನ ಓದುವಂತಹ ಒಂದು ಸಂಗ್ರಹಾಯ ಪುಸ್ತಕ ಆಗಬೇಕು ಅಂತ. ಯಕ್ಷ ಪುರುಷೋತ್ತಮ ಎನ್ನುವ ಹೆಸರನ್ನು ನಾನೇ ಒಂದು ಸೂಚಿಸಿದೆ. ಆಮೇಲೆ ಯಾವ ಯಾವ ಲೇಖಕರನ್ನ ಸಂಪರ್ಕಿಸಬೇಕು ಎಂಬುದನ್ನು ಕೂಡ ನಾವು ಸಿದ್ಧಪಡಿಸಿಕೊಂಡು ಒಂದು ಸಿನಾಪ್ಸಿಸ್ ಎಲ್ಲ ಬರೆದುಕೊಂಡು ಬಂದೆವು. ಬಾಲಣ್ಣನು ಹೇಳಿದರು, ಪೂಜ್ಯರು ಹೇಳಿದರು, ಸಂಪಾದಕರು ನೀವೇ ಆಗಬೇಕು ಅಂತ. ನನಗೆ ದಿವಿತ್ತು ಧೈರ್ಯ. ದಿವಿತ್ತು ಅಂದರೆ ಅವರ ಮಾನಸ ಪುತ್ರ ದಿವಿತ್ತು ಪೂಜ್ಯರಿಗೆ. ಅವರ ಕಷ್ಟ ಕಾಲದಲ್ಲಿ ಅವರ ಹತ್ತಿರ ಮಕ್ಕಳು ಇಬ್ಬರು ದೂರದಲ್ಲಿದ್ದವರು. ಆ ಮಕ್ಕಳ ಹಾಗೆ 3ನೇ ಮಗ. ಹಾಗಾಗಿ ನನಗೂ ಅವರ ಮೇಲೆ ಒಂದು ಧೈರ್ಯ. ಹಾಗಾಗಿ ಈ ಲೇಖಕರನ್ನು ಸಂಪರ್ಕಿಸುವುದಿರಲಿ, ಬೇರೆ ಬೇರೆ ಪ್ರೆಸ್ಸಿನಲ್ಲಿ ಪ್ರೂಫ್ ತಿದ್ದುವುದಿರಲಿ, ಫೋಟೋಗಳನ್ನು ಸಂಗ್ರಹ ಮಾಡುವುದಿರಲಿ, ಇದನ್ನೆಲ್ಲವನ್ನು ಕೂಡ ದೊಡ್ಡ ಭಾಗವನ್ನು ಅವರಿಗೆ ವಹಿಸಿಕೊಟ್ಟು ನಾವಿಬ್ಬರೂ ಸೇರಿಕೊಂಡು ಈ ಪುಸ್ತಕವನ್ನು ಈ ಹಂತಕ್ಕೆ ನಾವು ಹೊಂದಿದ್ದೇವೆ. ಅಭಿನಂದನೆದಂತಾಗುವಂಥದ್ದು ಇವತ್ತು
ಸ್ಮೃತಿ ಸಂಪುಟ ಆಗ್ತಾ ಇರುವಂತಹ ಒಂದು ವಿಷಾದ ಇದೆ. ಆದರೆ ಒಂದು ಒಳ್ಳೆಯ ಪುಸ್ತಕ ಬಂದಿದೆ ಅಂತ ಬಹಳ ಸಂತೋಷ ಆಗಿದೆ. ಹಿರಿಯರಾದ ಪ್ರಭಾಕರ್ ಜೋಶಿ ಅವರ ಸಲಹೆಯನ್ನು ಕೂಡ ನಾವು ಒಪ್ಪಿಕೊಂಡಿದ್ದೇವೆ. ಎಷ್ಟೇ ಒತ್ತಡ ಇದ್ರೂ ಕೂಡ ವಿವೇಕರು ಬಹಳ ಪ್ರೀತಿಯಿಂದ ನುಡಿಯನ್ನು ಬರೆದುಕೊಟ್ಟಿದ್ದಾರೆ. ಸುಮಾರು ಪೂಜ್ಯರ ಒಡನಾಡಿಗಳು, ಬೇರೆ ಬೇರೆ ಕಲಾವಿದರುಗಳು, ವಿದ್ವಾಂಸರುಗಳು ನಮ್ಮ ಅಭಿಪ್ರಾಯಗಳನ್ನು ಚಿಕ್ಕದಾದ ಚೊಕ್ಕ ರೀತಿಯಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ಬೇಕಾಗಿ ಬೇರೆ ಬೇರೆ ವಿಭಾಗಗಳನ್ನು ಅವರಲ್ಲಿ ಮಾಡಿದ್ದೇವೆ. ಯಕ್ಷ ಪುರುಷೋತ್ತಮ ಎನ್ನುವುದು ಅದರ ಹೆಸರು. ಅದರ ಮೊದಲ ಒಂದು ವಿಭಾಗ ಪುರುಷೋತ್ತಮ ಪ್ರಸಂಗ ಅಂತ. ಹೋದ ವರ್ಷ ನಾವು ಯಕ್ಷಾಂಗಣದ ಕಾರ್ಯಕ್ರಮದಲ್ಲಿ ಇದೇ ಹೆಸರಿನಿಂದ ಪುರುಷೋತ್ತಮ ಒಂದು ಸುತ್ತನೆಯನ್ನು ಕೂಡ ನಾವು ಮಾಡಿದ್ದೇವೆ. ಈ ಪುರುಷೋತ್ತಮ ಪ್ರಸಂಗದಲ್ಲಿ ಪುರುಷೋತ್ತಮ ಪೂಜ್ಯರ ಕನ್ನಡ ತುಳು ಪ್ರಸಂಗಗಳು ಸುಮಾರು 30-35 ಪ್ರಸಂಗಗಳನ್ನು ಅವರು ಬಂದಿದ್ದಾರೆ. ಅದನ್ನು ಪಟ್ಟ ಸತೀಶ್ ಶೆಟ್ಟರ ಯಕ್ಷಧ್ರುವ ಪಟ್ಟ ಫೌಂಡೇಶನ್ 2 ಸಂಪುಟದಲ್ಲಿ ಪ್ರಕಟ ಮಾಡಿದೆ, ಕುಶ ಮತ್ತು ಉದಾವ. ಅದರ ಬಗ್ಗೆ ಒಂದು ಸಮೀಕ್ಷಾ ಲೇಖನಗಳಲ್ಲಿ ಉಂಟು. ಅವರ ತುಳು ಪ್ರಸಂಗಗಳ ವಿಮರ್ಶೆ ಅಥವಾ ಅದರ ಅವಲೋಕನ ಇದೆ. ಯೋಶಿವಂತ ವಿದ್ವಾಂಸರ ಬೇರೆ ಬೇರೆ ಲೇಖನಗಳು ಕೂಡ ಅದರಲ್ಲಿದೆ. ಆಮೇಲೆ ವ್ಯಕ್ತ ಅಂತ ಹೇಳಿಕೊಂಡು ಪುರುಷೋತ್ತಮರ ಬಗ್ಗೆ ಬೇರೆ ಬೇರೆ ವ್ಯಕ್ತಿಗಳು ಅವರನ್ನು ಕಂಡರಿಸಿದ ಬಗೆಯನ್ನ ಅದರಲ್ಲಿ ಬಿಂಬಿಸುವಂಥದ್ದು ಒಳ್ಳೊಳ್ಳೆ ಲೇಖನಗಳು ಆ ರೀತಿಯಿಂದಲೂ ಬಂದಿವೆ. ಆಮೇಲೆ ಪುರುಷೋತ್ತಮ ಪೂಂಜರೇ ಬರೆದಂತಹ ಕೆಲವು ಲೇಖನಗಳು ಇದ್ದು ಅವರು ಕೊನೆಯ ಅವರ ಉಸಿರಿನವರೆಗೂ ಕೂಡ ಆಸ್ಪತ್ರೆ ಬೆಡ್ಡಿನಲ್ಲಿ ಕೂಡ ಬರೆಯುತ್ತಾ ಇದ್ದದ್ದು ಏನಾದರೂ. ಹಾಗಾಗಿ ಅದರಲ್ಲಿ ಆದಷ್ಟು ಲಭ್ಯವಾದಂತಹ ಲೇಖನಗಳನ್ನು ಸೇರಿಸಿಕೊಂಡು ಪೂಜ್ಯ ಲೇಖ ಪುಂಜ ಅಂತ ಹೇಳಿಕೊಂಡು ಒಂದು ವಿಭಾಗ ಅದನ್ನು ಮಾಡಿದೆವು. ಮತ್ತೆ ಒಡನಾಡಿಗಳ ನುಡಿಸೋಡಲು ಅಂತ ಹೇಳಿ ಅವರ ಹತ್ತಿರದ ಬಂಧುಗಳು, ಹತ್ತಿರದ ಸ್ನೇಹಿತರ ಮಾತುಗಳನ್ನು ಕೂಡ ಅಲ್ಲಿ ಸೇರಿಸಿಕೊಂಡಿದೆ. ಅವರ ಶಿಷ್ಯರ ಅನೇಕ ಬರಹಗಳು ಕೂಡ ಅದರಲ್ಲಿದೆ. ಮತ್ತೊಂದು ಸ್ಮರಣಾಂಜಲಿ ಅಂತ ಒಂದು ವಿಭಾಗ. ಅದರಲ್ಲಿ ಸುಮಾರು ಒಂದು 70-75 ಕಲಾವಿದರು ಬೇರೆ ಬೇರೆ ರೀತಿಯಿಂದ ಪುರುಷೋತ್ತಮನನ್ನು ಕಂಡ ಬಗೆಯನ್ನ ಅಲ್ಲಿ ಸಣ್ಣ ಸಣ್ಣ ಲೇಖನಗಳ ರೂಪದಲ್ಲಿ ಬರೆದಿದ್ದಾರೆ. ಹೀಗೆ ಒಂದು 450 ಪುಟಗಳ ಬಹಳ ಸಂಗ್ರಹೀಯವಾದಂತಹ ಒಂದು ಪುಸ್ತಕ ಆಗಿದೆ ಯಕ್ಷ ಪುರುಷೋತ್ತಮ. ಮತ್ತೊಂದು ಕಲಾ ಪ್ರವಾದ ಅಂತ ಒಂದು ವಿಭಾಗ ಇದೆ. ಅದರಲ್ಲಿ ಶತಾವಧಾನಿ ಗಣೇಶ್, ಹಾಗೆ ಕಪಿನಾಡು ವಸಂತ ಭಾರದ್ವಾಜರು, ರಘುವಂಬಿಯರ ಮೊದಲಾದಂತಹ ಹಿರಿಯರ ವಿದ್ವಾಂಸರ ಲೇಖನಗಳು ಕೂಡ ಇದೆ. ಹಾಗಾಗಿ ಒಟ್ಟಂಗದಲ್ಲಿ ಯಕ್ಷ ಪುರುಷೋತ್ತಮ ಎನ್ನುವಂಥದ್ದು ಬರೇ ಪುರುಷೋತ್ತಮ ಪೂಜ್ಯರ ಬಗ್ಗೆ ಮಾಹಿತಿಯನ್ನು ಕೊಡುವಂಥದ್ದಲ್ಲ. ಆ ಪುರುಷೋತ್ತಮ ಪೂಜ್ಯರು ಯಾವ ಯಾವ ವಿಭಾಗದಲ್ಲಿ ಸರಸ್ವತ ವಿಭಾಗದಲ್ಲಿ ಕೈಯಾಡಿಸಿದ್ದಾರೋ ಆ ಎಲ್ಲ ವಿಭಾಗಗಳ ಒಂದು ಮೌಲಿಕವಾದಂತಹ ಸಂಗತಿಗಳನ್ನು ಬಿಂಬಿಸಬಲ್ಲಂತಹ ಲೇಖನಗಳು ಈ ಒಂದು ಪುಸ್ತಕಕ್ಕೆ ಬಂದಿವೆ ಎನ್ನುವಂಥದ್ದು ನಮಗೊಂದು ಧನ್ಯತೆಯ ಸಂಗತಿ. ಬರೆದವರು ಕೂಡ ತುಂಬ ಆಪ್ತವಾಗಿ ಅದನ್ನು ಬರೆದಿದ್ದಾರೆ ಮತ್ತು ತುಂಬ ಗಂಭೀರವಾಗಿ ಅದನ್ನು ತಗೊಂಡಿದ್ದಾರೆ. ಬಹಳ ಕಡಿಮೆ ಅವಧಿಯಲ್ಲಿ ಒಳ್ಳೆಯ ಪುಸ್ತಕವನ್ನು ಮಾಡಲಿಕ್ಕೆ ಸಾಧ್ಯ ಆದದ್ದು ನಮಗೆ ಒಂದು ದೀವಿನ ಒಂದು ಪರಿಶ್ರಮ, ಹಾಗೆ ಪುರುಷೋತ್ತಮರ ಬಗ್ಗೆ ಇರತಕ್ಕಂತಹ ಸಾರ್ವಜನಿಕವಾದಂತಹ ಒಂದು ಅಭಿಪ್ರಾಯ, ಮತ್ತೆ ಕಲ್ಲೂರು ನಾಗೇಶ್ ಅವರ ಒಂದು ಆಕೃತಿ ಪ್ರೆಸ್ನಲ್ಲಿ ಒಂದು ಪುಸ್ತಕ ಬರ್ತದೆ ಅಂತ ಹೇಳುವಾಗ ಅದರ ಒಂದು ಸ್ವರೂಪ ಅದು ಹೀಗಿರ್ತದೆ ಜನರಿಗೆ ನಿರೀಕ್ಷೆ ಇದೆ. ಅಕಾಡೆಮಿಕ್ ಆಗಿರುವಂಥದ್ದು ವಿಶ್ವವಿದ್ಯಾನಿಲಯಗಳ ದೊಡ್ಡ ಲೇಖಕರ ಗ್ರಂಥಗಳೆಲ್ಲ ಬಹಳ ಅಚ್ಚುಕಟ್ಟಾಗಿ ಮುದ್ರಣ ಮಾಡಿದಂತಹ ಒಂದು ಯಶಸ್ಸು ಇರುವಂಥದ್ದು ಆಕೃತಿಗೆ. ಅವರದೇ ಆದ ಪರಿಕಲ್ಪನೆ ನಿರ್ದೇಶನಗಳನ್ನು ಕೂಡ ನಾವು ಹೇಳಬೇಕಾಗಿದೆ, ಅವರು ಮಾಡ್ತಾರೆ. ಹಾಗಾಗಿ ಅಷ್ಟು ಸುಂದರ ರೂಪದಲ್ಲಿ ಈ ಪುಸ್ತಕ ಬರಲಿಕ್ಕೆ ಸಾಧ್ಯ ಆಯಿತು. ಇದರ ಸಂಪಾದಕರ ನೆಲೆಯಲ್ಲಿ ನನಗೆ ತುಂಬ ಧನ್ಯತೆ ಇದೆ. ಬಾಲಣ್ಣ ಒಂದು 4-5 ವರ್ಷಗಳ ಹಿಂದೆ ನಮ್ಮ ಸಿದ್ದಗಟ್ಟೆ ಚೆನ್ನಪ್ಪ ಶೆಟ್ಟರು ದಿವಂಗತರಾದಂತಹ ಸಂದರ್ಭದಲ್ಲಿ ಕೂಡ ಒಂದು ಹೀಗೆ ಸಂಸ್ಮರಣ ಅಂತ ಬರಬೇಕು ಅಂತ ಕೇಳಿಕೊಂಡಾಗ ಆಗಲೂ ನಾನೇ ಸಂಪಾದಕನಾಗಿ ಯಕ್ಷ ರಚನಾ ಎನ್ನುವಂತಹ ಒಂದು ಪುಸ್ತಕವನ್ನು ನಾವು ತಂದಿದ್ದೇವೆ. ಇದು ಅದಕ್ಕಿಂತಲೂ ಮಿಗಿಲಾಗಿ ಹೆಚ್ಚು ಲೇಖನಗಳನ್ನು ಒಳಗೊಂಡು ಬಹಳ ಸುಂದರವಾಗಿ ಬಂದಿರತಕ್ಕಂತಹ ಗ್ರಂಥ. ಪ್ರತಿಯೊಬ್ಬರ ಯಕ್ಷಗಾನ ಅಭಿಮಾನಿಗಳ ಮತ್ತು ಯಕ್ಷಗಾನದ ಬಗ್ಗೆ ಏನಾದರೂ ಆಸಕ್ತಿ ಇದ್ದವರಿಗೆ ಬೇರೆ ಬೇರೆ ರೂಪಗಳಲ್ಲಿ ಉಪಕಾರ ಆಗುವಂತಹ ಒಂದು ಗ್ರಂಥ ಅಂತ ನನಗಂತೂ ಅನ್ನಿಸ್ತದೆ. ಹಾಗಾಗಿ ಪೂಜ್ಯರ ಕುರಿತಾಗಿ ಗೌರವ ಭಾವನೆ ಇರತಕ್ಕಂಥವರು ಮತ್ತು ಯಕ್ಷಗಾನದ ಕುರಿತಾಗಿ ಏನಾದರೂ ಸಂಶೋಧನೆಗಳನ್ನು ಮಾಡುವಂತಹ ವಿದ್ಯಾರ್ಥಿಗಳಿಗೆ ಒಂದು ಅತ್ಯುಪಯುಕ್ತವಾದಂತಹ ಗ್ರಂಥ ಇದಾಗುತ್ತದೆ. ವಿವೇಕರು ಬಹಳ ಸುಂದರವಾದ ನುಡಿಯನ್ನು ಬರೆದಿದ್ದಾರೆ. ನಮಗೆ ನಾವು ಅವರಿಗೆ ತುಂಬ ಕಡಿಮೆ ಅವಧಿ ಕೊಟ್ಟದ್ದು. ಅವರು ಇಡೀ ಪುಸ್ತಕ ಓದದೆ ಯಾವುದಕ್ಕೂ ನುಡಿ ಹೊಡೆಯುವುದು. ಆದರೆ ಪುರುಷೋತ್ತಮ ಪೂಜೆಯ ಬಗ್ಗೆ ಅವರಿಗೊಂದು ಗೌರವ, ವಿಶ್ವವಿದ್ಯಾನಿಲಯಗಳಿಗೂ ಕೂಡ ತುಂಬ ಸಹಕಾರವನ್ನು ಕೊಟ್ಟು
ಪೂಜ್ಯರು ಏನು ಅಂತ ಹೇಳಿದ್ರೆ ತಾವು ಎದುರಿಗೆ ಕಾಣುವುದಿಲ್ಲ, ಆದರೆ ಅವರ ಯೋಚನೆಗಳು, ಅವರ ಬೇರೆ ಬೇರೆ ರೀತಿಯ ಆ ಯಕ್ಷಗಾನದ ವಿವಿಧ ವಿಭಾಗದಲ್ಲಿರತಕ್ಕಂತಹ ಅವರ ಪರಿಜ್ಞಾನ, ಅದನ್ನು ಮುಕ್ತ ಮನಸ್ಸಿನಿಂದ ಅವರು ಹಂಚಿಕೊಳ್ತಾರೆ, ಕೇಳಿದವರಿಗೆ ಹೇಳ್ತಾರೆ. ಹಾಗಾಗಿ ಅವರ ಶಿಷ್ಯ ಬಳಗ ತುಂಬ ಇದೆ. ಯುವಕರು ತುಂಬ ಮಂದಿ, ಅಮೃತ ಎನ್ನುವಂಥದ್ದು ಒಂದು ಪುಟ್ಟ ಗುರುಕುಲ ಇದೆ. ಅಲ್ಲಿ ದಿನನಿತ್ಯ ಕಾರ್ಯಕ್ರಮ. ಏನೋ ವಿಧಿ ಅವರಿಗೆ ಒಂದು ಸಂಕಲ್ಪ ಮಾಡಲಿಕ್ಕೆ ಅನುಕೂಲ, ಏನೋ ಒಂದು ಕೊಟ್ಟಿರೋದು ಕಾಣಬೇಕು, ಯೋಚನೆ ಬಂದಿರೋದು ಕಾಣಬೇಕು. ಕಳೆದ ಶ್ರಾವಣ ಮಾಸದಲ್ಲಿ ಒಂದು ತಿಂಗಳಿಡೀ ಅವರ ಅಮೃತ ಆ ಒಂದು ಮನೆ ಅಂಗಳದಲ್ಲಿ ತುಂಬ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಬಹುಶಃ ಯೂಟ್ಯೂಬ್ನಲ್ಲಿ ನೀವು ಅದನ್ನು ನೋಡಿರ್ಬೋದು. ಯಕ್ಷಗಾನದ ಹೊಸ ಹೊಳಹುಗಳನ್ನು ಮತ್ತು ಪಾರಂಪರಿಕವಾದಂತಹ ವಿಚಾರಗಳನ್ನು ಒಂದು ರೀತಿಯಲ್ಲಿ ಮಾದರಿಯಾಗಿ ಜನರಿಗೆ ಬೇಕಾದ ರೀತಿಯಲ್ಲಿ ಅವರ ಶಿಕ್ಷಣ ಮೂಲಕ ಅವರು ಕೊಟ್ಟಿದ್ದಾರೆ. ಆಮೇಲೆ ನಮ್ಮಂತವರು ಉಪಯೋಗಿಸಿಕೊಂಡು ಪ್ರವಚನ ರೂಪದಲ್ಲಿ ಯಕ್ಷಗಾನದ ತಾಳಮದ್ದಲೆ ಪ್ರಸಂಗಗಳನ್ನು ಪ್ರಸ್ತುತಪಡಿಸುವಂತಹ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ. ಸದಾಶಿವರಂತವರು, ನಮ್ಮ ಹೊರಡರಂತವರು, ಅನೇಕ ಮಂದಿ ಅದರಲ್ಲಿ ನಾವು ಭಾಗವಹಿಸಿದಂತಹ ಒಂದು ಸಂತೋಷ ಕೂಡ ಇದೆ. ಹೀಗಾಗಿ ನಿತ್ಯ ಒಂದು ಕನಸುಗಾರನಾಗಿ ಕೆಲಸ ಮಾಡಿದರು. ಇವತ್ತು ಪೂಜ್ಯರು ಬಹುಶಃ ಅವರು ಬದುಕಿದ್ರೆ ಇನ್ನಷ್ಟು ಅವರಿಂದ ಪ್ರಯೋಜನಗಳು ಯಕ್ಷಗಾನ ಲೋಕಕ್ಕೆ ಖಂಡಿತ ಸಿಗ್ತಾ ಇತ್ತು. ಆದರೆ ಅವರ ಶಿಷ್ಯರ ಮೂಲಕ ಅದು ಸಮಾಜಕ್ಕೆ ಬರುತ್ತದೆ ಎನ್ನುವಂತಹ ಭಾವನೆ ನಮಗೆಲ್ಲರಿಗೆ ಇದೆ. ಹಾಗಾಗಿ ಕಡಿಮೆ ಅಂದರೆ 500 ಪ್ರತಿಯನ್ನು ಮಾತ್ರ ನಾವು ಮಾಡಿದ್ವಿ, ದೊಡ್ಡ ಪುಸ್ತಕ. ಹಾಗಾಗಿ ಬೇಕಿದ್ದವರು ಇವತ್ತು 400 ರೂಪಾಯಿಗೆ ಇಲ್ಲಿ ಕೊಡ್ತಾರೆ. ಇದೊಂದು ಸಂಗ್ರಹವಾದ ಲೈಬ್ರರಿಗೆ ಸೇರಬೇಕಾದಂತಹ ಒಂದು ಪುಸ್ತಕ. ಇದರ ಹಿಂದೆ ತುಂಬ ಮಂದಿಯ ಪರಿಶ್ರಮ ಇದೆ. ಶೋಭಕ್ಕ ಆದಷ್ಟು ಹಿಂದಿನ ಕೆಲವು ಫೋಟೋಗಳನ್ನು ಮತ್ತು ಅವರ ಒಬ್ಬ ಮಗ ಫಾರಿನಲ್ಲಿರುವುದು, ಒಬ್ಬ ಬೆಂಗಳೂರಿನಲ್ಲಿರುವುದು, ಅವರ ಸಂಗ್ರಹದಲ್ಲಿರುವಂತಹ ಫೋಟೋಗಳನ್ನೆಲ್ಲ ಕೊಟ್ಟು ಇದೊಂದು ಸಮಗ್ರವಾದಂತಹ ಪುಸ್ತಕ ಬರುವ ರೀತಿಯಲ್ಲಿ ಸಹಕಾರ ಮಾಡಿದ್ದಾರೆ. ಹಾಗಾಗಿ ಪೂಜ್ಯರು ಇವತ್ತು ನಮ್ಮಲ್ಲಿ ನಮ್ಮ ಜೊತೆ ಇಲ್ಲದೇ ಇದ್ರು ಕೂಡ ಯಕ್ಷಗಾನಕ್ಕಾಗಿ ಸಂಪೂರ್ಣವಾಗಿ ತಮ್ಮನ್ನು ತೊಡಗಿಸಿಕೊಂಡು ಬಂದವರು. ಮುಂಬೈಯಿಂದ ಉದ್ಯೋಗವನ್ನು ಬಿಟ್ಟು ಊರಿಗೆ ಬಂದು ಮೇಳದ ತಿರುಗಾಟ ಮಾಡಿದವರು. ನಮ್ಮ ಹೊರಗಡೆ ಇಲ್ಲಿದ್ದಾರೆ. ಮೇಳದಲ್ಲಿ ಪೂಜ್ಯರು ಹೇಗಿದ್ರು ಅಂತ ಹೇಳಿದ್ರೆ ಯಾವ ಯುಗಗಳಲ್ಲಿ ಯಾವ ರಾಜಕೀಯದಲ್ಲಿ ಇಲ್ಲ. ಅವರಾಯಿತು, ಅವರ ಸೇವೆ ಬಿಡಾರಕ್ಕೆ ಅಲ್ಲಿ ಚೌಕಿ ಪೂಜೆ ಆಗೋದಕ್ಕೆ ಮೊದಲೇ ಬಂದು ಕೂತ್ಕೊಳ್ತಾ ಇದ್ರು. ಚೌಕಿಯಲ್ಲಿ ಒಂದು ಬದಿಯಲ್ಲಿ ಕೂತ್ಕೊಂಡ್ರೆ ಅವರದೇ ಒಂದು ತಪಸ್ವಿಯಾಗಿ ಹೋದವರಲ್ಲಿ ಲೆಕ್ಕಾಚಾರ ಮಾತಾಡಿ ಕಳಿಸಿಕೊಳ್ಳುವಂತಹ ಒಂದು ವ್ಯಕ್ತಿತ್ವ. ಅಂಥ ಕಲಾವಿದರು, ಕಲಾ ತಜ್ಞರು ಬಹುಶಃ ನಮಗೆ ಸಿಗುವುದು ಬಹಳ ದುರ್ಲಭ. ಹಾಗಾಗಿ ಅವರ ಆದರ್ಶಗಳು ಇನ್ನು ಮುಂದಕ್ಕೆ ಸಮಾಜಕ್ಕೆ ಬೆಳಕಾಗಿ ಬರಬೇಕು ಅಂತ ಹೇಳಿದ್ರೆ ಇಂತಹ ಪ್ರತಿಷ್ಠಾನದ ಒಂದು ಅವಶ್ಯಕತೆ ತುಂಬ ಇತ್ತು. ಅದನ್ನೆಲ್ಲ ಶಿಷ್ಯರು ಸೇರಿ ಮಾಡಿದ್ದಾರೆ. ಯಾವ ರೀತಿ ಪೂಜ್ಯರಿಗೆ ಅಭಿಮಾನವನ್ನು ನೀವು ತೋರಿಸ್ತಾ ಇದ್ದೀರೋ ಅದೇ ರೀತಿ ಈ ಪ್ರತಿಷ್ಠಾನಕ್ಕೆ ಅವರ ಕುಟುಂಬಕ್ಕೂ ಕೂಡ ನಿಮ್ಮ ನೆರವು ಬರಲಿ ಅಂತ ಹೇಳ್ತಾ ನನಗೊಂದು ಧನ್ಯತೆ. ಬಾಲಣ್ಣ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಸುಮಾರು 10 ಗ್ರಂಥಗಳನ್ನು ನೋಡಿ. ಅವರು ಮುಂಬೈಯಲ್ಲಿ ಇದ್ದುಕೊಂಡು ಯಕ್ಷಗಾನ ಕಲಿಸ್ತಾರೆ, ಯಕ್ಷಗಾನ ಕಾರ್ಯಕ್ರಮಗಳು ಮಾಡ್ತಾರೆ. ಅದರೊಂದಿಗೆ ಅದು ಶಾಸನವಾಗಿ ಉಳಿಯುವ ರೀತಿಯಲ್ಲಿ 10 ಪುಸ್ತಕಗಳಲ್ಲಿ ಇದುವರೆಗೆ ತಂದಿದ್ದಾರೆ. ಪೊಲ್ಯ ಲಕ್ಷ್ಮೀನಾರಾಯಣ ಶೆಟ್ಟರವರ ಅಭಿನಂದನದಂತಾಗಿದೆ. ಪೂಜ್ಯರ 3-4 ಕೃತಿಗಳನ್ನು ಅವರು ಪ್ರಕಟ ಮಾಡಿದ್ದಾರೆ. ಅರ್ಥಸಹಿತ ಪೂಜ್ಯರೇ ಬರೆದಂತಹ ಅರ್ಥಸಹಿತ ಪ್ರಸಂಗಗಳು, ಕಟೀಲು ಕ್ಷೇತ್ರ ಮಾತ್ರ ಇರ್ಬೋದು, ಮಾನಿಷಾದ ಇರ್ಬೋದು, ಅವರ ಗುರುದರ್ಶನ ಇರ್ಬೋದು, ಇದೆಲ್ಲ ಪೂಜ್ಯರ ಅರ್ಥ ಓದಿಯರಿಗೆ ತುಂಬೋದು. ಎಷ್ಟೊಂದು ವಿದ್ವತ್ಪೂರ್ಣವಾಗಿ ಉಂಟು ಅಂತ ಹೇಳಿ ನಾಟಕೀಯ ಜಾಗದಲ್ಲಿ ತುಂಬ ಇದೆ. ಅದನ್ನೆಲ್ಲ ಅಜಕಾಲ ಪ್ರಕಾಶನ, ಅಜಕಾಲ ಕಲಾಭಿಮಾನಿ ಬಳಗದ ಪ್ರಕಾಶನದು ಪ್ರಕಟಪಡಿಸಿದೆ. ಆ ಮೂಲಕ ಸಾಹಿತ್ಯ ಲೋಕಕ್ಕೂ ಕೂಡ ಈ ಒಂದು ಬಳಗದ ತುಂಬ ಕೊಡುಗೆ ಸಂದಾಯ ಆಗಿದೆ. ಮುಂಬೈಯಿಂದ ಇವತ್ತು ಈ ಕಾರ್ಯಕ್ರಮಕ್ಕೋಸ್ಕರ ಅವರು ಬಂದಿದ್ದಾರೆ. ನಾಡ್ದು 15ನೇ ತಾರೀಕು, ಸೆಪ್ಟೆಂಬರ್ 15ನೇ ತಾರೀಕಿಗೆ ಮತ್ತೆ ಮುಂಬೈಯಲ್ಲಿ ಈ ವರ್ಷದವರ 21ನೇ ವರ್ಷದ ವಾರ್ಷಿಕೋತ್ಸವ ನಡೆದಿದೆ. ಅಧಿಕಾರ ಕಲಾಭಿಮಾನಿ ಬಳಗದ ವಾರ್ಷಿಕೋತ್ಸವ. ಅದರಲ್ಲಿ ಯಕ್ಷರಕ್ಷ ಪ್ರಶಸ್ತಿ ಪ್ರದಾನ ಇದೆ, ಗೌರವ ಪ್ರಶಸ್ತಿ ಪ್ರದಾನ ಇದೆ. ಅದರ ಜೊತೆಗೆ ಮುಂಬೈಯವರಿಗಾಗಿ ಇದರ ಮತ್ತೊಂದು ಲೋಕಾರ್ಪಣೆ ಆ ದಿವಸ ಮುಂಬೈಯಲ್ಲಿ ಕೂಡ ಮುಂಬೈ ಮಂಟಪ ಭವನದಲ್ಲಿ ನಡೆಯುತ್ತಿದೆ. ಇಷ್ಟನ್ನು ನಾನು ಹೇಳುವಂಥ ಅಗತ್ಯ ಇತ್ತು. ಈ ಒಂದು ಸಂದರ್ಭದಲ್ಲಿ ಇದೊಂದು ಅವಕಾಶವನ್ನು ನನಗೆ ಕೊಟ್ಟದ್ದು ಅದು ಬಹುಶಃ ನನಗೂ ಧನ್ಯತೆ. ಪೂಜ್ಯರ ಜೊತೆಯಲ್ಲಿ ಇದ್ದಂತಹ ಕ್ಷಣಗಳಿಗೆ ಇದೊಂದು ಸಾಕ್ಷೀಭೂತವಾಗಿ ಉಂಟು ಎನ್ನುವಂಥದ್ದು. ಇದರಲ್ಲಿ ಬಳಸಿಕೊಳ್ಳುವುದಕ್ಕೆ ಲೇಖನಗಳನ್ನು ಕೊಟ್ಟು ಸಹಕರಿಸಿದ ವಿದ್ವಾಂಸರಿಗೆ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಇದಕ್ಕೆ ಅನುಕೂಲವಾಗಿ ಒದಗಿ ಬಂದವರಿಗೆ, ವಿಶೇಷವಾಗಿ ಸುಮಾರು 1.5 ಲಕ್ಷಕ್ಕಿಂತಲೂ ಮಿಕ್ಕಿ ಇದಕ್ಕೆ ಬಂಡವಾಳವನ್ನು ಹಾಕಿ ಈ ಪುಸ್ತಕವನ್ನು ಹೊರತರುವಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನಿಸಿದಂತಹ ಶಿಷ್ಯ ಯಕ್ಷಗುರು ಅಧಿಕಾರ ಬಾಲಕೃಷ್ಣ ಶೆಟ್ಟಿಯವರಿಗೆ
ಕೃತಜ್ಞತೆ ಸಲ್ಲಿಸಿ ನಿಮಗೆಲ್ಲ ಮತ್ತೊಮ್ಮೆ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. 2002ರಲ್ಲಿ ಪ್ರಾರಂಭವಾಯಿತು. ಉದ್ಯೋಗಾರ್ಥ ಮುಂಬೈನಿಂದ ಪೂಜ್ಯರು ಯಕ್ಷಗಾನ ಮೇಳದ ತಿರುಗಾಟಕ್ಕಾಗಿ ಊರಿಗೆ ಹೋಗಿದ್ದರು. 2013ರವರೆಗೆ ನಮ್ಮ ಬಳಗದ ಆಟ ಮತ್ತು ತಾಳಮದ್ದಲೆ ಕೋಟೆಗಳಲ್ಲಿ ಪ್ರತಿ ವರ್ಷಕ್ಕೊಂದು ಭಾಗವಹಿಸುತ್ತಿದ್ದರು. ನಾವು ಪ್ರತಿ ನೀಡುವ ಯಕ್ಷರಕ್ಷಾ ಪ್ರಶಸ್ತಿಯನ್ನು ಸ್ವೀಕರಿಸಿ ಅವರು ನನ್ನನ್ನು ಆಶೀರ್ವದಿಸಿದರು. ಅವರು ಯಕ್ಷಗಾನಕ್ಕೊಂದು ಬಹುದೊಡ್ಡ ಆಸ್ತಿ. ಅವರು ಇಂದು ನಮ್ಮೊಂದಿಗೆ ಇಲ್ಲ ಎಂದಾಗ ಹಿರಿಯಣ್ಣನೊಬ್ಬನನ್ನು ಪಡೆದುಕೊಂಡ ವೇದನೆ ನಮಗಾಗುತ್ತಿದೆ. ಅವರ ಚಿಕಿತ್ಸೆ ನೆರವಿಗಾಗಿ ಸಣ್ಣ ನಿಧಿಯೊಂದನ್ನು ಸಂಗ್ರಹಿಸುವ ಸಂದರ್ಭ ಮುಂಬಯಿಯ ಅನೇಕ ಸಹೋದರರು ಸಹಕರಿಸಿದ್ದಾರೆ. ಅವರ ಶ್ರೀಮತಿಯವರಾದ ಶೋಭಕ್ಕ, ಮಕ್ಕಳು, ಶಿಷ್ಯರು, ಬಂಧುಗಳು ಅವರನ್ನು ಉಳಿಸಿಕೊಳ್ಳಲು ದೊಡ್ಡ ಹೋರಾಟವನ್ನೇ ಮಾಡಿದರು. ಆದರೆ ನಮಗೆ ಯಾರಿಗೂ ಆ ಭಾಗ್ಯವಿಲ್ಲದೆ ಹೋಯಿತು. ಯಕ್ಷ ಪುರುಷೋತ್ತಮ ಗ್ರಂಥವನ್ನು ಅವರ ಅಭಿನಂದನಾ ಗ್ರಂಥವಾಗಿ ದೊಡ್ಡ ಮಟ್ಟದ ಸನ್ಮಾನ ಸಮಾರಂಭವನ್ನು ಮುಂಬೈಯಲ್ಲಿ ಆಯೋಜಿಸಿ ಅವರಿಗೆ ಸಮರ್ಪಿಸಬೇಕೆಂಬ ದೊಡ್ಡ ಆಸೆ ನಮಗಿತ್ತು. ಅದೀಗ ಸಂಪೂರ್ಣ ಗ್ರಂಥವಾಗಿ ವಿಧಿಯ ವಿಪರ್ಯಾಸ. ಇದರ ಸಂಪಾದಕರಾಗಿ ನಮ್ಮ ಮಿತ್ರರು ಯಕ್ಷಗಾನ ವಿದ್ವಾಂಸರಾದ ಮಾಸ್ಟರ್ ಹುಬ್ಬಳ್ಳಿ ಅವರು ತುಂಬಾ ಶ್ರಮಿಸಿ ಇದನ್ನು ಅದ್ಭುತ ಗ್ರಂಥವನ್ನಾಗಿ ಆಗಿಸಿದ್ದಾರೆ. ಈ ಹಿಂದೆ ಸಿದ್ದಗಟ್ಟಿ ಚನ್ನಪ್ಪ ಶೆಟ್ಟಿ ಅವರು ಯಕ್ಷಗಾನ ಗ್ರಂಥಕ್ಕೂ ಅವರೇ ಸಂಪಾದಕರಾಗಿದ್ದರು. ಅಂದು ಸುಂದರವಾಗಿ ಹೊರಬರುವುದಕ್ಕೆ ಕಾರಣವಾದರು. ಇಂದು ಇಲ್ಲಿ ಬಿಡುಗಡೆಯಾಗಿರುವ ಈ ಪುಸ್ತಕವನ್ನು ಬರುವ ತಿಂಗಳು 17ನೇ ತಾರೀಕಿನಂದು ಮುಂಬೈಯಲ್ಲಿ ನಮ್ಮ 21ನೇ ವಾರ್ಷಿಕೋತ್ಸವದ ಸಂದರ್ಭ ಯಕ್ಷರಕ್ಷಾ ಪ್ರಶಸ್ತಿ ಪ್ರದಾನ ಸಮಾರಂಭದ ಮುಂಬೈಯಲ್ಲಿ ಕಲಾಭಿಮಾನಿಗಳಿಗೆ ಲೋಕಾರ್ಪಣೆ ಮಾಡಲಿದ್ದೇವೆ. ಗ್ರಂಥದ ಪ್ರಕಟಣೆಗೆ ವಿಶೇಷವಾಗಿ ನೆರವೇರಿದ್ದ ಪೂಜ್ಯರ ನಿಷ್ಠಿತ ಶಿಷ್ಯ ದೇವಿ ಅವರಿಗೂ ನನ್ನ ಕೃತಜ್ಞತೆ. ಕೃತಿಯ ನಾಗೇಶ್ ಅವರಿಗೂ ವಂದನೆಗಳು ಹಾಗೂ ನಿಮ್ಮೆಲ್ಲರಿಗೂ ವಂದಿಸುತ್ತಾ ನಿಮ್ಮೆಲ್ಲ ಮಾತನ್ನು ಮುಗಿಸ್ತೇನೆ. ಅವರನ್ನೀಗ ಈ ವೇದಿಕೆಯಲ್ಲಿ ನಾವು ಗೌರವಿಸುವಂತಹ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ದಯವಿಟ್ಟು ಅಜಕಾರು ಬಾಲಕೃಷ್ಣ ಶೆಟ್ಟರು ಮತ್ತು ಭಾಸ್ಕರ ಕೋಳಿ ಇಬ್ಬರು ಕೂಡ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ನಾನು ಅತಿಥಿ ಗಣ್ಯರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅವರನ್ನು ಸನ್ಮಾನಿಸುವ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಕೈ ಜೋಡಿಸಬೇಕು. ದಯವಿಟ್ಟು ಅಧ್ಯಕ್ಷರು ಹಾಗೂ ಎಲ್ಲ ಅಭ್ಯರ್ಥಿಗಳು. ಬಾಲಕೃಷ್ಣ ಶೆಟ್ಟರು ಈಗಾಗಲೇ ಮುಂಬೈನಲ್ಲಿ ಒಬ್ಬ ಯಕ್ಷ ಗುರುವಾಗಿ ತನ್ನ ಕೆಲಸ ಕಾರ್ಯಗಳನ್ನು ಮುಂದುವರಿಸ್ತಾ ಇರುವುದು. ಪೂಜ್ಯರ ಒಬ್ಬ ಅಚ್ಚುಮೆಚ್ಚಿನ ಶಿಷ್ಯನಾಗಿ ಪೂಜ್ಯರ ಎಲ್ಲ ಅವರ ಸಂಕಷ್ಟ ಕಾಲದಲ್ಲಿ ಅವರ ಜೊತೆಯಾಗಿದ್ದುಕೊಂಡು ಅವರಿಗೆ ಆಧಾರಭೂತವಾದವರು. ಪೂಜ್ಯರ ಮನೆಯ ನಿರ್ಮಾಣದ ಕೆಲಸ ಆ ಕಾಲದಲ್ಲಿ ಇರಬಹುದು. ಅಷ್ಟು ಮಾತ್ರ ಅಲ್ಲ, ಅವರ ಎಲ್ಲ ವಿಧವಾದಂತಹ ಕೌಟುಂಬಿಕವಾದಂತಹ ಕಾರ್ಯಕ್ರಮಗಳಲ್ಲಿ ಅವರು ಭಾಗಿಗಳಾಗಿದ್ದುಕೊಂಡು ಇವತ್ತು ಪೂಜ್ಯರಿಗೆ ಒಂದು ಸಂಸ್ಮರಣಾ ಗ್ರಂಥದ ಲೋಕಾರ್ಪಣೆಯನ್ನು ಮಾಡುವಲ್ಲಿ ಒಂದು ದೊಡ್ಡ ಮೊತ್ತದ ಆ ಹಣವನ್ನು ವ್ಯಯಿಸಿ ಅವರ ಸೇವೆಯ ರೂಪದಲ್ಲಿ ಈ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ. ಹುಬ್ಬಳ್ಳಿಯವರು ಕೂಡ ಪೂಜ್ಯರ ದೀರ್ಘಕಾಲದ ಒಡನಾಡಿ. ಇಷ್ಟು ಮಾತ್ರ ಅಲ್ಲ, ಪೂಜ್ಯರನ್ನು ಅತ್ಯಂತ ಹತ್ತಿರದಿಂದ ಬಲ್ಲವರು. ದೀರ್ಘಕಾಲ ಅವರ ಜೊತೆಯಲ್ಲಿ ಮುಂಬೈನಲ್ಲಿ ಪ್ರವಾಸ ಮಾಡಿ ಪೂಜ್ಯರ ಅಂತರಂಗವನ್ನು ತಿಳಿದವರು. ಇದರ ಒಂದು ಸಂಪಾದಕತ್ವದ ಹೊಣೆಯನ್ನು ವಹಿಸಿದ್ದಾರೆ. ಅಭಿನಂದನೆಯನ್ನು ಸ್ವೀಕರಿಸಿದಂತಹ ಇಬ್ಬರಿಗೂ ಕೂಡ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅಂತಹ ಒಂದು ಸತ್ಕಾರ್ಯವನ್ನು ಮಾಡಿದ ಇಬ್ಬರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ನಿಮ್ಮೆಲ್ಲರಿಗೂ ಉಂಟು. ನಾನು ವೇದಿಕೆಗೆ ಕಲ್ಲೂರು ನಾಗೇಶ್ ಅವರನ್ನು ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇನೆ. ಈ ಸಂಸ್ಮರಣಾ ಗ್ರಂಥದ ಅತ್ಯಂತ ಸುಂದರವಾದಂತಹ ಮುದ್ರಣಕ್ಕೆ ಕಾರಣರಾದವರು ಕಲ್ಲೂರು ನಾಗೇಶ್ ಅವರು. ದಯವಿಟ್ಟು ತಾವು ವೇದಿಕೆಗೆ ಬರಬೇಕು. ನಮ್ಮಿಂದ ಪ್ರೀತಿಪೂರ್ವಕವಾದ ಒಂದು ಗೌರವವನ್ನು ತಾವು ಸ್ವೀಕರಿಸಬೇಕು.
ಕಲ್ಲೂರು ನಾಗೇಶ್ ಹಾಗೂ ನಮ್ಮ ಗೌರವವನ್ನು ಕೊಟ್ಟಿರುವಂತಹ ಸುಬ್ರಹ್ಮಣ್ಯ ಭಟ್ಟಿಯವರಿಗೆ ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ನಾವು ಹೋಗ್ತಾ ಇದ್ದೇವೆ. ಪೂಜ್ಯರ ಸಂಸ್ಮರಣಾ ಭಾಷಣ. ಕಟೀಲು ಭ್ರಮರಾಂಬೆಯ ಸೇವೆಯನ್ನು ಹಲವಾರು ವರ್ಷಗಳ ಕಾಲ ಜೊತೆಯಾಗಿ ಸೇವೆಯನ್ನು ಸಲ್ಲಿಸಿಕೊಂಡು ಬಂದಿರುವಂತಹ ನಮ್ಮ ಹಿರಿಯ ಯಕ್ಷಗಾನ ಕಲಾವಿದರ ವೇಷಧಾರಿಗಳು, ಅರ್ಥಧಾರಿಗಳು ಮತ್ತು ಕಟೀಲು ಮೇಳದ ಮ್ಯಾನೇಜರ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಸುಣ್ಣಂಬಳ ವಿಶ್ವೇಶ್ವರ ಭಟ್ಟರು ಪೂಜ್ಯರ ಅಂತರಂಗವನ್ನು ಬಹಳ ಚೆನ್ನಾಗಿ ಬಲ್ಲವರು. ಇವತ್ತು ಅವರನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಸಭಾಧ್ಯಕ್ಷರೇ, ಮಾನನೀಯರಾದ ವೇದಿಕೆ ಮೇಲಿರುವಂತಹ ಸರ್ವ ಅತಿಥಿ ಅಭ್ಯರ್ಥಿಗಳು, ಪೂಜ್ಯರ ಮೇಲಿನ ಅಭಿಮಾನದಿಂದ, ಕಲೆಯ ಮೇಲಿನ ಅಭಿಮಾನದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿ ಉಳಿದ ಎಲ್ಲ ಪ್ರೇಕ್ಷಕರು ಎಲ್ಲರಿಗೂ ನಮಸ್ಕರಿಸಿ ಒಂದೆರಡು ಅನಿಸಿಕೆಗಳನ್ನು ಹೇಳುವುದಕ್ಕೆ ನಿಮ್ಮ ಮುಂದೆ ಬಂದಿದ್ದೇನೆ. ಆಗಾಗ ಇಲ್ಲಿ ಪ್ರಸ್ತಾಪ ಆಯಿತು. ಅಭಿನಂದನಾ ಗ್ರಂಥವಾಗಬೇಕಾದದ್ದು ಸಂಸ್ಮರಣಾ ಗ್ರಂಥವಾಗಬೇಕಾದಂಥ ಒಂದು ಸ್ಥಿತಿ ಆಗಿ ಹೋಯಿತು. ಅಕ್ಷರಶಃ ಸತ್ಯ. ಯಾಕಂದರೆ ಉನ್ನತವಾದ ರಾಜ್ಯ ಪ್ರಶಸ್ತಿಯೋ ರಾಷ್ಟ್ರ ಪ್ರಶಸ್ತಿಯೋ ಇದನ್ನೆಲ್ಲ ಪಡೆದಂತಹ ಕಾಲಕ್ಕೆ ಸಾರ್ವಜನಿಕರ ಸಮ್ಮುಖದಲ್ಲಿ ಅಭಿನಂದನಾ ಸಭೆ ಆಗಬೇಕಾಗಿತ್ತು ಮುಂದೆ. ಆದರೆ ನಮ್ಮ ದುರದೃಷ್ಟ ಅದೊಂದು ಸಂಸ್ಮರಣಾ ಸಭೆಯಾಗಿ ಬದಲುವಂತಹ ವಿಧಿ ನಮಗೆಲ್ಲ ಆಗಿವೆ. ಯಾವುದೇ ಒಂದು ಪ್ರಕಾರದಲ್ಲಿ ಸರ್ವಜನಮಾನ್ಯವಾದಂತಹ ಒಂದು ವ್ಯಕ್ತಿತ್ವವುಳ್ಳಂತಹ ವ್ಯಕ್ತಿಗಳು ಅತಿ ದುರ್ಲಭವಾಗಿ ಸಿಗ್ತಾರೆ. ಯಾರು ಪರಿಪೂರ್ಣರಲ್ಲ, ಆದರೂ ಸರ್ವಾಂಗೀಯವಾದಂತಹ ಒಂದು ಅನುಭವವನ್ನು, ಪರಿಪೂರ್ಣತೆಯನ್ನು ಯಾವುದೇ ವಿಭಾಗದಲ್ಲಿ ಕಾಣಬೇಕು ಅಂತಾದರೆ ಬಂದವರ ಸೌಭಾಗ್ಯ ಅನ್ನುವುದಕ್ಕಿಂತ ಅನುಭವಿಸುವ ನಮ್ಮ ಸೌಭಾಗ್ಯವಿರುವುದು ಅಂತ ನಾನು ಭಾವಿಸ್ತೇನೆ. ಅತ್ಯಂತ ಆತ್ಮೀಯತೆಯಿಂದ ಹಲವಾರು ವರ್ಷಗಳು ನಾವು ಒಂದೇ ಮೇಳದಲ್ಲಿ ವ್ಯವಸಾಯವನ್ನು ಮಾಡಿದವರು. ಕೇವಲ ರಂಗದವರೊಬ್ಬರು ಭಾಗವತ, ನಾನು ಅವರ ಮುಂದೆ ಪುಣ್ಯ ವೇಷಧಾರಿ, ಇಷ್ಟೇ ಸಂಬಂಧ ಅಲ್ಲ ನಮ್ಮಲ್ಲಿ. ಅದಕ್ಕಿಂತ ಅತ್ಯಂತ ನಿಕಟವಾದಂತಹ ಒಂದು ಸಂಬಂಧ ಇದೆ. ಯಾವ ಸಂಬಂಧ ಅಂತ ಕೇಳಿದರೆ ಕೇವಲ ಮಾತಿನಿಂದ ವಿವರಿಸುವ ಸಂಬಂಧ ಅಲ್ಲ. ನನಗೊಬ್ಬ ಹಿತೈಷಿ, ನನಗೊಬ್ಬ ಮಾರ್ಗದರ್ಶಕ, ಮಾತ್ರ ನನಗೆ ಒಬ್ಬ ನಿರ್ದೇಶಕ, ನನ್ನ ಬದುಕಿಗೆ, ನನ್ನ ವೃತ್ತಿಗೆ, ಹೀಗೆಲ್ಲ ಆಗಿ ಇನ್ನೊಂದಿಗೆ ಇದ್ದವರು. ಸಾಮಾನ್ಯವಾಗಿ ಭಾಗವತನಾದ ಯಕ್ಷಗಾನ ಕ್ಷೇತ್ರದಲ್ಲಿ ಎಲ್ಲರಿಗೂ ನಿರ್ದೇಶಕ. ಬಹುಶಃ ಪೂಜ್ಯರಂತಹ ಭಾಗವತರು ಯಕ್ಷಗಾನ ಕ್ಷೇತ್ರಕ್ಕೆ ಸದಾ ಸರ್ವದ ಬೇಕು, ಇನ್ನೊಂದು ನಿರೀಕ್ಷೆ ಪ್ರತೀಕ್ಷೆ. ಕೇವಲ ಹಾಡುಗಾರರಾಗಿರುವುದಿದ್ದರೆ ಭಾಗವತರು ಕೇವಲ ಪ್ರಸಂಗ ಪಠ್ಯವನ್ನಷ್ಟೇ ಓದಿ ಆಟವನ್ನು ನಡೆಸುವ ಭಾಗವತರಿದ್ದಾರೆ ಯಕ್ಷಗಾನದಲ್ಲಿ. ಅದೆಲ್ಲ ಅಲ್ಲದೆ ಒಬ್ಬ ಭಾಗವತರಿಗೆ ಇರಬೇಕಾದಂತಹ ಸರ್ವ ಅರ್ಹತೆಗಳು ಇದ್ದಂತಹ ವ್ಯಕ್ತಿ ಸಿಗುವುದು ಯಕ್ಷಗಾನ ಕ್ಷೇತ್ರದ ಸೌಭಾಗ್ಯ, ಕಲಾಭಿಮಾನಿಗಳ ಸೌಭಾಗ್ಯ, ಕಲಾವಿದರ ಸೌಭಾಗ್ಯ. ಹೀಗೆ ನಾನು ಭಾವಿಸ್ತೇನೆ. ಸರ್ವಸಮರ್ಥವಾಗಿ ಎಲ್ಲವನ್ನು ನಿಖರವಾಗಿ, ನಿರ್ದಿಷ್ಟವಾಗಿ, ನಿಷ್ಠವಾಗಿ ಹೇಳುವಂತಹ ಅರ್ಹತೆಯನ್ನು ಹೊಂದಿರುವ ಪುಣ್ಯ. ನಾಟ್ಯದ ಕುರಿತಿರಲಿ, ಬಣ್ಣಗಾರಿಕೆಯ ಕುರಿತಿರಲಿ, ಅಥವಾ ಅರ್ಥದ ವಿಭಾಗದಲ್ಲಿ ಚೆಂಡೆ ಮದ್ದಳೆ ಈ ಮೇಳಗಳ ಪರಿಕರ, ಅದರ ವಾದನ, ಅದರದ್ದಾದಂತಹ ಶ್ರುತಿಜ್ಞಾನ, ಹೀಗೆ ವಿವರಿಸಿ ಹೇಳುವುದಾದರೆ ಸರ್ವಾಂಗೀಣವಾದಂತಹ ಒಂದು ತಿಳುವಳಿಕೆ. ಒಂದು ಯಕ್ಷಗಾನದ ಸವ್ಯಸಾಚಿ ಎನ್ನುವ ಪದ ಪ್ರಯೋಗ ಸಾಧ್ಯವಾದರೆ ಅದು ಸಲ್ಲಬೇಕಾದ ಪುಣ್ಯ.
ಎಲ್ಲ ವಿಧದಿಂದ ಅಧ್ಯಯನವನ್ನು ಮಾಡಿ ಮಾತ್ರ ಅಲ್ಲ, ನಿರಂತರವಾಗಿ ಅವರ ಅಂತರಂಗದಲ್ಲಿದ್ದಂತಹ ಭಾವ ತಾನು ಇನ್ನೂ ಒಬ್ಬ ಕಲಿಯುವ ವಿದ್ಯಾರ್ಥಿ ಅನ್ನೋ ಭಾವ, ಕಲಿತಾಯಿತು ಅನ್ನುವಂತಹ ಭಾವವನ್ನು ಅವರಲ್ಲಿ ನಾನು ಯಾವುದು ಕಾಣದೇ ಇಲ್ಲ. ಅವರಿಗೆ ಪಕ್ಕನೆ ಜ್ಞಾಪಕಕ್ಕೆ ಬಾರದೇ ಇದ್ದದ್ದು ಅಥವಾ ಯಾವುದೋ ಒಂದು ಹೊಸ ಹೊಳಪು ಒಂದು ಅವರ ಚಿತ್ರದಲ್ಲಿ ಮೂಡಿದೆ, ಅದರ ಬಗ್ಗೆ ನಿಸ್ಸಂಕೋಚವಾದ ಇತರರಲ್ಲಿ ವಿಮರ್ಶೆ ಮಾಡುವಂತಹ ಒಂದು ಸರಿಯಾದಂತಹ ಗುಣ ಅವರಲ್ಲಿ ಅನೇಕ ಕಲಾವಿದರಲ್ಲಿ ಇರುವುದಿಲ್ಲ. ಅಲ್ಲಿ ಯಾವುದೋ ಒಂದು ಅಡ್ಡಿ ಬರ್ತದೆ, ತಮ್ಮ ಸ್ವಾಭಿಮಾನ ಇರ್ಬೋದು, ಪ್ರತಿಷ್ಠೆ ಇರ್ಬೋದು, ಕೇಳಿದರೆ ನಾನು ಸಣ್ಣವನಾಗ್ತೇನೆ ಅನ್ನೋ ಭಾವ ಇರ್ಬೋದು, ಅಥವಾ ನಾನು ಪರಿಪೂರ್ಣನಿದ್ದೇನೆ ಅನ್ನುವಂಥ ವಿಶ್ವಾಸ ಇರ್ಬೋದು, ಯಾವುದೋ ಕಾರಣದಿಂದ ಕೇಳುವಲ್ಲಿ ತೊಡಕಾಗಿ ಪರಿಣಮಿಸುತ್ತದೆ. ಇವರು ನಿಸ್ಸಂಕೋಚವಾಗಿ ನಿಸ್ಸಂದಿಗ್ಧವಾಗಿ ಕೇಳಲು ಬರಲು ಹೇಳಲು ಬರಲು ಮೇಳಕ್ಕೆ ಬಹುದೊಡ್ಡ ಆಸ್ತಿ ಪೂಂಜ. ಒಬ್ಬ ಭಾಗವತನಾಗಿ ಕೇವಲ ತುಂಬು ಸ್ವರದಿಂದ ಕೇಳಿದ ಕ್ಷಣಕ್ಕೆ ಎಲ್ಲರನ್ನೂ ತನ್ನಂತ ಆಕರ್ಷಿಸಬಲ್ಲ ಸ್ವರ ಸಾಮರ್ಥ್ಯವರಿಗೆ ಇರಲಿಲ್ಲ. ಆದರೆ ಯಾರು ಯಕ್ಷಗಾನದ ಕುರಿತಾಗಿ ಆಳವಾದಂತಹ ತಿಳಿವನ್ನು ಹೊಂದಿದ್ದವರು, ಯಾರು ಕಲೆಯ ಸ್ವರೂಪದ ಬಗ್ಗೆ ಕಿಂಚಿತ್ತಾದರೂ ಚಿಂತನೆ ಇದ್ದವರು, ಅವರಿಗೆಲ್ಲ ಇಷ್ಟವಾಗಬಹುದಾದ ಹಾಡಿದ್ದಾರೆ. ಮಳೆಗಾಲದ ನದಿ ಹಾಗೆ ಗೋರ್ಗರೆತ ಇಲ್ಲದ, ಆದರೆ ಸದಾ ಕಾಲ ಭತ್ತದ ಹೊರತೆಯಾಗಿ ನಿರಂತರ ಕಲಾ ಸ್ರೋತವಾಗಿ ಪ್ರವಹಿಸಿ ಬರುವಂತಹ ಭಾವಧಾರೆ ಪುಣ್ಯರ ಭಾಗವತ. ಅವರೊಂದಿಗೆ ಕೆಲವು ವರ್ಷಗಳ ಒಡನಾಟವನ್ನು ಮಾಡಿ ಒಬ್ಬ ಕಲಾವಿದ ರಂಗದಲ್ಲಿ ವ್ಯವಸಾಯವನ್ನು ಮಾಡಿದೆ. ಆಮೇಲೆ ಮಿಕ್ಕುಳಿದ ಭಾಗವತರಲ್ಲಿ ವ್ಯವಸಾಯ ಮಾಡುವುದಕ್ಕೆ ಕಷ್ಟ ಆಗ್ತದೆ. ನನ್ನ ಅನುಭವ ಕಷ್ಟ ಆಗ್ತದೆ. ಭಾಗವತರು ಸರಿ ಇಲ್ಲ ಅನ್ನೋ ಅರ್ಥದಿಂದ ಅಷ್ಟೊಂದು ನಿಖರತೆಯಿಂದ ಒಂದು ವಿಧದಲ್ಲಿ ಈಗ ಸರ್ವಸಮರ್ಥವಾಗಿ ಮುನ್ನಡೆಸುವಂತಹ ಭಾಗವತರು ಇರ್ತಾರೆ, ಇಲ್ಲ ಅನ್ನೋದಿಲ್ಲ. ಅಥವಾ ಪುಣ್ಯರಂತಹ ಸಮರ್ಥವಾಗುವುದೇ ಯಕ್ಷಗಾನದಲ್ಲಿದ್ದಾರೆ, ಅದು ಅಲ್ಲ. ಇದು ಪುಣ್ಯರ ಕುರಿತಾದ ವಿಷಯವನ್ನು ಹಂಚಿಕೊಳ್ಳುವ ಉದ್ದೇಶ ಆದ್ದರಿಂದ ನಾನು ಅವರಲ್ಲಿ ನೋಟವಾಗಿ ಹೇಳ್ತೇನೆ. ಅಷ್ಟೊಂದು ನಿಖರವಾಗಿ ಅವರಿಗಿರುವ ಲಯಸಿದ್ಧಿ. ಆಮೇಲೆ ಅಭಿನಯಕ್ಕೆ ಬೇಕಾದ ಹಾಗೆ ಪದ್ಯವನ್ನು ಹೇಳಬಹುದಾದಂತಹ ಚಾಟಚಕ್ಯ. ಈಗ ಏನಾಗ್ತದೆ, ಪುನರಾವರ್ತನೆ ಆಗಿ ಹೋಗಿದೆ ಭಾಗವತಿಗೆ, ಪುನರಾವರ್ತನೆ ಹೇಳುವುದು ಹಾಗಲ್ಲ ಪುಣ್ಯ. ಅಥವಾ ಎಲ್ಲ ಶಬ್ದಗಳನ್ನು ಪುನರಾವರ್ತನೆ ಮಾಡಲಿಕ್ಕಾಗುವುದಿಲ್ಲ. ಯಾವ ಪದ್ಯವನ್ನು ಅಭಿನಯಕ್ಕೆ ಅನುಕೂಲವಾಗುವುದನ್ನು ಯೋಚಿಸಿ ಭಾಗವತನಾದರೂ ಹೇಳಬೇಕಾಗುತ್ತೆ. ಈಗ ಯಾವುದೊಂದು ಪದ್ಯದಲ್ಲಿ ಬಂದ ಅಂತ ಉಂಟು, ಅದನ್ನೇ 11 ಸಲ ಬಂದ ಹೇಳಿದ್ರೆ ಯಾವುದನ್ನು ಅಭಿನಯಕ್ಕೆ ಅನುಕೂಲವಾಗುವಾಗ ಹೇಳಬೇಕು ಅನ್ನೋ ವಿವೇಚನೆ, ಅದರ ವಿನಿಯೋಗ ಸರಿಯಾದ ಪುಣ್ಯಗಳಿಗೆ ಯಾವುದು ಅಭಿನಯಕ್ಕೆ ಅನುಕೂಲ ಆ ಶಬ್ದಗಳನ್ನು ಮಾತ್ರ ಮತ್ತೆ ಮತ್ತೆ ಹೇಳ್ತಾರೆ. ಅದು ಬಹಳ ಸಲ ಅಲ್ಲ. ಹಾಡುವಾಗಲೋ ಒಂದು ವೇಷವನ್ನು ಧರಿಸುವಾಗಲೋ ಪಕ್ಕನೆ ನಮಗೊಂದು ಮೈ ಮೇಲೆ ಬಂದು ಹೋಗ್ತದೆ. ಒಂದು ತನ್ಮಯತೆ ಅನ್ನೋದಕ್ಕೆ ನಾವು ಹೆಸರಿಡಬಹುದು, ಅಥವಾ ಅದರಲ್ಲಿ ನಾವು ಅಂತರ್ಗತರಾದ ಕಾರಣ ಬಾಹ್ಯ ಪ್ರಪಂಚದ ಪರಿಜ್ಞಾನಕ್ಕಿಂತ ನಾವು ಸ್ವಲ್ಪ ದೂರ ಉಳಿಯುತ್ತಿರಬಹುದು. ಆಗ ಏನಾಗುತ್ತದೆ, ಇದನ್ನು ನಮಗೆ ಬೇಕೋ ಬೇಡೋ ಅನ್ನೋ ಯೋಚನೆ ನಮಗೆ ಬರುವುದಿಲ್ಲ. ಈಗ ಒಬ್ಬ ವೇಷಧಾರಿಯಾಗಿ ನನ್ನ ಅನುಭವ ಏನೋ ಒಂದು ಉತ್ಸಾಹ ಬಂತು ಅಂತಾರೆ, ಸಭೆಯಲ್ಲಿ ಬೇಕೋ ಬೇಡೋ ಅನ್ನೋದನ್ನು ಗಮನಿಸುವ ಪರಿಜ್ಞಾನವೇ ಬರುವುದಿಲ್ಲ, ಒಟ್ಟು ನಾವು ಹೇಳುವುದು ಹೀಗಾಗಿ ಹೋಗ್ತದೆ. ಒಬ್ಬ ಭಾಗವತನಾದವನಿಗೆ ಯಾವ ತೆರನಾದಂತಹ ಕಲಾವಿದ ಪ್ರಜ್ಞೆ, ಕಲಾ ಪ್ರಜ್ಞೆ ಎರಡೂ ಬೇಕು ಅನ್ನುವುದನ್ನು ಪೂಜ್ಯರು ಸರಿಯಾಗಿ ಅರ್ಥ ಮಾಡಿಕೊಂಡರು. ಕಲಾ ಪ್ರಜ್ಞೆಗೆ ಕಲಾವಿದನ ಪ್ರಜ್ಞೆ ಇದೆ. ಅನೇಕ ಮಂದಿಗೆ ಕಲಾ ಪ್ರಜ್ಞೆ ಇದ್ದಾರೆ, ಕಲಾವಿದನ ಪ್ರಜ್ಞೆ ಇರುವುದಿಲ್ಲ. ಹಾಗಾಗುವಾಗ ಪ್ರದರ್ಶನವೇ ಸೊರಗಿ ಹೋಗ್ತದೆ. ಕಲಾವಿದನ ಸಾಮರ್ಥ್ಯವನ್ನು ನೋಡಬೇಕು. ಒಬ್ಬ ಮುಮ್ಮೇಳದ ವೇಷಧಾರಿಯಾಗಿ ರಂಗದಲ್ಲಿ ವ್ಯವಸಾಯವನ್ನು ಮಾಡುವಂತಹ ಒಬ್ಬ ಕಲಾವಿದನ ಸಾಮರ್ಥ್ಯ ಏನು? ಒಳ್ಳೆಯ ನಾಟ್ಯವನ್ನು ಹೊಂದಿದವನು, ಅಥವಾ ಒಳ್ಳೆಯ ಮಾತುಗಾರನು, ಅಥವಾ ಒಳ್ಳೆಯ ಭಾವಾಭಿನಯವುಳ್ಳವನು, ಅವನದ್ದಾದಂತಹ ಮಿತಿಯನ್ನು ಸಾಮರ್ಥ್ಯವನ್ನು ಸರಿಯಾಗಿ ಅರಿತು ಅದನ್ನು ದುಡಿಸುವಂತಹ ಸಾಮರ್ಥ್ಯವನ್ನು ಪೂಂಜರು ಹೊಂದಿದೆ. ಇದು ನಿಸ್ಸಂಕೋಚವಾಗಿ ಕಲೆಯನ್ನು ಬಲ್ಲವರೆಲ್ಲ ಒಪ್ಪಿಕೊಳ್ಳಬಹುದಾದ ವಿಚಾರ. ಅಷ್ಟು ನಿರ್ಣಯವನ್ನು ಹೊಂದಿದೆ. ಯಾವ ವೇಷಧಾರಿಗೆ ಹೇಗೆ ಪದ ಹೇಳಬೇಕು, ಇದು ಪ್ರಧಾನವಾಗಿ ಪೂಂಜರಿಗೆ ಗೊತ್ತಿದೆ. ಇನ್ನೊಂದು ಅವರಲ್ಲಿರುವಂತಹ ಕವಿತಾ ಸಾಮರ್ಥ್ಯ. ಅನಿವಾರ್ಯವಾಗಿ ಪ್ರಸಂಗವನ್ನು ಮುನ್ನಡೆಸುವ ಕಾಲಕ್ಕೆ ಪ್ರಸಂಗ ಪಠ್ಯದಲ್ಲಿದ್ದ ಪದ್ಯಗಳು ಸಾಕಾಗುವುದಿಲ್ಲ. ಕೆಲವೊಂದು ಬಿಡಬೇಕಾಗ್ತದೆ, ಕೆಲವೊಂದು ಇಲ್ಲದಿದ್ದಲ್ಲಿ ಸೇರಿಸಬೇಕಾಗ್ತದೆ. ಇದು
ಅವರಷ್ಟು ಸಮರ್ಥರಾಗಿದ್ದರು. ಕಥವನ್ನು ನಡೆಸುವುದಕ್ಕಾಗಿ ಏನಾದರೂ ಒಂದು ಪದ್ಯವನ್ನು ಪದ್ಯದಂತೆ ಗುಣಿಸಬೇಕಾಗಿತ್ತು, ಪದ್ಯ ಅಲ್ಲದಿದ್ದರು, ಇದರ ಕಥೆ ಮುಂದೆ ಹೋಗಬೇಕು. ಆದರೆ ಪೂಜ್ಯರ ಪದ್ಯ ರಚನೆಯಿಂದ ಹಾಗಲ್ಲ. ತಕ್ಷಣಕ್ಕೆ ರಂಗಸಂಗದಲ್ಲಿ ಪದ್ಯವನ್ನು ಸಿದ್ಧ ಮಾಡಿದರು. ಅದು ಬಹಳ ಸುಪುಷ್ಟವಾದ ಸಾಹಿತ್ಯ ಸಮೃದ್ಧಿಯುಳ್ಳ ಒಂದು ಪದ್ಯವಾಗಿ ಹೊರಹೊಮ್ಮುತ್ತಿತ್ತು. ಅಷ್ಟೊಂದು ಕವಿತಾ ಸಾಮರ್ಥ್ಯವನ್ನು ಅವರು ಹೊಂದಿದರು. ಪ್ರಸಂಗ ಪಟ್ಟಿಯಲ್ಲಿ ಇದ್ದಂತಹ ಪ್ರಸಂಗಗಳಲ್ಲಿ ಕೆಲವು ಸಲ ಬಯಲಾಟದಲ್ಲಿ ಆಡಬೇಕಾಗಿರುತ್ತದೆ. ಪ್ರಸಂಗ ಪಟ್ಟಿಯಲ್ಲಿ ಇರುವುದಿಲ್ಲ, ಪ್ರಸಂಗ ಆಗಬೇಕು. ಅಂತಹ ಸನ್ನಿವೇಶಗಳಲ್ಲೆಲ್ಲ ಬೇಕಾದಂತೆ ಹೊಸ ಹೊಸ ಕಥೆಗಳನ್ನು ಹೊಸೆದು ಕಥೆಯನ್ನು ಮುಂದುವರಿಸುವಂತಹ ಸಾಮರ್ಥ್ಯವನ್ನು ಪೂಜ್ಯರು ಹೊಂದಿದರು. ಅವರ ಸಾಹಿತ್ಯ ಸಮೃದ್ಧಿ ಎಷ್ಟು ಅನ್ನುವುದಕ್ಕೆ ಅವರು ರಚಿಸಿದಂತಹ ಅನೇಕ ಪ್ರಸಂಗಗಳನ್ನು ಅವಲೋಕಿಸಿದರೆ ನಮಗೆ ಅನುಭವಕ್ಕೆ ಬರುತ್ತದೆ. ಬಹಳ ಪ್ರಖ್ಯಾತಿಯನ್ನು ಹೊಂದಿದ ಮಾಣಿಷಾದ ಪ್ರಸಂಗ, ಹಾಗೆ ಇದನ್ನು ಮೊದಲು ಅನೇಕ ಪೌರಾಣಿಕ ಪ್ರಸಂಗ ಬರೆದಿದ್ದಾರೆ. ಕೆಲವು ಸಲ ಏನಾಗ್ತದೆ ಕೇಳಿದರೆ ಹೊಸ ನೀರು ಬರುವಾಗ ಹಳೆ ನೀರು ಕೊಚ್ಚಿ ಹೋಗ್ತದೆ. ಪೂಜ್ಯರ ಮಾಣಿಷಾದ ಪ್ರಸಂಗ ಮಾತ್ರ ಅಲ್ಲ, ಮೊದಲಿನ ಎಲ್ಲ ಪ್ರಸಂಗಗಳು ಉತ್ಕೃಷ್ಟ. ಆದರೆ ಬಹಳ ಮಂದಿಗಳಿಗೆ ಮಾಣಿಷಾದ ಪ್ರಸಂಗ ಅಂತ ಪೂಜ್ಯರ ಆಗಿ ಹೋಗಿದೆ. ಅದಕ್ಕಿಂತ ಮೊದಲು ಅವರು ಮೊತ್ತಮೊದಲಿಗೆ ಬರೆದ ವಧು ವೈಶಾಲ್ಯ, ಬಹುಶಃ ಅವರು ಮೊತ್ತಮೊದಲು ಬರೆದ ಪ್ರಸಂಗ ಅಂತ ಹೇಳಿದ್ರೆ ನೆನಪು, ಅವರು ಶಾಲೆಯಲ್ಲಿ ಇರುವಾಗ ಬರೆದದ್ದು. ಅದು ತುಂಬ ಸಾಹಿತ್ಯ ಸಮೃದ್ಧಿಯಾಗಿದೆ. ಆಮೇಲೆ ನೈನಾಕ್ಷನಂದನಿರಬಹುದು, ವಯಕುಲ ಇರಬಹುದು, ಮಾತಂಡ ಇರಬಹುದು, ಆಮೇಲೆ ಗುರುದಕ್ಷಿಣೆ ಇರಬಹುದು. ಒಂದು ಪಾಂಚಜನ್ಯ ಪ್ರಸಂಗದಲ್ಲಿ ಯಮನಿಗೆ 4 ಪದ್ಯ ಬರೆದು ಹಾಕಿದ್ದಾರೆ. ಅರ್ಥದಲ್ಲಿ ಬೇರೆ ಆಲೋಚಿಸಿ ಬರಬೇಕಾದರೆ ಪದ್ಯ ನುಡಿತಾರೆ. ಯಮನ 4 ಬಾಗಿಲುಗಳಲ್ಲಿ 4 ಸ್ವರೂಪದಿಂದ ನಾವು ಪ್ರಕಟವಾದರೆ ಯಾವ ಬಣ್ಣದ ವಿಷಯದಲ್ಲಿ ಅರ್ಥ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಆ ದೃಷ್ಟಿಯಿಂದ ಅಷ್ಟು ಸುಪುಷ್ಟವಾಗಿ ಬೆಳೆದಾಗಿದ್ದಾರೆ. ಹಿರಿಯ ಕಲಾವಿದರುಗಳು ಅನೇಕ ನಾನು ಹೇಳಿದ್ದೇನೆ. ಪೂಜ್ಯರ ಪದ್ಯಕ್ಕೆ ಅರ್ಥ ಹೇಳಲಿಕ್ಕೆ ಸುಲಭವೂ ಹೌದು, ಕಷ್ಟಬಹುದು. ಸುಲಭ ಯಾಕೆ ಕೇಳಿದರೆ ಬೇರೆ ಸಂಗ್ರಹ ಮಾಡೋದಕ್ಕಿಂತ ಪದ್ಯವನ್ನೇ ನೋಡಿದರೆ ಸಾಕಾಗ್ತದೆ. ಕಷ್ಟ ಏನು ಕೇಳಿದರೆ ಎಷ್ಟು ನಾವು ಹೇಳಿದ್ದೇವೆ ಅಂದರೂ ಏನೋ ಒಂದು ಉಳಿದು ಹೋಗ್ತದೆ. ಇನ್ನೊಂದು ಸ್ವಯಂ ಪ್ರೇಕ್ಷಕನಾಗಿ ಪೂಜ್ಯರು ರಂಗದಲ್ಲಿ ಹುಟ್ಟಿದ ಕಾಲ. ಹುರಿಯ ಬಾಬು ವೇದಿಕೆಯಲ್ಲೇ ಇದ್ದಾರೆ. ಹಾಗಾಗಿ ಅವರು ಹೇಳಿದ ವಿಷಯಕ್ಕೆ ಹೇಳುವುದಕ್ಕೆ ಯಾವ ಅಡೆತಡೆ ಇಲ್ಲ. ಒಂದು ಸಲ ಅವರೇ ನನ್ನೊಂದಿಗೆ ಬಸ್ಸಿನಲ್ಲಿ ಸಿಕ್ಕಿದವರು ಪೂಜ್ಯರಿಗೆ ಅವಶ್ಯ ಮಾಡಲು ಹೇಳಿದರು. ಆಮೇಲೆ ತುಂಬು ಹೃದಯದಿಂದ ಅವರು ಹೇಳಿದರು. ಅಲ್ಲ, ಅವರ ವಿನಯವೇ ಇರಬಹುದು, ಆದರೆ ಆ ಮಾತು ಬರಲಿಕ್ಕೆ ಕಾರಣವಾಗುವಲ್ಲಿ ಪೂಜ್ಯರಿಗೆ ಅರ್ಹತೆಯನ್ನು ಸ್ಪಷ್ಟಪಡಿಸುವುದಕ್ಕಾಗಿ ಮಾತ್ರ ನಾನು ಇದನ್ನು ಉದ್ಧರಿಸ್ತೇನೆ, ಬೇರೇನಲ್ಲ. ನಿಜವಾಗಿ ಭಾಗವತ ಪೂಜ್ಯ ಮಾಡ್ತಾರೆ, ನಾನು ಕೇವಲ ಹಾಡುಗಾರ ಮಾತ್ರ ಅಂತ ಹೇಳಿ. ಅದು ಅವರಿಗೆ ವಿಧೇಯತನ, ಅದಲ್ಲ. ಅವರು ಸಮರ್ಥ ಭಾಗವತರೇ. ಆದರೆ ಒಬ್ಬ ಸಮರ್ಥ ಭಾಗವತನು ಪೂಜ್ಯರು ಸರಿಯಾದ ಭಾಗವತ ಅಂತ ಒಪ್ಪಿಕೊಳ್ಳಬಹುದಾದ ಔನ್ನತ್ಯ ಪೂಜ್ಯರಿಗೆ, ಅದು ಬಹಳ ಮುಖ್ಯ. ಬಲಿಕವಾಗೊಟ್ಟು ಒಂದು ಸಲ ಪಾಂಡವಾಶ್ರಮದ ಒಬ್ರವರ ಭಾಗವತಿಗೆ ಮಾಡಿದ್ರು ಪೂಜ್ಯ ಕಟೀಲಿನಲ್ಲಿ. ಆಗ ನನ್ನ ಕಡೆಗೆ ಪೂಜ್ಯರು ಏನು ಕ್ರಮದಲ್ಲಿ ಆಡಿಸಿದ್ರು. ಈಗ ನಿಜವಾಗಿ ಅಕಾಡೆಮಿಕ್ಕಾಗಿ ಇಂಪುಟಿನ ಯಕ್ಷಗಾನದ ನಡೆ ಹೇಗಿರಬೇಕು ಅನ್ನೋದನ್ನು ಹೇಳುವ ಅರ್ಹತೆಯನ್ನು ಹೊಂದಿದರು ಶ್ರೀಮಾನ್ ಬಲ್ಪನಾರಾಯಣ ಅವರು. ಒಬ್ಬ ಭಾಗವತನ ಕುರಿತಾಗ ಈ ತರನಾದಂತಹ ಒಂದು ಹೊಗಳಿಕೆಯನ್ನು ಹೇಳಿದರೆ ಅದು ಯಾವ ರಾಷ್ಟ್ರ ಪ್ರಶಸ್ತಿಗಿಂತಲೂ ಕಡಿಮೆ ಇರ್ತದೆ. ಹೀಗೆ ಸರ್ವಾದರಣೀಯರಾಗಿ ಮಾನವೀಯ ಭಾಗವತರು ತನ್ನ ಮನೆಯಲ್ಲಿ ಗುರುಕುಲವನ್ನಾಗಿ ಮಾಡಿದರು. ಅವರ ಮಾತಂಡದಲ್ಲಿ ಒಂದು ಪದ್ಯ ಬರ್ತದೆ, ಅಯ್ಯೋ ಒಂದು ಕಡೆ ಪೂರ್ತಿ ಪದ್ಯ ಬರುವುದಿಲ್ಲ ನನಗೆ, ಆದರೆ ಮನಸ್ಸಿಗೆ ಬಹಳ ನಾಟುವ ಪದ್ಯ. ಶಬರಿ ಅನಾಥರಾಗಿ ತಂದೆ ತಾಯಿಗಳನ್ನೆಲ್ಲ ಕಳ್ಕೊಂಡು ಮತಗಟ್ಟೆಯ ಆಶ್ರಮಕ್ಕೆ ಬರುವ ಸನ್ನಿವೇಶ ಬಂದು ಶರಣಾಗತ್ತೆ, ಅಣ್ಣನಿಗೆ ಗತಿ ಇಲ್ಲ ಮತ್ತೊಂದು. ಆಗ ಅಭಯ ಕೊಟ್ಟು ಮಾತಂಗರಿಸಿಗಳು ಆಶ್ರಮಕ್ಕೆ ತೆಕ್ಕೊಂಡಿರ್ತಾರೆ. ಅಲ್ಲಿ ಒಂದು ಶಬ್ದ ಪ್ರಯೋಗ ಮಾಡಿದ್ದಾರೆ. ಇನ್ನು ಮುಂದೆ ನಿಮಗೆ ದೇವಾಲಯ, ನಿನ್ನ ಮನೆ, ಹಾಗೆ ಹೀಗೆಲ್ಲ ಬಂತಲ್ಲ ಕೊನೆ. ಇದನ್ನೇ ನೀನು ಗುರು ಮನೆ, ನಿರಂತರ ಸ್ರೋತವಾಗಿ ಹರಿದು ಬರಬೇಕಾದಂತಹ ಒಂದು
ಹೇಗೆ ಒಬ್ಬರಿಂದ ಒಬ್ಬರಿಗೆ ದಾಟಿ ಹೋಗುವಲ್ಲಿ ಸರಿಯಾದಂತಹ ಒಂದು ಗುರು ಆಶ್ರಯ ಬೇಕಾಗ್ತದೆ ಅನ್ನುವಂತಹ ಒಡನೋಟ ನನಗೆ ಆ ಪದ್ಯದಲ್ಲಿ ಯಾವ ಕಂಡು ಉಂಟು. ಅದನ್ನು ಕಾವ್ಯದಲ್ಲಿ ಅವರು ಮಾಡಿ ತೋರಿಸಿದೆ. ಏನು ಬಹಳ ಶ್ರೀಮಂತರಲ್ಲ ಅವರು, ಹೃದಯ ಶ್ರೀಮಂತಿಗೆ ಮಾತ್ರ ಅವರಿಗೆ ಆರ್ಥಿಕವಾದ ಶ್ರೀಮಂತಿಗೆ ಎಲ್ಲ ಹೊಂದಿದ್ದಾರೆ. ಆದರೂ ತನ್ನ ಮನೆಯಲ್ಲಿ ಗುರುಕುಲವನ್ನಾಗಿ ಮಾಡಿಕೊಂಡು ಯಾರೆಲ್ಲ ಜ್ಞಾನದ ಹಸಿವನ್ನು ಹೊಂದಿ ಯಕ್ಷಗಾನ ಕುರಿತಾದಂತಹ ತಿಳುವಳಿಕೆಯಾಗಿ ಅವರನ್ನು ಹಂಬಲಿಸಿ ಬಂದರು, ಅವರಿಗೆಲ್ಲ ನಿಸ್ವಾರ್ಥದಿಂದ ಹಾಗೆಂದು ವಾತ್ಸಲ್ಯ ಭರಿತರಾಗಿ ತನ್ನ ಮನೆಯನ್ನೇ ಗುರುಕುಲವನ್ನಾಗಿಸಿ ವಿದ್ಯೋಪದೇಶವನ್ನು ಮಾಡಿದೆ. ಇದು ಒಂದು ದೀಪದಿಂದ 1000 ದೀಪವನ್ನು ಹಚ್ಚುವಂತಹ ಕೆಲಸ. ಆ ಶಿಷ್ಯರು ಇನ್ನು ಸರಿಯಾದ ದಾರಿಯಲ್ಲಿ ಮುಂದುವರಿದೆ. ಪೂಂಜಲದಾದಂತಹ ಉದ್ದೇಶ ಅನಂತ ಆಗುತ್ತದೆ, ಶಾಶ್ವತ ಅಮರ ಆಗುತ್ತದೆ. ಆ ಪ್ರಯತ್ನ ಸಾಧನೆ ಆ ಶಿಷ್ಯರಲ್ಲಿ ಬರಲಿಂದ ನಮ್ಮೆಲ್ಲರ ಹಾರೈಕೆ. ಇನ್ನು ಬಹಳಷ್ಟು ವರ್ಷಗಳ ಕಾಲ ನಮ್ಮನ್ನು ಇರಬೇಕಿತ್ತು ಪೂಂಜರು. ಆದರೆ ಕಾಲಾಂತರವನ್ನು ಯಾರು ತಿರಸ್ಕರಿಸುವುದಕ್ಕಾಗುವುದಿಲ್ಲ. ಶಾಶ್ವತವಾದಂತಹ ಅನೇಕ ಕೊಡುಗೆಗಳನ್ನು ಯಕ್ಷಗಾನ ಕ್ಷೇತ್ರಕ್ಕೆ ಅವರು ಕೊಟ್ಟಿದ್ದಾರೆ. ತಾಳಗಳ ಕುರಿತಾದಂತಹ ಶೋಧನೆ ಇರಬಹುದು, ಅಥವಾ ಪ್ರಸಂಗ ರಚನೆಯ ಒಂದು ಸ್ವರೂಪ ಹೇಗಿರಬೇಕು ಅನ್ನುವಂತಹ ಮಾದರಿ ಪ್ರಸಂಗಗಳನ್ನು ಅವರು ಪ್ರಪಂಚಕ್ಕೆ ಕೊಡ್ತಾರೆ. ಕನ್ನಡದಲ್ಲಿ ಅವರಿಗೆ ಎಷ್ಟು ಭಾಷಾ ಪ್ರೌಢಿಮೆ, ತುಳುವಿನಲ್ಲಿಯೂ ಅಷ್ಟೇ ಸುಂದರವಾದಂತಹ ಪದ್ಯಗಳು ತುಳು ಭಾಷಾ ಪ್ರೌಢಿಮೆ. ಈಗ ಸಾಮಾನ್ಯವಾಗಿ ತುಳು ಪ್ರಸಂಗದಲ್ಲಿ ಇವರೆಲ್ಲ ತುಳುವಿನಲ್ಲಿ ಬಗೆಹರಿಯೋದು, ಕನ್ನಡಕ್ಕೆ ಲಾ ಸೇರಿಸಿದರೆ ಕನ್ನಡಕ್ಕೆ ಲಾ ಸೇರಿಸಿದರೆ ಅಷ್ಟೇ ಲಾಲ ಅಂತೇಳಿ ತುಳು ಪದ್ಯಗಳು ಇದ್ದಾರೆ. ಹಾಗಿದ್ದ ರಚನೆಗಾರ 1000 ಮಂದಿಗಳಿದ್ದಾರೆ ಪ್ರಪಂಚದಲ್ಲಿ. ಇವರ ತುಳು ಸಾಹಿತ್ಯವನ್ನು ಹೇಳುವುದಕ್ಕೂ ಭಾಗವತರಿಗೆ ಕಷ್ಟ ಆಗ್ತದೆ. ಅಷ್ಟು ಸರಿಯಾದಂತಹ ತುಳು ಭಾಷೆಯ ಶಬ್ದಗಳು. ಯಾಕಂದ್ರೆ ನಾವು ಪ್ರಚಲಿತದಲ್ಲಿ ಉಪಯೋಗಿಸದೇ ಇದ್ದ ಭಾಷೆಗಳೆಲ್ಲ ಶಬ್ದಗಳೆಲ್ಲ ಅವರು ಹಾಕಿದ್ದಾರೆ. ಅವರ ಕುಡಿಯನ ಕುಂಬೆ ಅದರಲ್ಲಿ ಅಶ್ವತ್ಥ ಕಟ್ಟೆ ಅಂತ ಬರಲಿಲ್ಲ, ಹತ್ತೋಸು ಕಟ್ಟೆ ಅಂತ ಬರೆದಿದ್ದಾರೆ. ಅಂದ್ರೆ ಸರಿಯಾದ ತುಳು ಶಬ್ದವನ್ನು ಹುಡುಕಿ ಹತ್ತೋಸು ಕಟ್ಟೆ. ನನಗೆ ಯಾಕೆ ನೆನಪಾಯಿತು, ರೆಕಾರ್ಡಿಂಗ್ ಆಗುವಾಗ ಒಬ್ಬರು ಭಾಗವತರು ಹೀಗೆ ಭಾಗವತರು ಇದನ್ನು ಹೇಳುವಾಗ ತಪ್ಪಿದವರಿಗೆ ಅಲ್ಲಿಗೆ ಮತ್ತೆ ಕಟ್ಟು ಮಾಡಿ ಮತ್ತೆ ಮಾಡಬೇಕಾಗಿ ಬಂತು. ಅವರು ಅಶ್ವತ್ಥ ಕಟ್ಟೆ ಹಾಗೆ ನಿಲ್ಲಿಸಿದರು. ಹತ್ತೋಸು ಕಟ್ಟೆ ಮಾಡಬೇಕು. ಅವ್ರು ತತ್ವದ ಬರೆಯಲೇ ಓದಲೇ ಹಾಗೆ ಯಾರಂಗಾದರೂ ನಿಖರವಾಗಿ ಹೇಳುವ ಒಂದು ಅನುಭವವನ್ನು ಅಧ್ಯಯನದಲ್ಲಿ ಹೊಂದಿದೆ. ಎಷ್ಟೋ ಪ್ರಸಂಗಗಳ ಹಿನ್ನೆಲೆ ಪೌರಾಣಿಕವಾಗಿರುವುದಕ್ಕೆ ಸ್ವಲ್ಪ ಭಿನ್ನವಾಗಿದೆ. ಪ್ರಶ್ನೆ ಹುಟ್ಟಿ ಅವರಿಗೆ ಪ್ರಖ್ಯಾತವಾದ ಮಾನಿಷಾದ ಪ್ರಸಂಗ. ಅದರಲ್ಲಿ ರೂಕ್ಷನ ಅಥವಾ ಈ ವಾಲ್ಮೀಕಿಯ ಹಿಂದಿನ ಜನ್ಮದ ಕಥೆ. ಅದು ರಾಮಾಯಣದಲ್ಲಿಯೋ ಇದರಲ್ಲಿ ಮತ್ತೊಂದರಲ್ಲಿಯೋ ನಮಗೆ ಕಾವ್ಯದ ಮಧ್ಯದಲ್ಲಿ ಸಿಕ್ಕುವುದಿಲ್ಲ. ಅವರು ಪರಿಣಿತಿಯನ್ನೆಲ್ಲ ಕೊಟ್ಟಂತೆ ಕಥೆ ಇಲ್ಲ. ಅದರಲ್ಲಿ ವರ್ಣಪುತ್ರ ಪ್ರಾಚೇತಸ, ಆಮೇಲೆ ಕಾರಣಾಂತರಗಳಿಂದ ವ್ಯಾಧಾನ ಆಗುವುದು, ಆಮೇಲೆ ತಪಸ್ಸಿನಿಂದ ಬ್ರಹ್ಮಶ್ಯ ಆಗುವುದು, ವಾಲ್ಮೀಕಿ ಬರುವುದು, ಹೀಗಿರುವುದು. ಆದರೆ ಇದರಲ್ಲಿ ಭಿನ್ನವಾಗಿ ಪ್ರಚೇತಸನ ಮಗ ರೂಕ್ಷ ದಕ್ಷ ಹೀಗೆ ಕಥೆ ತಿಳಿದುಕೊಂಡು ಮಾಡಿದ್ದಾರೆ. ದಕ್ಷ ಸರಿಯೇ, ರೂಕ್ಷ ಅನ್ನೋ ಕಥೆ ಹೊಸದು. ಇದು ಎಲ್ಲಿಂದ ಸಿಕ್ಕಿತು ನಿಮಗೆ ಕಥೆ ಅಂತ ಕೇಳುವಾಗ ಯಾವುದೋ ಒಂದು ಮಾನಿಷಾದ ಅನ್ನೋ ನಾಟಕ ಹಿನ್ನೆಲೆ ಅಂತ ಹೇಳಿ. ಹಾಗಿದ್ದರೆ ಒಂದು ಕಥಾವಸ್ತುವಿಗೆ ಬೇಕಾದ ಪುಷ್ಟಿಯನ್ನು ಒದಗಿಸುವುದಕ್ಕೆ ಪುರಾಣವನ್ನು ಮಾತ್ರ ಆಶ್ರಯಿಸಿದ್ದಲ್ಲ. ಅವರದ್ದು ಸಾಮಾಜಿಕವಾದೊಂದು ಪ್ರಸಂಗ ಉಂಟು, ಮೇಘಮಯುರಿ. ಅದನ್ನು ಸಾಲಿಗ್ರಾಮದಲ್ಲಿ 1 ವರ್ಷ ಹೆಚ್ಚಾದ ಪ್ರಸಂಗ. ಅದು ಮೇಘಮಯುರಿ. ಅದು ಶೇಷಕೇನ ಯಾವುದೋ ಒಂದು ನಾಟಕದ ಆ ಕಥೆಯನ್ನೇ ವಸ್ತುವನ್ನು ಹಾಕಿಕೊಂಡು ಮಾಡಿ ಒಂದು ಬಲಿದಾನದಲ್ಲಿ ಅದನ್ನು ಎಷ್ಟು ಅದು ಪ್ರಸಿದ್ಧವಾಗಿದೆ, ಎಷ್ಟು ಜನಾಕರ್ಷಣೆ ಉಳಿಸಿಕೊಂಡಿದೆ ಹೇಳಿದರೆ ಸಾಲಿಗ್ರಾಮದಲ್ಲಿ ಮೇಘಮಯುರಿಯಿಂದ ಪ್ರದರ್ಶನದ ಪ್ರಸಂಗ ಕಥೆಗಳಲ್ಲಿ ದಳವಾಯಿ ಮುಖಂಡ ಅದೇ ಪ್ರಸಂಗ. ಅದೇ ಪ್ರಸಂಗ ಪದ್ಯ ಬೇರೆ, ತುಳುವಿನಲ್ಲಿ ಪೂರ್ತಿ ತುಳುವಿನಲ್ಲಿ ದಳವಾಯಿ ಮುಖಂಡ ಅಂತ ಪ್ರಸಂಗ. ಕನ್ನಡದಷ್ಟೇ ಸಶಕ್ತವಾಗಿ, ಸುಪುಷ್ಟವಾಗಿ, ಸಮೃದ್ಧವಾಗಿ, ಸಾಹಿತ್ಯಪೂರ್ಣವಾಗಿ ತುಳುವಿನಲ್ಲಿಯೂ ಪ್ರಸಂಗವನ್ನು ಛಂದೋಬದ್ಧವಾಗಿ ಹಾಡುವುದಕ್ಕೆ ಸುಲಲಿತವಾಗಿ, ಕೇಳುವುದಕ್ಕೆ ಒಂದೇ ಸರಳ ಬಾಯಿ ಪಾಠವಾಗುತ್ತದೆ. ನೆನಪಾದವಾಗಿ ಸರಳದಿಂದ
ರಚನೆ. ಕೆಲವು ಸಲ ಏನಾಗುತ್ತದೆ, ಈ ಛಂದಸ್ಸು ಸಾಹಿತ್ಯ ಸಮೃದ್ಧಿಯನ್ನು ಸೇರುವ ಪಾಪ ಬಡಕಗಳು ಸೋತಾರೆ, ಅವನಿಗೆ ಅರ್ಥ ಇರಬೇಕು, ಅಥವಾ ಪ್ರಶ್ನೆ ಬರೆದವರಿಗೆ ಹೋಗ್ಬೇಕು, ಈಗ ಅರ್ಥ ಇದೆ ಹಾಗಾಗ ಇದು ಹಾಗಲ್ಲ. ಸರಳವಾಗಿ ಉದಾಹರಣೆಗೆ ಹೇಳುವುದಾದರೆ ದಿವಂಗತ ಅಗರಿ ಭಾಗವತ, ಅಗರಿ ಶ್ರೀನಿವಾಸ ಭಾಗವತ ತುಂಬ ಸರಳ ಶೈಲಿ. ಇನ್ನು ಅದಕ್ಕಿಂತಲೂ ಸರಳ ಹೇಳುವುದಾದರೆ ಬಾಧಿಸುವ ಬಲಿಭಾಗವನ್ನು ಮಾತಾಡ್ತಿದ್ರು, ಯಾವ ಒಂದಕ್ಕೂ ಪ್ರತ್ಯೇಕ ಅರ್ಥ ಹೇಳ್ಬೋದು, ಬಲಿಭಾಗದ ಬಾಧಿಸುವ ಸಾಧ್ಯ ಇಲ್ಲ. ಈಗಿನ ಬಲಿಭಾಗ ಅದೇ ತುಂಬ ಸುಲಭವಾಗಿ ಹೇಳಿದ್ದಾರೆ, ಅದೇ ಸುಲಭ ಆಗೋದು. ಈಗ ಅರ್ಥ ಅಂದ್ರೆ ಪದ್ಯವನ್ನು ಸರಳಗೊಳಿಸಿ ಹೇಳಬೇಕು, ಅದಲ್ಲ ಪದ್ಯ ಅಂದರೆ ಸೂತ್ರ ಇದ್ದಾರೆ, ಅರ್ಥ ಅನ್ನೋದನ್ನು ಸರಳಗೊಳಿಸಿ ಹೇಳಬೇಕು. ನೀವು ಪಾಠ ಸೂತ್ರನ ರಚನೆಯಿಂದ ಸರಳದಲ್ಲಿ ಹೇಳಬೇಕು, ಒಂದು ರಚನೆ ನೋಡಿ ಹೌದಲ್ಲ, ಅದರಿಂದ ಸರಳಗೊಳಿಸಿ ಹೇಳಿಕೆ ಆಗುವುದಿಲ್ಲ, ಅಷ್ಟು ಸರಳವಾಗಿಲ್ಲ. ಯಾಕಂದ್ರೆ ಸಾಮಾನ್ಯ ಕೇವಲ ವಿದ್ವಾಂಸರು ಪಂಡಿತರು ಮಾತ್ರ ಯಕ್ಷಗಾನದಲ್ಲಿರುವುದಲ್ಲ, ಸಾಮಾನ್ಯವಾಗಿ ಎಲ್ಲರೂ ಭಾಗವಹಿಸಬೇಕು, ಅದರಲ್ಲಿ ಎಲ್ಲರೂ ಅದರಲ್ಲಿ ಆಸಕ್ತಿ ಮೂಡಬೇಕು, ಅದರ ಸರಳವೂ ಆಗಿರಬೇಕಾಗ್ತದೆ, ಹಾಗೆ ತೀರ ಕಳಪೆಯೂ ಆಗಬಹುದು. ಈ ಎರಡನ್ನು ಯೋಚಿಸಿ ಆ ಒಂದು ಪ್ರಸಂಗವನ್ನು ಸಿದ್ಧ ಮಾಡುವಂತಹ ಚಾಟುಚಕ್ಯತೆಯನ್ನು ಪೂಜ್ಯರ ರಚನೆಯಲ್ಲಿ ನಾವು ಕಾಣಬಹುದು. ಅದು ಕೇವಲ ಯಕ್ಷಗಾನಕ್ಕಾಗಿ ಮಾತ್ರ ಆದಂತಹ ಒಂದು ಪ್ರಸಂಗ ಒಪ್ಪಬೇಕಾದದ್ದೇ ಇಲ್ಲ. ಹೀಗೆ ಒಂದು ಕಾವ್ಯವಾಗಿಯೂ ನಾವು ಅದನ್ನು ಆಸ್ವಾದಿಸುವಷ್ಟು ಗುಣಪೂರ್ಣತೆಯನ್ನು ಹೊಂದಿದ ರಚನೆ ಅವರದ್ದು. ಹೀಗೆ ಹಲವು ವಿಧದಿಂದ ತಾನು ಮಾಡಿ ತೋರಿಸಬಲ್ಲರು, ಕುಣಿದು ತೋರಿಸಬಲ್ಲರು, ಬಣ್ಣಗಾರಿಕೆ ತೋರಿಸಬಲ್ಲರು, ಆದರೂ ತಾನು ನಿತ್ಯ ನಿರಂತರ ವಿದ್ಯಾರ್ಥಿ ಅನ್ನುವಂತಹ ಭಾವ, ಸರಳ ನಿರಾಡಂಬರವಾದ ವ್ಯಕ್ತಿತ್ವ, ತಾನೊಬ್ಬ ಭಾಗವತ ಅಂತ ಹರಿಕೆ ಇಲ್ಲ. ನಾನು ನಿಸ್ಸಂಶಯವಾಗಿ ಹೇಳಬಲ್ಲೆ, ಈಗ ಪೂಜೆಗೆ ಇದ್ದು ನಿಮಗೊಂದು ಇಂಥ ಒಂದು ಸಭೆ ಮಾಡಬೇಕು ಅಂತ ಹೇಳಿದ್ರೆ ಅವರು ಹೋಗ್ತಾರೆ, ಬೇಡ ಅಂತ ಹೇಳಿ. ಯಾಕೆ ಸಭೆಗೆ ಮುಂದೆ ಬಂದಿರುವಂತಹ ಒಂದು ಸ್ವಭಾವವೇ ಇಲ್ಲ. ನನ್ನನ್ನು ಹಲವು ಮಂದಿಗಳು ಗೌರವಿಸಬೇಕು, ನಾನು ಎಲ್ಲರ ಮುಂಭಾಗದಲ್ಲಿ ನಾನು ಪ್ರತ್ಯೇಕವಾಗಿ ಕಾಣಬೇಕು, ಇಂದು ತನ್ನನ್ನು ತಾನು ತೋರಿಸಿಕೊಳ್ಳುವ ಬುದ್ಧಿ ಇಲ್ಲವೇ ಇಲ್ಲದ ಒಬ್ಬಾದ ಪ್ರತಿಭಾವಂತ ಭಾಗವತರು ಪುಣ್ಯರು ತನ್ನನ್ನು ಕಾಣಿಸಿಕೊಳ್ಬೇಕೆಂಬ ಉದ್ದೇಶ ಅವರಿಗೆ ಏನಿಲ್ಲ, ಯಾವಾಗ ನೋಡಿ ತಿಳಿದವರಿಗೆ ಅವರದ್ದೇ ಒಂದು ವಾಕ್ಯ ಇತ್ತು, ತಿಳಿದವರಿಗೆ ಹೇಗಾದರೂ ತಿಳಿಯುತ್ತೆ, ತಿಳಿಯದವರ ಮುಂದೆ ಏನು ಹೇಳಿ ಎಂದು ಬರಬೇಕು. ಹೌದಲ್ಲ, ಕಲಾವಿದ ಆ ತೆರನಾಗಿದ್ದರೆ ಅದರಿಂದ ಕಲೆಗೂ ಹಿತವಾಗುತ್ತದೆ, ಒಟ್ಟಿಗಿದ್ದಂತಹ ಕಲಾವಿದರಿಗೂ ಹಿತಾಗುತ್ತದೆ. ಈ ಭಾವವನ್ನು ಹೊಂದಿಯೇ ಬದುಕನ್ನು ಸಾಗಿಸಿದವರು. ಒಂದು ಸಲ ದುಶಾಸನವಧೆ ಪ್ರಸಂಗ, ಅವರಿಗೆ ಮಾಹಿತಿ ಇಲ್ಲ ಪೂರ್ತಿ ದುಶಾಸನವಧೆ ಆಡಿಸುವುದೇ, ಆದರೆ ಬಿಡಲಿಲ್ಲ ಅವರು. ಅವರ ರಾಣಿಗಳ ಕಟ್ಟುಗಳನ್ನು ಕಂಡು ಅದರ ಕೇಳಿ ಅದರ ಕ್ರಮಗಳನ್ನೆಲ್ಲ ಬರೆದುಕೊಂಡು ಆಡಿಸಿದರು. ಅಷ್ಟೊಂದು ಆನೆಗೆ ಮತ್ತೆ ಈಗ ನೀವು ಆಡುವ ಕಾರಣ ಬರುವುದಾಗಲ್ಲ, ಎಂತ ಸ್ವಲ್ಪ ಕಣ್ಣ ಬರುವುದ ಕ್ರಮ, ಅದು ಸೂರ್ಯನ ನಿತ್ಯದ ಕ್ರಮವೇ ಬೇರೆ ಉಂಟು ನಮ್ಮ ಕೈಗೊಳ್ಳಿ. ಹೌದು, ಅದೇ ಮಾಡಲೇಬೇಕು ಅಂತ ಆಯ್ಕೆ ಮಾಡಿದ್ರು. ಅದನ್ನು ಕೇಳಿಕೊಂಡು ಬಂದು ಹೋಗಿ ನಾಗರವರ್ತಿಯಲ್ಲಿ ಕಾಣೆ ಮಾಡುವಂತ ಆನೆಗಳಿಗೆ ಒಟ್ಟರು ಬಂದಿದ್ರು. ಅವರು ಪೂಜ್ಯರಾಗಲಿ ಯಕ್ಷಗಾನದಲ್ಲಿ ಸರ್ವಾಂಗೀಣವಾದಂತಹ ಅನುಭವವನ್ನು ಹೊಂದಿದ್ದರು. ಅವರು ಬಂದಿದ್ದರು, ಅದು ಆ ಕಣ್ಣಾಮಲ್ಲಿ ಇಟ್ಟರೆ ಹೇಗೆ ಅಂತ ಹೇಳಿದರೆ ನನಗೆ ಮಕ್ಕಳಿಗೆ ಮಾಡಿ ಕಳಿಸಿದ್ದೆ, ಅವತ್ತು ಮಾಡಿದ್ರು. ಅವರು ಬೇರೆ ಕ್ರಮ ಇದ್ದಂತೆ ಎಷ್ಟೊಂದು ಸಮೃದ್ಧವಾಗಿತ್ತು ಯಕ್ಷಗಾನದ ರಂಗಕ್ರಮಗಳು ಅನ್ನುವುದು ಇದರಿಂದ ನಮಗೆ ಸ್ಪಷ್ಟವಾಗುತ್ತದೆ. ನಾನಾ ಕಾರಣಗಳಿಂದ ಇದು ಕುಂಠಿತವಾದ ಕಾರಣ, ಬೇರೆ ಬೇರೆ ಕಾರಣಗಳಿಂದ ಯಾವುದು ಲಂಬಿಸಬಾರದು ಅದು ಲಂಬಿಸಲಿಕ್ಕೆ ಹೊರಟರೆ ಇರಬೇಕಾದದ್ದು ಉಳಿಸುವಾಗುತ್ತೆ, ಸ್ವಾಭಾವಿಕ. ಅದು ಮಾತಿರಬಹುದು, ಕುಣಿತ ಇರಬಹುದು, ಯಾವುದೇ ಇರಬಹುದು. ಬಹುಶಃ ತುಂಬ ನಷ್ಟ ನಮಗೆ ಯಕ್ಷಗಾನಕ್ಕಾಗಿದೆ. ಈಗ ಒಂದು ಯಕ್ಷಗಾನದ ಸ್ಥಿತಿಯು ಸಂಕ್ರಮಣದ ಕಾಲಘಟ್ಟದಲ್ಲಿದೆ. ಇದನ್ನು ಯಕ್ಷಗಾನೀಯವಾಗಿ ಉಳಿಸಿಕೊಂಡು ಹೇಗೆ ಮುನ್ನಡೆಸಬಹುದು ಅನ್ನೋದರಲ್ಲಿ ಒಂದು ಸಮರ್ಥ ಸಂಪನ್ಮೂಲ ವ್ಯಕ್ತಿಯಾಗಿ ನಿರ್ದೇಶನವನ್ನು ಮಾಡಬಹುದಾದ ಅರ್ಹತೆಯಿಂದ ಪೂಜ್ಯರನ್ನು ನಾವು ಕಳ್ಕೊಂಡದ್ದು ಇದು ಯಕ್ಷಗಾನ ಕ್ಷೇತ್ರಕ್ಕೆ ಆದಂತಹ ದೊಡ್ಡ ನಷ್ಟ. ಬಹಳ ಆತ್ಮೀಯರಾಗಿ ನಿಕಟವರ್ತಿಗಳಾಗಿದ್ದ ಪೂಜ್ಯರನ್ನು ಕಳ್ಕೊಂಡು ನಾವೆಲ್ಲ ದುಃಖಿಸುವ ಹಾಗಾಗಿದೆ. ಆದರೆ ಅದನ್ನು ನಾವೊಂದು ವೇದಾಂತಿಕವಾದ ದೃಷ್ಟಿಯಿಂದ ನೋಡಿದರೆ ಶಾಶ್ವತವಾಗುವ ಕೀರ್ತಿಗೆ ಕಾರಣವಾಗುವ ಅನೇಕ ಕಾರ್ಯಗಳನ್ನು ಮಾಡಿ ಅವರು ಭೌತಿಕ ದೇಹವನ್ನು ಬಿಟ್ಟು ಅಗಲಿದ್ದಾರೆ. ಯಕ್ಷಗಾನದ ಕುರಿತಾದಂತಹ ಅವರಿಗಿದ್ದ ಆಸಕ್ತಿ ಎಷ್ಟು ಅಂದರೆ ಎಲ್ಲೇ ಯಕ್ಷಗಾನದ ಚೆಂಡೆ ಬೆಟ್ಟೊಳಗೆ ಕಾರ್ಯಕ್ರಮ ನಡೆಯಲಿ,
ಅಲ್ಲೆಲ್ಲ ಅವರ ಆತ್ಮ ಅದನ್ನು ಕಂಡು ಸಂತೋಷಿಸಿರಬಹುದನ್ನುವಂತಹ ಒಂದು ಭಾವನಾತ್ಮಕವಾದ ದೃಷ್ಟಿ ನಮಗೆ ಖಂಡಿತವಾಗಿಯೂ ಇದ್ದೇ ಇದೆ. ಆಗಸ್ಟ್ 14 ರಾತ್ರಿ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದರೆ ಹೊತ್ತಿಗೆ 15 ದಿವಸ ನಾವು ಆಚರಣೆ ಮಾಡಿದ್ದೇವೆ. ಬಹುಶಃ ಒಂದು ಮಹಾತ್ಮನಾಗಬಲ್ಲ ಕಲೆಯಲ್ಲಿ ಮಹಾತ್ಮನಾಗಬಹುದಾದ ಅರ್ಹತೆ ಪೂಜೆಯಲ್ಲಿ ಇದ್ದದರಿಂದಲೇ ಅದುವೇ ಬಹುಶಃ ಅವರಿಗೆ ನಮ್ಮನ್ನೆಲ್ಲ ಬಿಟ್ಟು ಹೋಗುವುದಕ್ಕೆ ಶುಭ ಗಳಿಗೆ ಅಂತ ನಿರ್ಣಯ ಮಾಡಿರೋ ಏನು, ಅವರ ದೇಹದಲ್ಲಿ ಬಂದಿಯಾಗಿದ್ದಂತಹ ಆತ್ಮಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು. ಆದ್ದರಿಂದಲೇ ಸ್ವತಂತ್ರರಾಗಿ ನಿರ್ವಹಿಸುತ್ತಿದ್ದಂತಹ ಅವರ ಭೌತಿಕ ದೇಹ ನಮ್ಮಿಂದ ದೂರಾಗಿ ಹೋಯಿತು. ಆದರೆ ಚಿರಂತನವಾದಂತಹ ಅವರ ಮಾರ್ಗದರ್ಶನವನ್ನು ಕಂಡುಕೊಂಡು ಆ ಕುರಿತಾಗಿ ಒಂದು ಒಳ್ಳೆಯ ಸಂಕಲ್ಪದಿಂದ ಸ್ಥಾಪಿತವಾದಂತಹ ಅಮೂರ್ವ ಯಕ್ಷಗಾನ ಪ್ರತಿಷ್ಠಾನ ಒಟ್ಟಿಗೆ ಇದರ ಮೂಲಕವಾಗಿ ಅವರ ಆಶಯದಂತೆ ಅನೇಕ ಯಕ್ಷಗಾನ ಹಿತವಾದ, ಯಕ್ಷಗಾನಕ್ಕೆ ಅನುಕೂಲವಾದ, ಯಕ್ಷಗಾನದ ಬೆಳವಣಿಗೆಗೆ ಕೊಡುಗೆ ಆಗಬಹುದಾದ ಕಾರ್ಯಕ್ರಮಗಳು ನಡೆದು ಬರುವ ಹಾಗಾಗಲಿ ಅದು ಕೇವಲ ಒಂದು ಸಂಸ್ಥೆಯಿಂದ ಆಗುವುದಿಲ್ಲ. ಕೇವಲ ಒಂದು ದಿವಸ ನಾವು ಸೇರಿ ಪುರುಷೋತ್ತಮ ಪೂಜೆಗಳನ್ನು ನೆನಪಿಸಿಕೊಳ್ಳುವುದಲ್ಲ. ಅವರ ಸ್ಮರಣೆ ನಮಗೆ ಸದಾ ಇದೆ ಅಂತಾದರೆ ಎಲ್ಲ ಕಲಾಭಿಮಾನಿಗಳು ಅನುಕೂಲ ಇರುವವರೆಲ್ಲ ಕೈ ಸೇರಿಸಿ ಅದಕ್ಕೆ ಬೆನ್ನೆಲುಬಾಗಿ ನಿಂತುಕೊಂಡು ಅದರ ಮೂಲಕವಾಗಿ ಪೂಜ್ಯರ ಜೀವನದ ಉದ್ದೇಶದ ಕಾರ್ಯಗಳು ಸರಾಗವಾಗಿ ಸಾಗಿ ಬರುವ ಹಾಗೆ ಎಲ್ಲರ ಸಹಕಾರವನ್ನು ನಿರೀಕ್ಷಿಸಿ ನನಗೆ ಅತ್ಯಂತ ಆತ್ಮೀಯರಾದ ಪೂಜ್ಯರ ಕುರಿತಾಗಿ ವೇದಿಕೆಯಲ್ಲಿ ನಾವು ಮಾತನಾಡುವುದಕ್ಕೆ ಅವಕಾಶ ಕೊಟ್ಟು ಎಲ್ಲರಿಗೂ ವಂದಿಸಿ ಭಾಗಕ್ಕೆ ಹೋಗ್ತಾ ಇದ್ದೇವೆ. ನಾವು ಸಭೆಯಲ್ಲಿ ಪೂಜ್ಯರ ಮೇಳ ತಿರುಗಾಟದಲ್ಲಿ ಅವರು ಯಾವತ್ತೂ ನೆನಪಿಸ್ತಾ ಇರುವುದು ಮತ್ತು ಅವರು ಚಿರ ಋಣಿಗಳಾಗಿದ್ದರು ಯಜಮಾನರಾದಂತಹ ಕಲ್ಲಾಡಿ ದೇವಿ ಪ್ರಸಾದ್ ಶೆಟ್ಟಿಯವರಿಗೆ. ಅವರು ಕೂಡ ಹಾಗೆ ಅವರ ಅಂತ್ಯದ ದಿನಗಳಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಅವರನ್ನು ಉಳಿಸಿಕೊಳ್ಳುವುದಕ್ಕೆ ತುಂಬ ಶ್ರಮ ಪಟ್ಟಿದ್ದಾರೆ. ಕಡೆಯಿನ ಎಲ್ಲ ಮೇಳದಲ್ಲಿ ಕೂಡ ಅವರಿಗೆ ಬೇಕಾಗಿ ಒಂದು ನಿಧಿ ಸ್ಥಾಪಿಸಿ ಆ ಪ್ರಯತ್ನ ನಮಗೆಲ್ಲರಿಗೂ ಗೊತ್ತಿದೆ. ಇವತ್ತು ನಮ್ಮೆಲ್ಲರ ಒಂದು ಆಶಯ ಅವರನ್ನು ಈ ವೇದಿಕೆಯಲ್ಲಿ ನಾವು ಗೌರವಿಸಬೇಕು ಎನ್ನುವ ಹಾಗೆ ನಾನು ಕಲ್ಲಾಡಿ ದೇವಿ ಪ್ರಸಾದ್ ಶೆಟ್ಟಿಯವರನ್ನು ಹಾಗೂ ದಯವಿಟ್ಟು ಅವರ ಶ್ರೀಮತಿಯವರು ವೇದಿಕೆಗೆ ಬರಬೇಕು. ನಮ್ಮ ಕಿರು ಗೌರವವನ್ನು ನಾವು ಸ್ವೀಕರಿಸಬೇಕು. ಪ್ರೀತಿಪೂರ್ವಕವಾದ ನಮ್ಮ ಗೌರವ ದಯವಿಟ್ಟು ಮುಂದೆ ಬನ್ನಿ. ವಿಶಿಷ್ಟವಾದ ಗ್ರಂಥ ಬಿಡುಗಡೆ ಮತ್ತು ಸಂಸ್ಮರಣೆ ಸಮಾರಂಭವನ್ನು ಆಯೋಜಿಸಿದ ಎಲ್ಲ ಸಂಸ್ಥೆಗಳು ಅಮೂರ್ವ ದಯಾನಂದಬಾಯಿ ಸ್ಮಾರಕ ಕೇಂದ್ರ ಮತ್ತು ಎಲ್ಲ ಲೇಖಕರು ಅವರ ತಂಡ, ಹಾಗೆ ಶ್ರುತಿ ಶೋಭಾ ಮತ್ತು ಪೂಜ್ಯ ಕುಟುಂಬದವರೇ, ಆತ್ಮೀಯ ಬೆಳಗರೆ, ಹಿರಿಯರೇ, ವಿದ್ವಾಂಸರೇ, ಕಲಾವಿದರೇ, ಅನೇಕವಾದ ಮಿಶ್ರ ಭಾವನೆಗಳು ಒತ್ತರಿಸಿ ಬರುವ ಈ ಹೊತ್ತಿನಲ್ಲಿ ಒಂದು ರೀತಿ ಮಾತನಾಡೋದು ಕಷ್ಟ. ತುಂಬಾ ದೀರ್ಘವಾಗಿ ನಾನು ಪೂಜೆ ಬಗ್ಗೆ ಮಾತಾಡೋದಲ್ಲೇ ನಾನು ಒಡನಾಡಿಯವರು ಸಹಕಲಾಗಿರಬಹುದು, ಅವರ ಸರ್ವಾಂಗವಾದ ಪ್ರತಿಭೆಗೆ ಮಾರುವುದ ರಸಿಕರೆಲ್ಲ ಇನ್ನು 10 ವರ್ಷ ನಮಗೆ ಇರಬೇಕಿತ್ತು ಪೂಜ್ಯರು, ನಮಗೆ ಭಾಗ್ಯ ಇಲ್ಲ. ಆದರೆ ಒಬ್ಬ ಶ್ರೇಷ್ಠ ಕಲಾವಿದ, ಶ್ರೇಷ್ಠ ಕವಿ ಪಡೆಯಬಹುದಾದ ಒಂದು ಉನ್ನತವಾದಂತಹ ಗೌರವವನ್ನು ಯೂನಿವರ್ಸಿಟಿಯ
ಸಂಸ್ಥೆಯ ಆಶ್ರಯದಲ್ಲಿ ಅವರ ಸಂಸ್ಮರಣೆ ಗ್ರಂಥ ಬಿಡುಗಡೆ ಆಗ್ತಾ ಇರೋದು ನಮ್ಮ ಕಲಾಕ್ಷೇತ್ರಕ್ಕೆ ಸಂತೋಷ. ಅದಕ್ಕಾಗಿ ಮೊದಲಾಗಿ ನಾನು ಈ ಗ್ರಂಥವನ್ನು ಬಹಳ ಕಡಿಮೆ ಸಮಯದಲ್ಲಿ ನಾನೇ ಸಂಶಯ ವ್ಯಕ್ತಪಡಿಸಿದ್ದೀನಿ. ಹೇಗಾಗ್ತದೆ ವಾಸ್ತವಿಕವಾಗಿ ಈ ಒಟ್ಟಾರೆ ಗಡಿಬಿಡುವಂತ ಅನುಭವಿಸ್ತೇನೆ. ನಾನು ಮಾತಾಡೋದೇ ಆಗಿರೋದಿಲ್ಲ. ಆದರೆ ಹತ್ತಾರು ಕೆಲಸ ಮಾಡ್ತಾ ಯಕ್ಷಗಾನದಲ್ಲಿ ಬಹುಮುಖವಾಗಿ ಕೆಲಸ ಮಾಡ್ತಾ ಇರುವ ಒಂದು ಅಸಾಧಾರಣ ಯೋಗ್ಯತೆಯ ಚಟುವಟಿಕೆಯ ಸಕ್ರಿಯರು, ಕಲಾವಿದ, ವಾಸ್ತವಿಕರು ಮತ್ತು ಅವರ ತಂಡ ತುಂಬ ಒಳ್ಳೆಯ ಅದಕ್ಕಾಗಿ ನಾನು ಹಾರ್ದಿಕವಾಗಿ ಅಭಿನಂದಿಸ್ತೇನೆ. ಇದರ ಮೇಲೆ 2 ಲಕ್ಷ ರೂಪಾಯಿ ಖರ್ಚು ಮಾತ್ರ ಅಲ್ಲ, ಆತ್ಮೀಯತೆ ಅವರ ಆತ್ಮೀಯ ಶಿಕ್ಷಣ ಅವರಿಂದ ಪ್ರಕಾಶನಕ್ಕೆ ಮುಂದೆ ಬಂದಿರುವ ನಮ್ಮ ಕಾರ್ಯಕ್ರಮದ ಅಧಿಕಾರಿ ಬಾಲಕೃಷ್ಣ ಶೆಟ್ಟರನ್ನು ಹಾರ್ದಿಕವಾಗಿ ಅಭಿನಂದಿಸ್ತೇನೆ. ಮತ್ತು ಇದನ್ನು ಆಗಗೊಳಿಸಿದ ಎಲ್ಲ ಈ ಕೇಂದ್ರದ ಮತ್ತು ಲೇಖಕರು ಎಲ್ಲ ಮನದಲ್ಲಿ ಬಂದಿದ್ದಾರೆ. ಈ ಸಮಾರಂಭದ ಇನ್ನೊಂದು ದೊಡ್ಡ ಪ್ರಯೋಜನ ಪ್ಲಸ್ ಪಾಯಿಂಟ್ ಅಂತ ನಾನು ಕಂಡದ್ದು, ಒಬ್ಬ ಕಲಾವಿದರನ್ನು, ಕವಿಯನ್ನು, ಭಾಗವತರನ್ನು ಹೇಗೆ ಸಂಸ್ಮರಣೆ ಮಾಡಬಹುದೆನ್ನುವ ಒಂದು ಸೊಗಸಾದ ಭಾವಪೂರ್ಣವಾದ ಮತ್ತು ಮನಸ್ಸು ಮುಟ್ಟುವ ಒಂದು ಸಂಸ್ಮರಣ ಭಾಷಣ ಕೇಳಿ. ಸಂಸ್ಮರಣ ಅಭಿನಂದನೆ ಭಾಷಣದ ಒಂದು ಪ್ರಜ್ಞಾ ಅಂತ ನನ್ನ ಲೆಕ್ಕ. ನಾನೇ ಮೆಚ್ಚುವ ಹಾಗೆ ಮತ್ತರಿಸುವ ಹಾಗೆ ಮಾತಾಡಿದ್ದೇನೆ. ವಿಶ್ವ ಒಬ್ಬ ಕಲಾವಿದರಿಗೆ ಸಿಗ್ಬೇಕಾದ್ರೆ ಇಲ್ಲಿ ಅತಿಶಯೋಕ್ತಿ ಇಲ್ಲದೆ ತುಂಬಾ ಚೆನ್ನಾಗಿ ಎಷ್ಟೋ ಸಲ ಏನಾಗ್ತದೆ, ಶಬ್ದಗಳಲ್ಲಿ ನಾವು ಕಳೆದು ಹೋಗ್ತೇವೆ. ಅವರದ್ದು ಒಳ್ಳೆ ಮಾತು ಹೇಳಿದೆ ನೋಡಿ, ಮಾನುಷಾರದಲ್ಲಿ ಅವರ ಕೀರ್ತಿ ಉಳಿದಂತೆ ಶ್ರೇಷ್ಠವಾದ ಕೃತ್ಯ ಒಂದು ಮಾನುಷಾರ. ಆದರೆ ಉಳಿದದ್ದು ಪ್ರಕಾಶಕ ಬರಬೇಕು. ಎಷ್ಟೋ ಸಲ ಆಗ್ತದೆ. ದೇವಿ ಸೀತಾರಾಮಯ್ಯನವರು, ಉತ್ತರ ಕುಮಾರನವರ ಕರ್ಣ ಮತ್ತು ದೀಪವನ್ನು ಪುರುಷೋತ್ತಮ ಭಟ್ರ ದೇವಿ ಪ್ರಸಿದ್ಧ ಆಗಿ ಅವರ ಕೈಕೆ ಮತ್ತು ಅಮ್ಮೆ ಮತ್ತು ಈಗ ಹೇಳಿದ್ದಾರೆ. ಹಾಗೆ ಕೆಲವು ಸಲ ಅದಕ್ಕೊಂದು ಉದಾಹರಣೆ ಕೊಟ್ಟರು, ಹೊಸ ನೀರಿನಲ್ಲಿ ಹಳೆಯ ಕುಡಿಸೋದು ಹಾಗೆ ಆಗಲೇ ಒಂದು ಬ್ಯಾಲೆನ್ಸ್ ಇಟ್ಟುಕೊಂಡು ವ್ಯವಸ್ಥೆಯನ್ನು ಮಾತಾಡಿದ್ದಾರೆ. ನಮ್ಮ ಯಕ್ಷಗಾನದಲ್ಲಿ ಒಂದು ಪ್ರಸಿದ್ಧವಾದ ಪದ ದಶಾವತಾರಿ. ಒಂದು ಅರ್ಥ ಆಟದಲ್ಲಿ ವ್ಯವಸಾಯ ಮಾಡುವ, ಇನ್ನೊಂದು ಅದರ ಎಲ್ಲ ಅಂಗಗಳನ್ನು ಬಲ್ಲ ವಿರಳ ವ್ಯಕ್ತಿ ಅಂತ ಹೆಸರು ಕೆಲವರಿಗೆ ಸಂದರ್ಭ. ಕೆಲವರು ಶಿವರಾಮಯ್ಯವರು, ವೀರಭದ್ರ ನಾಯಕರು, ನೆಲೆನರಸಿಂಹರು, ವಿಠಲ ಶಾಸ್ತ್ರಿಗಳು, ಒಂದು ಪ್ರಮಾಣದ ಶ್ರೇಣಿಯವರು, ಅದರ ಎಲ್ಲ ಉನ್ನತ ಅಂತರಗಳು ತಾತ್ವಿಕವಾಗಿ ನಮ್ಮ ನಿಟ್ಟೆ ಅವರಲ್ಲಿ ಜ್ಞಾನ ಇರುವುದಿಲ್ಲ. ಪೂಜ್ಯರು, ನೆಲೆನರಸಿಂಹರು, ಒತ್ತೋಟ ಭಾಗವತ ಇವರು ಯಕ್ಷಗಾನ ಜ್ಞಾನವನ್ನು ಬೆಳೆಸಿದ್ದಾರೆ. ಅದುವೇ ಅವರ ಜ್ಞಾನವಾಗಿ ಅಂದ್ರೆ ವ್ಯಕ್ತಿತ್ವದಲ್ಲಿ ಅಳವಡಿಸಿಕೊಂಡ ಒಂದು ಅದ್ಭುತ ಸೊತ್ತು ಪುರುಷೋತ್ತಮ ಪೂಜ್ಯ. ನಾನಂತೂ ಬಹಳ ನೋಡಲಿಲ್ಲ, ನಾನು ತುಂಬಾ ಸಲ ತುಂಬಾ ವೇದಿಕೆಗಳಲ್ಲಿ ಹೇಳಿದ್ದೇನೆ. ದೆಸೆಯಿಲ್ಲದ ದಶಾವತಾರಿಗಳು. ದೆಸೆಯಿಲ್ಲ ಅಂದ್ರೆ ಜನರಿಗೆ ಜನಪ್ರಿಯತೆಗೆ ಬೇಕಾದ್ದು ವಾಯ್ಸ್, ಟೆಂಪರ್ ಇಫೆಕ್ಟ್, ಮಾಧುರ್ಯ, ಸ್ವರ, ಅದು ಬೇಕು. ಭಾಗವತಿಗೆ ಬೇಡ ಅಂತ ನಡೆಯುತ್ತದೆ. ಆದರೆ ಅದನ್ನು ಮೀರಿದ ಚಂದ್ರಲಯ, ಅರ್ಥಲಯ, ಗಾನಲಯ, ಭಾವನೆ, ಸಾಹಿತ್ಯ ಶುದ್ಧಿ, ಹೇಳುವಳಿಗೆ, ಕಾಲಪ್ರಜ್ಞೆ, ಒಂದು ಸಮಗ್ರವಾದ ಭಾಗವತಿಕೆ ಬಗ್ಗೆ ನಾವು ಕೆಲವು ಆದರ್ಶಗಳನ್ನು ಕೇಳ್ತೇವಲ್ಲ. ದೊಡ್ಡ ಬಲಿಕರು, ಅಗೆರೆಯರು, ಗಣತೋಕ ಭಾಗವತರು, ಸಣ್ಣ ಬಲಿಕರು ನಿಸ್ಸಂದೇಹವಾಗಿ, ಉಪ್ಪೂರು, ಶೇಷಗಿರಿ ಭಾಗವತರು ನಿಸ್ಸಂದೇಹವಾಗಿ ಹಾಡುಗಾರಿಕೆಯ ಪರಿಣಾಮದಲ್ಲಿ ಅಲ್ಲ, ಹಾಡುಗಾರಿಕೆಯ ತಜ್ಞರಲ್ಲಿ ಅವರೊಂದಿಗೆ ನಿಲ್ಲಬಹುದಾದ ಪ್ರತಿಭೆ ಪೂಜ್ಯ. ಯಕ್ಷಗಾನದ ಕವಿಗಳಲ್ಲಿ 10 ಜನ ಶ್ರೇಷ್ಠರನ್ನು ಗುರುತಿಸುತ್ತಾರೆ. ಪಾರಂಪರಿಕವಾಗಿ 5 ಜನ ಮತ್ತು ಒಂದು ಪೌರಾಣಿಕ ವಸ್ತುವನ್ನು ಹೊಸ ರೂಪದಲ್ಲಿ ಕೊಡುವ ರೀತಿಯನ್ನು ಗುರುತಿಸಿದರೆ ಆ 10ರಲ್ಲಿ ಖಂಡಿತ ಪುರುಷೋತ್ತಮ ಮುಂದೆ ಬರ್ತದೆ. ಯಕ್ಷಗಾನದ ಗುರುಗಳಲ್ಲಿ ಇರಬೇಕಾದ ಕ್ರಿಯೇಟಿವಿಟಿ, ಇದನ್ನು ಹೇಳಿಕೊಡುವುದು ಬೇರೆ, ಕ್ರಿಯೇಟಿವಿಟಿ. ನಾನು ಅವರ ಕಲಾವಿದ ಕ್ಲಾಸ್ಗಳನ್ನು ನೋಡಿದ್ದೇನೆ. ಯಕ್ಷಗಾನ ಸವಲು ಹೋದ ಹಾಸ್ಯಕ್ಕೆ ಕೊಟ್ಟ ಅವಸರ ಅದು ಹೇಗೆಂದರೆ ಅವರಲ್ಲಿ ಹಾಸ್ಯ ಪರಿಸ್ಥಿತಿ ಜೀವಂತವಾಗಿ ಈಗ ಹೇಳಿದ್ದೇವೆ. ಅವರು ಭಾಷಣ ಮಾಡೋದು ಕಡಿಮೆ, ಈಗ ಮಾತಾಡ್ತಾ ಹೇಳ್ತಾರೆ ಹೊರಗಡೆ ದೇವಸ್ಥಾನ. ಯಾರೊಬ್ಬ ಕಲಾವಿದ ಲೇಟ್ ಆಗಿ ಬರುವಾಗ ಬೈಕ್ ನಾಯಿ ಆ ನಾಯಿ ನಾನು ಬಂದಿರ್ತೇನೆ ಅದು ಕೇಳಿದ
ಗೊತ್ತಿಲ್ಲ ನನಗೆ. ನಾನು ಕೊನೆಗೆ ಹೆಚ್ಚು ನಿಕಟವರ್ತಿ. ಮೊದಲು ನಾವು ಒಟ್ಟಾಗಿದ್ದೇವೆ ತಾಳಮದ್ದಳೆಯಲ್ಲಿ. ಕೂತು ಕೇಳಲ್ಲ, ಮುಳುಗಿ ಕೇಳ್ತಿದ್ರು ತಾಳಮದ್ದಳೆಯಲ್ಲಿ. ಪದ್ಯ ತೆಗೆಯಲಿಕ್ಕೆ 1 ನಿಮಿಷ ಲೇಟ್ ಆಗಿದೆ ಕಾವೂರಿನಲ್ಲಿ ನನ್ನ ಅರ್ಥದ ಮೇಲೆ. ಇದನ್ನು ನಾನು ಅರ್ಥ ಹೇಳ್ತಾ ಇಲ್ಲ, ಅವರು ಎಷ್ಟು ಮುಳುಗಿದ್ರು ಅಂತ ಏನೋ ಆಳವಾದ ನೋವು ದುಃಖ ಇದ್ದಾಗ ಕಾಣ್ತಾನೆ. ನನ್ನ ಗ್ರಹಿಕೆ ತಪ್ಪಿರುವುದು ಬೇಸಿಕಲಿ ಟ್ರಾಜಿಕ್ ಸ್ಯಾಡ್. ಆದರೆ ಖುಷಾಲಿ ತುಂಬ ಆ ವಿಷಯವನ್ನು ಗ್ರಹಿಸೋ ರೀತಿ ಶೇಕ್ಸ್ಪಿಯರ್ನ ಅಯ್ಯೋ ಗರುಡಕೈಂಜವೇ ವಧುವೈಷ ಶೇಕ್ಸ್ಪಿಯರ್ ನಾಟಕಗಳ ಸ್ಫೂರ್ತಿ ಅದರ ಸಂಪೂರ್ಣ ಕನ್ನಡೀಕರಿಸಿ ತುಳು ಹಾಗೆ ತುಳಿಯನ ಕಂಬುವುದೇ ಎಕ್ಸಲೆಂಟ್. ತುಳು ಜೀವ ತುಳು ಪ್ರಸಂಗ ಬರೆಯುವಾಗ, ತುಳು ಮಾತಾಡುವಾಗ, ತುಳು ಅರ್ಥ ಹೇಳುವ ಪ್ರಾಬ್ಲಮ್ ಇದೆ. ಎಲ್ಲರೂ ಗಮನಿಸಿದ್ದು ನಮ್ಮಲ್ಲಿ ಕನ್ನಡ ಶಿಕ್ಷ ತುಳು ನಾವು ಬೀದಿಯ ಮಾತು ಮನೆಯ ಮಾತು ಸ್ಲ್ಯಾಂಗ್ ತುಳುದಲ್ಲಿ ನಾವು ಮಾತಾಡುವ ಸ್ಲ್ಯಾಂಗ್ ತುಳು ಆಗಬೇಕು, ಗಾಂಭೀರ್ಯವೂ ಬೇಕು. ಅದನ್ನು ಸಾಧಿಸಿದ ವಿರಳ ನಾಲ್ಕಾರು ಕವಿಗಳಲ್ಲಿ ಪುರುಷೋತ್ತಮ ಪೂಜ್ಯೊಬ್ಬ. ಯಾವ್ಯಾವ ಹೇಳಿದರು ಒಂದು ಸರ್ವಾಂಗವಾದ ಯಕ್ಷಗಾನ ಜ್ಞಾನಿ ಅಲ್ಲ, ಯಕ್ಷಗಾನ ಗುರು ಅಲ್ಲ, ಯಕ್ಷಗಾನ ಭಾಗವತ, ಯಕ್ಷಗಾನ ಪರಿಜ್ಞಾನ, ಯಕ್ಷಗಾನ ವಿಷಯ ಪುಂಜ ನಕ್ಷತ್ರ ಪುಂಜ ಇದೆ. ಭಾಗವತಿಗೆ ಗುರುತ್ವ, ಸಾಹಿತ್ಯ, ರಚನೆ, ನಿರ್ದೇಶನ, ಹೊಂದಾಣಿಕೆ, ವ್ಯಕ್ತಿತ್ವ, ಉತ್ಕೃಷ್ಟವಾದ ಛಂದೋಜ್ಞಾನ, ಇದರ 7-10 ಕೂಡಿದ ಕೆಲವು ಬೆರಳಿಕೆಯ ಘನವಿದ್ವಾಂಸರಿಗೆ ಪುಂಜವು. ಅವರ ಪ್ರಾರ್ಥನಾ ಪದ್ಯಗಳು ನೋಡಬೇಕು. ನೀವು ಭಾವಕ್ಕೆ ಒಂದೇ ಒಂದು ಉದಾಹರಣೆ ಹೇಳ್ತಾನೆ, ನನ್ನ ಬೇಜಾರ್ತದೇನೋ. ಬಹಳ ಪಾಪದವರು ಮೃದು ಮನಸ್ಸಿನವರಾದ ಬ್ರಾಹ್ಮಣರಲ್ಲಿ ಹಿಂಸೆ ಯಜ್ಞವನ್ನು ಯುದ್ಧವೇ ಸ್ವಭಾವವಾಗಿ, ಕ್ರೌರ್ಯವೇ ಸ್ವಭಾವವಾಗಿರುವಂತಹ ಕ್ಷತ್ರಿಯರಲ್ಲಿ ಉಪನಿಷತ್ತನ್ನು ಇಟ್ಟು ಕ್ಷತ್ರಿಯರಲ್ಲಿ ಉಪನಿಷತ್ತು, ಬ್ರಾಹ್ಮಣರಲ್ಲಿ ಯಜ್ಞವನ್ನು ಇಟ್ಟು ತಮಾಷೆ ನೋಡ್ತಾ ಇರೋ ವಿಧಿಗೆ ನನ್ನ ನಮಸ್ಕಾರ. ದಾರ್ಶನಿಕ ಸುಲಭದಲ್ಲಿ ಬರುವುದಿಲ್ಲ, ಬಹಳ ಕಾಲ ಆಲೋಚನೆ ಮಾಡಿಕೊಳ್ಳುವಂಥದ್ದು ಅನೇಕ ಪದ್ಯಗಳನ್ನು ನಾವು ಉದರಿಸುವುದು. ಅವರ ಅದೇ ಪುಂಜರ ಮೇಲೆ ಒಂದು PhD ಯಾರಾದರೂ ಮಾಡುವುದಿದ್ದರೆ ಗಂಭೀರವಾದ ಆಸಕ್ತಿಯಿಂದ ನೀವು ಮಾಡ್ತೀರಾದ್ರೆ ಗೈಡ್ ಯಾರಾದರೂ ಕೂಡ ನಾನು ಸಹಾಯ ಮಾಡ್ತೇನೆ. ಮುಂದೆ ಅವರ ಪ್ರಾರ್ಥನಾ ಪದ್ಯಗಳನ್ನೇ ಇಟ್ಟುಕೊಂಡು ಒಳ್ಳೆ ಪ್ರಬಂಧ ಬರೆಯಬೇಕು. ಔಟ್ಸ್ಟ್ಯಾಂಡಿಂಗ್ ಟ್ಯಾಲೆಂಟ್ ನಮ್ಮ ಕಾಲ. ಅದನ್ನು ಪೂಜ್ಯರು ನಿಗಮರಾಗುವಾಗ ಈಗ ಒಬ್ಬ ಕಲಾವಿದ ಒಳ್ಳೆ ಆಕ್ಟರ್ ಹೀಗೆ ಬಂದ್ರೆ ಒಳ್ಳೆ ಭಾಗವತ ತಿನ್ನೋದು ಬೇಸರಬೇಕು. ಆದರೆ ಈ ಒಂದು ಗಳಿಸಿದ ಜ್ಞಾನದ ಒಂದು ಪುಂಜವೇ ಆಗಿದ್ದ ಪರಿಜ್ಞಾನ ಒಂದು ಅಷ್ಟು ಜ್ಞಾನವೇ ಹೋದಾಗ ಈಗ ಇನ್ನೊಬ್ಬ ಭಾಗವತನ ನಾವು ಪಡಿಬಹುದು, ಇನ್ನೊಬ್ಬ ಕವಿಯನ್ನು ಪಡೆಯಬಹುದು, ಇನ್ನೊಬ್ಬ ಪುಂಜರನ್ನು ನಾವು ಪಡಿತೇವೋ ಇಲ್ವೋ ಐ ಡೌಟ್. ಮತ್ತು ಈಗ ಹೇಳಿದಾಗ ಮುಂದಿನ ಯಕ್ಷಗಾನ ಕಲಾ ಸನ್ನಿವೇಶ ಬದಲಾಗುವಾಗ ಇಂಥ ಪ್ರತಿಭೆಗಳ ಉದಯವೂ ಇಲ್ಲ. ವೆರಿ ರಿಚ್ ರಿಸೋರ್ಸ್ ಪರ್ಸನ್, ಅಸಾಧಾರಣವಾದ ಯೋಗ್ಯತೆಯ ಒಬ್ಬ ಕಲಾವಿದ. ಐ ಆಮ್ ಎಟ್ ಎ ಲಾಸ್ ಫಾರ್ ವರ್ಡ್ಸ್. ನಿಜವಾಗಿ ಪೂಜ್ಯರ ಒಂದು ಸರ್ವಾಂಗ ಯೋಗ್ಯತೆಯನ್ನು ಹೇಳಲಿಕ್ಕೆ ನನ್ನಲ್ಲಿ ಶಬ್ದ ಸಂಪತ್ತು ಸಾಲು. ಅದರಿಂದ ನಾನು ಹೇಳಿದ್ದು ಇಂತಹ ಸನ್ನಿವೇಶಕ್ಕೆ ಬೇಕಾದ ಪರಿಪೂರ್ಣವಾದ ಒಂದು ಸಂಪೂರ್ಣ ಭಾಷೆ ವಿಷಯ ಮಾಡಿದೆ. ಹಲವು ಪ್ರತಿಭೆಗಳು ಹಲವು ಸೇರಿ ಅವರ ಸಂಸ್ಮರಣೆ ಮಾಡಿದ್ದೀನಿ. ಇವತ್ತು ಅವರ ಸಂಸ್ಮರಣೆ ನನ್ನ ಪ್ರಧಾನ ಉದ್ದೇಶ ಅಲ್ಲದರಿಂದ ನಾನು ಹೆಚ್ಚು ಬೆಳೆಸುವುದಿಲ್ಲ. ಈ ಕಾರ್ಯಕ್ರಮ ಸಂಘಟಿಸಿದ ಅವರಿಗೆ ಹಾಗೆ ನಡುವೆ ನೆನಪಿಸಬೇಕು. ಒಬ್ಬ ಕಲಾವಿದನ ಗೌರವ ಗ್ರಂಥಕ್ಕೆ ಗೌರವ ರೀತಿಯಲ್ಲಿ ಕಲಾತ್ಮಕವಾದ ಮುದ್ರಣ ಮಾಡಿದ್ದಾರೆ. ಅಂಥದ್ದು ಮುದ್ರಣ ಕಲಾವಿದ ಹಲವು ರಮೇಶ್ ಆಕೃತಿ ಮುದ್ರಣ ಅವರಿಗೆ, ಸಂಪಾದನೆಯಲ್ಲಿ ಅವರಿಗೆ ಸಹಕರಿಸಿದ ದೀಪ್ ಮತ್ತು ಎಲ್ಲ ಮಿತ್ರರಿಗೆ, ಮತ್ತು ಇದನ್ನು ಆಗಗೊಳಿಸಿ ಇದನ್ನು ಈವೆಂಟ್ ಆಗಿ ಮಾಡಿದಂತಹ ಎಲ್ಲ ವ್ಯಕ್ತಿಗಳಿಗೆ ನನ್ನ ಅಭಿನಂದನೆಗಳು. ನಿಮ್ಮ ಅಂಬುರುವ ಯಕ್ಷ ಸದನದ ಚಟುವಟಿಕೆ ನಿರಂತರವಾಗಿ ಬೆಳೆ, ಅದರ ಸಕ್ರಿಯವಾಗಿ ನಾವು ಏನು ಮಾಡಬಹುದು ಹೇಳಿ. ನೀವು ಪಾಠ ಮಾಡಿಸೋದಾದ್ರೆ, ಪ್ರಸಂಗ ಎಕ್ಸ್ಪ್ಲೈನ್ ಮಾಡೋದಾದ್ರೆ, ರಂಗಭೂಮಿಯ ಬಗ್ಗೆ ಮಾತನಾಡೋದಾದ್ರೆ, ಯಾವಾಗಲೂ ವರ್ಷದಲ್ಲಿ ಒಂದು ದಿವಸ ನಾನು ಬಂದು ಉಚಿತ ಸೇವೆ ಅಲ್ಲ, ಬೇರೆ ತುಂಬಾ ಸಲ ಬರ್ಬೋದು, ವಿಷಯ ಅಲ್ಲ, ಬಟ್ ಕಮಿಟೆಡ್ ಒಂದು ದಿವಸ ಬರ್ತೇನೆ. ಶಿವಪ್ಪ ಮತ್ತು ಎಲ್ಲರೂ ಹೇಳಿ ನನಗೆ
ಯಾವಾಗ ನೀವು ಹೇಳಿದ್ರು ನಾನು ಸಿದ್ಧ. ಯಾಕಂದ್ರೆ ನಮ್ಮ ಲೇಜಸ್ ಮುಂದುವರಿಕೆ ಪುನಃ ಹೇಳ್ತಾರೆ ಇರಬೇಕಿತ್ತು, ಎಲ್ಲಿ ಸಾಧ್ಯ ಆಗಲಿಲ್ಲ. ದೃಢವಾದ ಒಂದು ತೊಂದರೆ ಅವರಿಗೆ ಬಂತು. ಆದರೆ ಈ ಕಾಲ ಒಂದು ರೀತಿಯಲ್ಲಿ ಕಲಾವಿದರಿಗೆ ಒಳ್ಳೆ ಕಲಾವಿದರ ಸಂಪಾದನೆ, ಕೀರ್ತಿ, ಪ್ರೊಜೆಕ್ಷನ್, ಕಾಣಿಸಿಕೊಳ್ಳುವಿಕೆ ಹೆಚ್ಚು ಬೆಳೆಯುವ ಕಾಲ. ಇಂಥ ಕಲಾವಿದರ ಡಾಟಾ ಬೇಸ್ ಮಾಡಿ ಅವರಿಗೆ ಏನ್ ಮಾಡಬಹುದು. ಹೆಚ್ಚು ಸಲಹೆಗಳನ್ನು ಸಂಸ್ಥೆಗಳಿಗೆ ಕೊಡಬಾರದೆ, ಸಂಸ್ಥೆಗಳಿಗೆ ಅವರ ಸಹಾಯಕ ಇರ್ತದೆ. ಆದರೆ ಅಕಾಡೆಮಿ ಇಂಥ ವಿಷಯದಲ್ಲಿ ಏನ್ ಮಾಡಬಹುದು ಅಂತ ಯೋಚನೆ ಮಾಡಿ ಸ್ವಯಂ ಸಂಶೋಧನಾ ಕೇಂದ್ರವನ್ನು ನಡೆಸಿ ಮಾಡಿದವರಾದ್ರಿಂದ ಹೀಗೆ ನಮಗೆ ಇತ್ತೀಚೆಗೆ ಓದಿದ ಒಂದು ಶ್ಲೋಕ ನೆನಪಾಯಿತು. ಕಿಂತು ಉತ್ತಮ ಶ್ಲೋಕ ಮನೋವಿಶುದ್ಧಿ ಕಲಿತಾನುಭವ. ನಾರಾಯಣ ಪಂಡಿತಾಚಾರ್ಯ ಮಧ್ವಾಚಾರ್ಯರು ಹೇಳ್ತಾರೆ, ಅವರಿಗೆ ಹೊಗಳಿಕೆ ಬೇಡ ಮಧ್ವಾಚಾರ್ಯರಿಗೆ, ಆದ್ರೆ ನಾವ್ಯಾಕೆ ಮಾಡಬೇಕು ಅಂದ್ರೆ ಕಿಂತು ಉತ್ತಮ ಶ್ಲೋಕ ಶಿಖಾಮಣಿನ. ಉತ್ತಮ ಶ್ಲೋಕಗಳಿಂದ ಸಂತರು, ಸಾಧಕರು, ಕವಿಗಳು, ಶ್ರೇಷ್ಠರು, ಆದರ್ಶ ವ್ಯಕ್ತಿಗಳು ಅವರ ಚರಿತಾನುವಾದ, ಅವರ ಚರಿತವನ್ನು ನಾವು ಅನುವಾದ ಮಾಡಬೇಕು. ಅನುವಾದ ಅಂದ್ರೆ ಟ್ರಾನ್ಸ್ಲೇಟ್ ಮಾಡುವುದಂತಲ್ಲ, ಹೇಳುವುದು, ಮಾಡುವುದು, ಬೇರೆಯವರಿಗೆ ಹೇಳಿಕೊಡುವುದು, ಅವರಂತೆ ವರ್ತಿಸುವ ಒಂದು ತಂಡವನ್ನು ತಯಾರಿಸುವುದು. ಬೇರೆ ಬೇರೆ ರೀತಿಯಲ್ಲಿ ಹೊಸ ವ್ಯಾಲ್ಯೂಸ್ ವ್ಯಕ್ತಿ ಮಾತಾಡೋದು ಚರಿತ ಅನುವಾದ. ಅದು ಯಾಕೆ? ಮನೋವಿಶುದ್ಧಿ, ನಮ್ಮ ಮನಸ್ಸು ಶುದ್ಧವಾಗಲಿಕ್ಕೆ, ನಮ್ಮದೊಂದು ಸಮಾಜದಲ್ಲಿ ಕಲೆ ಕ್ಷೇತ್ರ, ಸಂಸ್ಕೃತಿ ಕ್ಷೇತ್ರದಲ್ಲಿ ಅದರ ಬೆಳವಣಿಗೆಗಾಗಿ ಹೊಸ ಸಾಧ್ಯತೆಗಳ ಯಕ್ಷಗಾನ ಮುಖ ಮಾಡಿರುವ ಈ ಕಾಲದಲ್ಲಿ ಪೂಜ್ಯರೇ ನಮಗೆ ಆದರ್ಶವಾಗಿರಬಹುದಾಗಿ ನಿರ್ದೇಶಕರಾಗಿ ಅವರ ಚೈತನ್ಯ ನಮಗೆ ಸ್ಫೂರ್ತಿ ಕೊಡಲಿ. ನಿಜವಾದ ದಶಾವತಾರಿ ಮತ್ತು ಯಕ್ಷಕಲಾ ಪುಂಜ ನಕ್ಷತ್ರ ಪುಂಜವಾಗಿ ಮಾರ್ಗದರ್ಶಿಯಾಗಿ ನಮ್ಮ ನೆನಪಿನಲ್ಲಿ ಕಲಾಕ್ಷೇತ್ರದ ಚಟುವಟಿಕೆಗಳಲ್ಲಿ ಎಂದು ಹಾರೈಸಿ ಸಂಬಂಧಿತ ಎಲ್ಲರಿಗೆ ವಂದಿಸಿ ಅಭಿನಂದಿಸಿ ವಿನಂತಿಸುತ್ತೇನೆ. ಬಹಳ ಚೆನ್ನಾಗಿ ಪೂಜ್ಯರ ಬಗ್ಗೆ ಮಾತುಗಳನ್ನಾಡಿದ್ದಾರೆ ಡಾಕ್ಟರ್ ಪ್ರಭಾಕರ್ ಜೋಶಿಯವರು. ಎತ್ತರದ ವ್ಯಕ್ತಿತ್ವಗಳನ್ನು ವಿಮರ್ಶೆ ಮಾಡುವಾಗ ಎತ್ತರದ ದೃಷ್ಟಿಕೋನದಿಂದ ಮಾಡಬೇಕಾದ ಅನಿವಾರ್ಯತೆ ಇದೆ. ಬಹಳ ಅರ್ಥಗರ್ಭಿತವಾಗಿ ತನ್ನ ಕಿರು ಮಾತಿನಲ್ಲಿ ಚೆನ್ನಾಗಿ ಪೂಜ್ಯರ ಬಗ್ಗೆ ಅವರು ತಮಗೆಲ್ಲ ಮಾತನಾಡುವ ಹಾಗೆ ಮಾತಾಡಿದ್ದಾರೆ. ಖಂಡಿತವಾಗಿ ಪೂಜ್ಯರ ಎಲ್ಲ ವಿಧವಾದ ಭಾಷಾಜ್ಞಾನ ಇರಬಹುದು, ಅವರ ಜ್ಞಾನದ ಅಗಾಧತೆ ಇರಬಹುದು, ಅವರು ಮಾಡಿದ ಎಲ್ಲ ಕ್ಷೇತ್ರಗಳಲ್ಲಿ ಭಾಗವತಿಕೆ ಇರಬಹುದು, ವೇಷಗಾರಿಕೆ ಇರಬಹುದು, ಎಲ್ಲದರಲ್ಲಿಯೂ ಕೂಡ ಪ್ರತಿಫಲನಗೊಂಡ ತುಳು ಭಾಷೆಯಲ್ಲಿ ಕೂಡ ಅವರು ಹೇಳಿದ್ದಾರೆ. ಖಂಡಿತ ಹೌದು. ಕಾನಗುಲ ಬಾನಗುಲ ಒಣಕೆ ಪಾಡಿನ ಬೇಲೆ, ಅದೇ ರೀತಿಯಲ್ಲಿ ಅವರ ಕುಡಿಯನ ಕುಂಬಿರಿನಲ್ಲಿ ಬರುವ ಹಾಗೆ ಕಾನದಯ ಬಾನದಯ ಕಡಲದಯ ಮುಗಲದಯ ಮಾದಲ ಶಿವೆ ಉಳಿಲಿ ಎನ್ನುವ ಹಾಗೆ ಅದ್ಭುತವಾದ ಅವರ ಚಿತ್ರಣವನ್ನು ನಮಗೆ ಮುಂದಿರಿಸಿದ್ದಾರೆ ಜೋಶಿಯವರು. ಕೃತಜ್ಞತೆಗಳು. ನಾನು ಮುಂದಕ್ಕೆ ವೇದಿಕೆಗೆ ಪೂಜ್ಯರಾದ ಕೃತಿಗಳನ್ನು ಲೋಕಾರ್ಪಣೆಗೊಳಿಸುವಲ್ಲಿ ತಮ್ಮ ಕೊಡುಗೆಯನ್ನು ಕೊಟ್ಟಂತಹ 3 ಸಂಸ್ಥೆಗಳನ್ನು ಗೌರವಿಸುವಂತಹ ಕಾರ್ಯಕ್ರಮಕ್ಕೆ ನಾವು ಮುಂದಾಗ್ತಾ ಇದ್ದೇವೆ. ಕಲಾರಂಗದಲ್ಲಿ ಯಕ್ಷಗಾನ ಅಧ್ಯಯನ ಕೇಂದ್ರ ಉಚ್ಚಿಲ, ಅದೇ ರೀತಿಯಲ್ಲಿ ಗೋಪಾಲಕೃಷ್ಣ ಯಕ್ಷಗಾನ ಸಂಘ ಕೈರಂಗಳ, ಅದೇ ರೀತಿಯಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದ ಪ್ರಸಾರಾಂಗ, ಈ 3 ಸಂಸ್ಥೆಗಳು ಕೂಡ ಬೇರೆ ಬೇರೆ ಪುಸ್ತಕಗಳನ್ನು, ಪೂಜ್ಯರ ಪುಸ್ತಕಗಳನ್ನು ಪ್ರಕಟಣೆಗೊಳಿಸಿದ್ದಾರೆ. ಇದರ ಪ್ರತಿನಿಧಿಗಳಾಗಿ ನಾನು ಧನಂಜಯ ಕುಂಬ್ಳೆ ಅವರನ್ನು ಹಾಗೂ ಸದಾಶಿವ ಮಾಸ್ಟರನ್ನು ಹಾಗೂ ನಮ್ಮ ಕೃಷ್ಣಣ್ಣನವರನ್ನು ವೇದಿಕೆಗೆ ಆಹ್ವಾನಿಸಿದ್ದೇನೆ. ತಮ್ಮ ಸಂಘದ ಪ್ರತಿನಿಧಿಗಳಾಗಿ ತಾವು ಬಂದು ಈ ಗೌರವವನ್ನು ಸ್ವೀಕರಿಸಬೇಕು. ದಯವಿಟ್ಟು ಧನಂಜಯ ಕುಂಬ್ಳೆಯವರು, ಸದಾಶಿವ ಮಾಸ್ಟರು ಹಾಗೂ ಕೃಷ್ಣ ಮೌಲ್ಯ ಕೈಗಾರ ತಾವು ವೇದಿಕೆಗೆ ಬರಬೇಕು. ಪೂಜ್ಯರ ಒಂದು ಆಡುಕೋಲದ ಅಲ್ಲಿ ಬಹಳ ಸಮಯ ಪೂಜ್ಯರ ನಮ್ಮ ಗುರುಗಳಾದಂತಹ ಆನೆಯಲ್ಲಿ ಗಣಪತಿ ಭಟ್ಟರ ಜೊತೆ ಸೇರಿ ಅಲ್ಲಿ ತಮ್ಮ ಅಗಾಧವಾದಂತಹ ಒಂದು ಯಕ್ಷಗಾನ ಜ್ಞಾನಧಾರೆಯನ್ನು ಮಾಡಿದ್ದಾರೆ. ಈ ನೆಲೆಯಿಂದ ಈ 3 ಸಂಘಟನೆಗಳು ಪೂಜ್ಯರಿಗೆ ಬಹಳ ಹತ್ತಿರದ ಸಂಘಟನೆಗಳು. ಅವರನ್ನು ಗುರುತಿಸಬೇಕಾದದ್ದು ನಮ್ಮ ಕರ್ತವ್ಯ ನೆಲೆಯಿಂದ 3 ಸಂಘಟನೆಯ ಪ್ರತಿನಿಧಿಗಳಿಗೆ ನಾವು ಗೌರವವನ್ನು ನೀಡ್ತಾ ಇದ್ದೇವೆ. ಈ ಮೂಲಕ ಆ ಸಂಘಟನೆಗಳಿಗೆ ನಮ್ಮ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ.
ಸಮಾಜದ ಬೆಳವಣಿಗೆಯಲ್ಲಿ ಹಲವಾರು ಸಂಘ ಸಂಸ್ಥೆಗಳ ಪಾತ್ರವನ್ನು ಪೂಜ್ಯರು ಕಲಾಕಂದೂರ ಯಕ್ಷಗಾನ ಅಧ್ಯಯನ ಕೇಂದ್ರದಲ್ಲಿ ಕೂಡ ಸಕ್ರಿಯರಾಗಿದ್ದರು. ಅಲ್ಲಿ ಕೂಡ ತಮ್ಮ ಜ್ಞಾನದ ಮೂಲಕವಾಗಿ ಹಲವಾರು ಮಂದಿಯನ್ನು ಅಲ್ಲಿ ಶಿಷ್ಯರನ್ನಾಗಿ ತಯಾರಿಸಿದರು. ಅದೇ ರೀತಿಯಲ್ಲಿ ಕೈನಂಗಳದ ಪರಿಸರ ಅವರು ಅಧ್ಯಯನ ಮಾಡಿದಂತಹ ಜಾಗ. ಪೂಜ್ಯರು ಅಲ್ಲಿ ಅವರ ಮನೆಯಲ್ಲಿ ಕೂಡ ಗೌರವವನ್ನು ಸಲ್ಲಿಸಿದ್ದಾರೆ. ಕಳೆದ ಅವರ ಜೀವಿತಾವಧಿಯಲ್ಲಿ ಅವರು ಯಕ್ಷಗಾನದ ಬಯಲಾಟವನ್ನು ಬಳಿಗೆ ಪ್ರಮಾಣಕ್ಕೆ ಸಲ್ಲಿಸಿದಂತಹ ಸಂದರ್ಭದಲ್ಲಿ ನಮ್ಮ ಹುಳ್ಳ ಮಾಸ್ಟರ್ಗೆ, ಅದೇ ರೀತಿ ವೆಂಕಪ್ಪ ಮಾಸ್ಟರ್ ಸೈಗೋಳಿಯವರಿಗೆ, ಹೀಗೆ ಅವರಿಗೆ ಗುರುಗಳಾಗಿರತಕ್ಕಂತಹ ಆನಂದಿ ಗಣಪತಿ ಭಟ್ರು ಇವರೆಲ್ಲರೂ ಕೂಡ ಕೈನಗಳದ ಪರಿಸರದವರು. ಹಾಗಾಗಿ ಈ ಪರಿಸರದಲ್ಲಿ ಪೂಜ್ಯರು ಬೆಳೆಯುವಲ್ಲಿ ಒಂದು ಅಗಾಧವಾದಂತಹ ಒಂದು ಕೊಡುಗೆ ಉಂಟು. ಈ ಎಲ್ಲ ಸಂಘಟನೆಗಳು ಕೂಡ ಅವರ ಅತ್ಯಂತ ಹತ್ತಿರದ ಒಡನಾಟದಲ್ಲಿದ್ದರಿಂದ ಇವತ್ತು ಈ ಒಂದು ಸಂದರ್ಭದಲ್ಲಿ ಲೇಸರ್ ಉದ್ಘಾಟನಾ ವಹಿಸೋದಿನ ಡಾಕ್ಟರ್ ಜಿಜೆಲ್ ಹೆಗ್ಗಡೆಯವರಿಗೆ ತುಳು ಭಾಷೆ ಬರ್ಪುಡು ಬಂದಿನ ನಮ್ಮೂರಿಗೆ ഞാൻ ತುಳುದೇವಾಗ್ತದೆ ಪೂಜ್ಯರು ತುಳುಡು ಯಕ್ಷಗಾನ ಪ್ರಸಂಗದಲ್ಲಿ ನನಗೆ ಮಾತಾಡಿಗೆ ಗೊತ್ತುಂಟು. ಡಾಕ್ಟರ್ ಜೋಶಿ ಪಟೇಲ್ ಆರು ಯಕ್ಷಗಾನದ ಮಾತಾ ವಿಭಾಗದ ಸಾಧನೆ ಮಲ್ಲ ಸಾಧನೆ ಕೈಗೊಂಡರು. ಅಂಡ ಪೂಜ್ಯರು ರೂಪದರ್ಶಿಲ ಆದಿತ್ಯ ಪಡೆದ ಹೆಚ್ಚಿನ ಗೊತ್ತು. ಅವು ಸಮಾಜ ತುಪ್ಪನ್ನು ಎಂಟು ಭಕ್ತ ಕಲ್ಲೂರು ನಾಗೇಶ್ವರಿ ಮಾತ್ರ ಪಟ್ಲ ಪ್ರಕಾಶನದ ವಿಧೇಯತೆ ಪೂಜೆಯ ಮಾತಾ ಪ್ರಸಂಗಗಳೇ ಜೊಮುಗಿಲಾದ ಬುಡುಗಲಿನ ಬುಡುಬಗ್ಗಿನ ಒಂದು ಸಂಕಲ್ಪ ಬಂದದ್ದು ಆ ಪುಸ್ತಕ ತಯಾರು ಅದಕ್ಕೆ ಬುಧರುವ ಒಂದು ಪೂಜ್ಯರಲ್ಲಿ ಓಲ ಈ ಬಂದರೆ ಹೀಗೆ ಆಗಿ ಅದನ್ನ ಇಲ್ಲದ ಪುಸ್ತಕ ಅನುಭವ ನನಗೆ ಗೊತ್ತಿದ್ದೇನೆ. ಆ ಪುಸ್ತಕ ನೀಡಿದ ವಿಚಾರಕ್ಕೆ ಅಪ್ಪಗೆ ರಾವು ಅವರು ರದ್ದು ಸಂಪುಟದ ಪುಸ್ತಕ, ಸಂಪುಟ 1 ಸಂಪುಟ 2 ಮಗರಿಗೆ ಅದನ್ನ ಪ್ರಧಾನವಾಗಿ ಪ್ರಸಂಗ ಇಲ್ಲಿಗೆ ಅದು ಮಸ್ತ್ ಪ್ರಸಂಗ ನೆನಪಾಗಿನ ಪ್ರಸಂಗ ಮಾನಿಷ ಐದು ಕುಶಲರನ್ನು ಈ ಕುಶಲರನ್ನು ನವಕುಶಲಿಲ್ಲ ಅಂಚಾರ ರದ್ದು ಪ್ರಸಂಗ ಅವು ಸಂಪುಟ 1, 2 ಪಾಡಿನ ಪದಗಳಿಗೆ ಅಂಬುರೂಪ ಲವ ಅಂಬುರೂಪ ಕುಶ ಇಂಚ ಆ ಸಂಪುಟ ರಚನೆಗೆ ತಯಾರಾದಾಗ ಕಲ್ಲೂರು ನಾಗೇಶ್ವರ ಚಲಿಕಟ್ಟಿದೆ. ಮುಖಪುಟಕ್ಕೆ ಪೂಜ್ಯರಿಗೆ ಕಡಪುಟ್ಟಿನ ವಾ ಫೋಟೋಲ ಹಾಕಿ ಮುಖಪುಟ ಕಾಲನೇ ಆ ರೀತಿ ಫೋಟೋ ಎತ್ತಿ ಕೊಡೋರು. ಈ ಫೋಟೋಗ್ರಾಫರ್ ಎಲ್ಲ ಇರಾನ್ ವ್ಯವಸ್ಥೆ ಮಾಡ್ತಿದ್ದಾರೆ. ಶರವು ದೇವಸ್ಥಾನಕ್ಕೆ ಬರ್ತದೆ ಪೂಜ್ಯ ರೂಪದರ್ಶಿಯಾದ ಅರ್ಮನೇ ಪುಸ್ತಕಕ್ಕೆ ಮುಖಪುಟದ ರೂಪದರ್ಶಿಯಾದ ಬರ್ತಿದೆ. ಐದು ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಪುಸ್ತಕ ಪ್ರಶಸ್ತಿಯ ಆ ಕೃತಿ ಪೂಜ್ಯರು ಎನ್ನ ಗುರುಕುಲ ಮಸ್ತ್ ಬಯಕೊಂಡಿದ್ದೇನೆ. ಎನ್ನ ನಿವೃತ್ತಿಯಾಗಿ ಪಕ್ಕ ಪೂಜ್ಯ ನಡೆದು ತಲುಪುವುದು ಎನ್ನ ನಿವೃತ್ತಿಯಾದ ಸಂದರ್ಭಕ್ಕೆ ಪೂಜ್ಯರ ಇಲ್ಲದ ಕೈಗಳಲ್ಲಿ ಬರ್ತದೆ. ಹೂಗಳೆದ ದೂರ ಅಂತ ಇಲ್ಲದ ಮುಂತುದಿ ಆಗಿರ್ತಿಂದ ಪೂಜ್ಯ ದೂರ ಇರ್ತದೆ. ಅಂಡ ಪೂಜ್ಯನ ಇಲ್ಲದೆ ಹೋಗುದು ಶೋಭಕರ ಪಾತ್ರೆ ಪೂಜ್ಯರ ಈ ಕಲ್ಪಾಲೆ ಪಡೆದ ಪಂದ್ಯದ ಆ ಸ್ಥಿತಿ ಪೂಜ್ಯ ವಿಶ್ವವಿದ್ಯಾಲಯ ಬಂದೆ ಮನ್ಮಥೋಪಾಖ್ಯಾನ ಪ್ರಸಂಗ ಅವು ಡೌನಾಡು ಧನುರ್ಮಾಸ ಕತ್ರಿಯಾದ ಒಬ್ಬರೇ ಅಂಚಾದ ಡೌನಾಡು ಹೊಸ ಪ್ರಸಂಗ ಅವರು ಆನೆ ಪೂಜ್ಯರಿಗೆ ಸನ್ಮಾನದ ಒಟ್ಟಿಗೆ ಪೂಜ್ಯರ ಮನೆ ಪ್ರಸಂಗ ಅವರು ಪೂಜ್ಯರ ಚಳಿಗಾಡ್ತದೆ ಒಂಜಿ ತಿಂಗಳು ತುಂಬೆ ಒಂದು ಪುದರ್ಕೊಡ್ಲೆ ಪ್ರಸಂಗ ಅಪ್ಪ ಮನ್ಮಥೋಪಾಖ್ಯಾನ ಪುದರ್ಕೊಡ್ಲಿ ಪ್ರಸಂಗ ನನ್ನ ಬರೆಯೋದು ಸತ್ಯ ಈಶ್ವರನ
ಮನ್ಮಥನ ಆ ಪಾತ್ರ ಇತರ ನನಗೆ ಎದುರು ಅವಾಗ ವಿಷಯದಲ್ಲಿ ಸಭೆಗೆ ಬೆರಿಬಾರದ ಪಾತ್ರ ಜಾಸ್ತಿ ಐದು ಆಟ ಆದ ಮಾವನ್ನೆಲ್ಲ ಬಂದಿದೆ ಇದೊಂದು ಬೆರಿಬಾರದ ಆ ದಿನದ ನೆನಪಾಗುವುದು ಪೂಜ್ಯನ ಕೃತಿ ತುಳುಗುಡಿಯ ನಂಬಿನ ಈ ಕನ್ನಡದ ಕಥೆಯನ್ನು ಕನ್ನಡದ ಅತ್ಯಂತ ಆ ಪಾತ್ರಗಳನ್ನು ತುಳು ಕಾರಣಗಾರಿ ಎಂಚರಿಂದ ಅರ್ಜುನ ಮತ್ತೊಂದು ತೀರ್ಪಡಿಕೆ ಹಿರಣ್ಯ ಧರ್ಮಪುಟ್ಟಿನ ಪಾತ್ರ ಪೊಂದಿರುವೆ ಎಷ್ಟು ಕೊಟ್ಟು ಬಂದಿದೆ ಟ್ರಾನ್ಸ್ಲೇಷನ್ ಆ ಕುಡಿಯೇ ಬಂದಿನ ಶಬ್ದ ಅವೇ ನಾನು ನಿಮ್ಮ ನಾಟಕಕ್ಕೆ ಕಂಡಿದ್ದೆ ಕುಡಿಯಲ ಕೊಂಡಿದೆ ಆ ಬುಧರ್ ಕಾಡ ಕುಡಿಯೇ ಕಣ್ಣಪ್ಪೆ ಬೇಡರ ಕಣ್ಣಪ್ಪ ನಾಟಕದಲ್ಲಿ ಯಾನ ಆ ಬುಧಲ್ಲಿ ಕಾಡ ಕುಡಿಯೇ ಕಣ್ಣಪ್ಪೆ ಆ ಕುಡಿಯೇ ಬಂದಿನ ಶಬ್ದ ಕಾಡ ಕುಡಿಯೇ ಅವು ಪೂಜ್ಯರನ್ನ ಕಂಡಿನ ಶಬ್ದ ಕಾಡಿಗಿಚ್ಚು ಬರ್ತಿನ ಶಬ್ದಕ್ಕೆ ಕಾಡ ಬೀರಿ ಬರ್ತಿನ ಎದ್ದು ಕೊಡುವುದ ಒಂದು ಪರ್ಯಾಯ ಶಬ್ದ ಇಂಚಿನ ಅಪರೂಪದ ಶಬ್ದಗೊಂಡಾದರೂ ಅದನ್ನ ತುಳು ಪ್ರಸಂಗ ಸಾಹಿತ್ಯ ನನಗೆ ಬೆಚ್ಚರಿಸಿಕೊಂಡು ಯಾನೆ ಈ ಸಂದರ್ಭದಲ್ಲಿ ಯಾಕಂದ್ರೆ ಮಾತೆಲ್ಲ ಬಂದೆ ಅಭಿನಂದನಾ ಗ್ರಂಥ ಅವು ಸಂಸ್ಮರಣಾ ಗ್ರಂಥ ಬಾರಿ ಬೇಜಾರು ಇಂಥ ಕಾರ್ಯಕ್ರಮ ಸಂಸ್ಮರಣಾ ಕಾರ್ಯಕ್ರಮ ನಿಜವಾದ ಇಂಥ ಕಾರ್ಯಕ್ರಮ ನನ್ನೊಂದು ಮಕ್ಕಳಿಗೆ ಆಲೋಚನೆ ಮಾಡೋದ್ರಿಂದ ಅಭಿನಂದನಾ ಕಾರ್ಯಕ್ರಮ ಪೂಜ್ಯನ ಶ್ರೀಮಂತನ ಶೋಭಕ್ಕಾಗಿ ಅಭಿನಂದನೆ ಕೊಡೋಣ ಎನ್ನಿಸಿನ ಒಂದು ಕಾರ್ಯಕ್ರಮ ಪೂಜ್ಯನ ಬುಡಿದಿ ನಮ್ಮ ಒಂದು ಬುಡಿದಿಯಾಗಿನಾಲೆ ವಾವ ಸ್ವರೂಪಡೆ ಉಪ್ಪೋಡು ಬಂದಿನ ಅರ್ಥ ಬಂದಿನಗಳು ಏರ್ಪೋರ್ಟ್ ಬಂದಿವೆ ಆಡ ನಿಜ ಕಡೆ ಅಂಚೆಗೆ ನಡೆದಿನ ಶೋಭಕ್ಕ ಅದೇ ಅಭಿನಂದನೆ ಕೊಡೋಣ ಒಂದು ವಿಚಾರ ಹಾಗೆ ಇದು ಶಿಷ್ಯನಲ್ಲಿ ಮತ್ತೊಂದು ಒಂದು ಅಪ್ಪಿನ ಜಾಗ ಇರ್ತದೆ ಆಕೆಯಲ್ಲಿ ಬಾಣಿಗೆ ಮೋಕೆ ಕೊಂಡಾಗಡೆ ಪೂಜ್ಯನ ಮನಸ್ಸಿಗೆ ಒಟ್ಟು ನಂಚಿನ ಮೆಚ್ಚು ನಂಚಿನ ಕಾರ್ಯಕಲ್ಪನೆ ಸಂಕಲ್ಪ ಮಾಡ್ತದೆ ಆದರೆ ಧೈರ್ಯವೇ ಪೂಜ್ಯನ ಆದರೆ ಪೂಜ್ಯ ವಿದ್ಯೆ ಪೂಜ್ಯ ಉಳ್ಳೆ ನಮ್ಮ ಭಾಷಣ ಬಂತ ಸ್ವರ್ಗೀಯ ಕೀರ್ತಿಶೇಷ ದಿವಂಗತ ಪುರುಷೋತ್ತಮ ಪೂಜ್ಯ ಅಂಡ ಶೋಭಕ ಜಪನೆ ಪೂಜ್ಯ ಉಳ್ಳೇರಿನಲ್ಲಿ ಏನು ಒಂದೇ ಅದನ್ನ ಕಾರ್ಯ ದುಃಖಕೊಂಡು ನಂಚಿನ ಶೋಭಕರಿಗೆ ಅಭಿನಂದನೆ ಕೊಡುವುದು ಯಾಕಂದ್ರೆ ಪಂಡಿತ್ ಈ ಪ್ರತಿಷ್ಠಾನಕ್ಕೆ ಸದಸ್ಯರಾದ ಮಕ್ಕಳು ಶುಲ್ಕ ಕೊಡುವುದಕ್ಕೆ ರಿಜಿಸ್ಟ್ರೇಷನ್ ಮಾಡ್ತಿಲ್ಲ ಯಾವುದು ಕೊಂಡ ಪೂಜ್ಯನ ಅಭಿಮಾನಿಗಳು 7 ಜನ ಉಳ್ಳೇರಿಂದ ಗೊತ್ತು ಅವ್ಯಕ್ತವಾಗಿನ ಒಂಜಿ ಪೂಜ್ಯನ ಅಭಿಮಾನಿ ವರ್ಗ ಪೂಜ್ಯ ಅಭಿಮಾನಿ ಸಂಘಟನೆ ನಂಚಿನ ವ್ಯಕ್ತಿತ್ವದ ವಿಶ್ವ ಪಂಚಕನೆ ಆರು 4 ಪಾತ್ರೆಗಳ ಹೊರ ಪಾತ್ರೆ ಅದು ಮಸ್ತ್ ಪಾತ್ರೆ ಲೆಕ್ಕ ಆತ್ಮೀಯ ವರ್ಗಗಳಿಗೆ ಪಾತ್ರೆ ಶಿಷ್ಯರ ಮಟ್ಟಿಗೆ ಅಂಡ ಎಲ್ಲ ಅನುಭವ ಲೆಕ್ಕಾಚಾರದ ಪಾತ್ರೆ ಒಂದು ಅವಧೂತ ಲೆಕ್ಕ ಅದನ್ನ ಪರಿವಾರದಲ್ಲ ಓರ ಪೂಜೆಯ ಸಂಪರ್ಕ ಬರ್ತಿನದು ಬೊಕ್ಕ ಪೂಜೆಯನ್ನು ಪೂಜೆ ಕಲಾರಂಗೋತ್ಸವದ ಸುರೇಶ್ ಕೋಟೆಕರ್ ಪೇಜಾವರ ಸತ್ಯಾನಂದ ಎನ್ನ ಯಕ್ಷಗಾನದ ಮಸ್ತ್ ಒಡನಾಡಿನವರು ಅಪ್ಪು ಏಪತ್ತಿದ್ದರ ಇಂಚಿನ ಯಕ್ಷಗಾನದ ವಿಚಾರ ಪಾತ್ರ ಏನಲ್ಲ ಪೂಜೆಯ ಬುಧರಿಸಂತೆ ಅಕ್ಕೆಲ್ಲ ಪಾತ್ರ ಗುಂಪು ಇಂಚಿನಾದ ವಿಷಯ ಬಂದಾಗ ನಡುವೆ ಪೂಜೆ ಬರ್ತದೆ ಅಂಚ ಆ ಪೂಜೆ ತನ್ನ ಆತ್ಮೀಯ ವಲಯ ಪೂಜಿ ಸಂಮೋಹನ ಅಂತಂದ್ರೆ ಒಟ್ಟಿಗೆ ಜೀವನ ನಂಚಿನ ಒಂದು ತಾಕತ್ತು ನಂಚಿನ ಒಂದು ವ್ಯಕ್ತಿ ಆ ಪ್ರತಿಷ್ಠಾನ ಶೋಭಕನ ಸಂಕಲ್ಪದ ಲೆಕ್ಕನೆ ಎಡ್ಡೆ ರೀತಿ ರೂಪೋವಡೆ ಶೋಭಕನ ಅಭಿನಂದನೆ ಕೊಟ್ಟಿನ ಒಟ್ಟಿಗೆ ಅದನ್ನ ಜೋಡು ಎನ್ನ ಲೇಖನದಲ್ಲಿ ಬರುತ್ತೆ ಪೂಜೆಗೆ 20 ಆಂಡು ಬರುತ್ತೆ
ಜೀವಿತ ಸೇರಾದ ಮೂಜಿ ಜೋಡಿಗಳು ಮುಂದೆ ಜಗನೆ ಅದನ್ನ ಶಿಷ್ಯರ ಎದು ಬರ್ತಿದ್ದಾರೆ ಬಿರಾವುಡೆ ಮತ್ತು ಮಾತಬೇರೆ ಭಾಸ್ಕರಗಳು ಪ್ರಧಾನ ಸಂಪಾದಕರು ಭಾಸ್ಕರಕ್ಕೆ ಬಂದಿದೆ ಅಂತ ಪೂರ್ತಿ ಬೇರೆ ಜೀವಿತ ಮೊದಲಿದೆ ಆ ಜೀವಿತಗಳ ಒಂದು ಅಭಿನಂದನೆ ಮಾತಾಡಬಹುದು. ಆ ಇಡೀ ಶಿಷ್ಯ ಪರಿವಾರ ಈ ಕಾರ್ಯಕ್ರಮಕ್ಕೆ ಬಂದಾಗ ಆ ಚೈತನ್ಯ ಕೊಟ್ಟಿನಿ ಅವರಿಗೆ ಕೆಲಸ ಮಾಡಿದ ಎಂಕುಲು ಈ ಸಂಸ್ಥೆದ ಒಂದು ಭಾಗ ಬಂದಿನ ಆ ಒಂದು ಉಲ್ಲೇಖ ಈ ಸಭಾಂಗಣಕ್ಕೆ ಬಂದಾಗ ಆ ಚೈತನ್ಯ ಒಂದು ಉಪನಂಚನ ಆ ಹಿಮ್ಮೇಳ ಕಲಾವಿದೆ ಪೂಜ್ಯನ ಶಿಷ್ಯರನ್ನ ಆ ಮೌನದ ಒಂದು ದೇವಿ ಆ ದೇವಿಗೆ ಪೂಜ್ಯನಿಗೆ ಏಕಕ್ಕೆ ಪ್ರೀತಿ ಏಕೆ ಗೌರವ ಏಕೆ ವಿಶ್ವಾಸ ಭಕ್ತಿ ಮುಂದೆ ಬರ್ತೀನಿ ತೋಜಾಲ ಕೊಟ್ಟು ಒಂದು ಸಮೃದ್ಧವಾದ ಶಿಷ್ಯರಿಂದ ಯಕ್ಷಗಾನ ಕ್ಷೇತ್ರದಲ್ಲಿ ಮಲ್ಲ ಸಾಧನೆ ಮಾಡ್ತಾರೆ ಒಂದು ಆರಂಭದ ಒಂದು ಸ್ಥಾನವಿದೆ. ಆ ಬದುಕಲ್ಲಿ ಅದೊಂದೇ ನಿತ್ಯ ನಿರಂತರವಾದ ಈ ಬದುಕು ಅದೊಂದೇ ಖಂಡಿತವಾದ ವಿಪನ್ನ ಪಾತ್ರ ದಯಪಟ್ಟ ಯೋಗ ಮಾತೆಗಳ ಒದಗಿದ ಬರ್ಪಿಸಿ ಪೂಜ್ಯರನ್ನು ಕಲ್ಪಡು ಬಂಪನ ಆಶಯಕ್ಕಿನ ಅವೇಗೋ ಜನ ಕಲಾವಿದರು ಕಲಾಸಕ್ತರು ಮಸ್ತ್ ಜನ ಇರ್ತಾರೆ ಅಂಡ ಮಾತೆಗಳ ಯೋಗ ತಿಥಿ ಬಹುಶಃ ಆ ಸಾಲ ಯಾವನವರಿಗೆ ಈ ಚಾವೊಂದು ಏನಿದ್ದೀವಿ ಅಂಡ ಶೋಭಕ್ಕ ಆದ್ರೆ ಪೂಜ್ಯರನ್ನ ಬಗ್ಗೆ ಪಂಪುಂಡ ಇನಿಕಲ ಆದ್ರೆ ಪೂಜ್ಯರೇನು ಇಜ್ಜೇರನ್ನು ಖಂಡಿತ ಪಂಪೂಜೆಯನ್ನು ಅವನ ಬಾಯಿ ಬಾಬಾ ಪಾತ್ರ ಪಂಪೂಜಿ ಪೂಜ್ಯರು ಇಂಕಲ ಒಟ್ಟಿಗೆ ಬಂದು ಅವರನ್ನ ಫೋನ್ ನಂಬರ್ ಸಮೇತ ಈಗಲ ಡಿಲೀಟ್ ಆಗಿದ್ದವು ಅಂಚೆನೆ ಆಕ್ಟಿವ್ ಆದವು ಒಳ್ಳೆ ಸುರುಟೆ ಮನೆ ಒಂದು ಪಾತ್ರ ಕಂಡೆ ಅಂಬುರುಹ ನಿಂತ ನೀರಾಗಬಾರದು ತೀರಾ ಶಕ್ತಿರಾದ ಪುನಗಾರ ಪೋನದ ಪನ್ನ ಪಾತ್ರ ಹೀಗೆ ಪೂರಲಿಟ್ಟಿದ್ದಾರೆ ಪನ್ನ ಪಾತ್ರ ಒಂದು ಪೂಜೆ ವಿದ್ಯೆ ಪಡೆದು ನಮ್ಮ ಇಲ್ಲಿ ಆ ಯಕ್ಷಗಾನದ ಚೆಕ್ಕೆ ಯಕ್ಷಗಾನದ ಆ ಗುಂಜನವನ್ನು ತೆರೆದಲ್ಲಿ ಪಂಪನ ಉದ್ದೇಶರು ಈಗ ಈ ಟ್ರಸ್ಟ್ ಅನಾವರಣ ಆಗಲಿ ನೋಡುತ್ತೇನೆ ಮನೆಗನೆ ಖಂಡಿತವಾದ ಈ ಕಾರ್ಯಕ್ರಮವನ್ನು ಮುಂದುವರಿಸುವ ಮೂಲಕ ಮಾತ್ರ ಟ್ರಸ್ಟದ ಸದಸ್ಯರಂತೆ ಪ್ರೀತಿಪೂರ್ವಕವಾದ ಮಾತೆಲ್ಲ ಅದಕ್ಕೆ ಸಹಕಾರ ಕೊಟ್ಟು ಪಂಪನ ಚಿಂತನ ಆ ಒಂದು ಸಂಪೂರ್ಣ ಭರವಸೆ ಇಂದ್ರಿಯಗಳ ಒಂದು ತುಮಕೂರಿನ ವೇದಿಕೆಗೆ ಕೋಡ್ಯಾರು ರಾಜಶೇಖರನ ಅಂಚೆನೆ ವಿಜಯಕುಮಾರ್ ಶೆಟ್ಟಿ ಇದಕ್ಕೆ ವೇದಿಕೆಗೆ ಎದುರುಲೆ ದಯಾನಂದದ ನಿಗಲ ಇಳಿಗೆ ಬರುವ ಅಧಿಕಾರಿ ವಿಜಯಕುಮಾರ್ ಶೆಟ್ಟಿ ಕೋಡ್ಯಾರು ರಾಜಶೇಖರ್ ಮುಂಬೈಗೆ ಒಂದು ಕಲಾವಿದೆ ಕವಿ ಬೇರೆ ಬೇರೆ ಪ್ರಸಂಗಗಳ ಅರ್ಥೋಲೆ ದೇವಿ ಮಹಾತ್ಮೆಯ ತುಳು ಪ್ರಸಂಗದ ಕನ್ನಡದ ಅರ್ಥಗರ್ಭಿತವಾದ ಈ ಗುರುಗಳು ಅಭ್ಯಾಸ ಮಕ್ಕಳಿಗೆ ಬಾರಿ ಉಪಯುಕ್ತವಾಗಿ ಅನಿಸಿದ ಈ ಕೃತಿಯು ಅಂಚೆಗೆ ಸುಮಾರು ಯಕ್ಷಗಾನ ಮೇಲೆ ಬರೆದಿದ್ದಾರೆ ಪ್ರಸಂಗಗಳು ಅಂಚನೆ ನಮ್ಮ ವಿಜಯನೇ ಆದರೆ ಕಾರ್ಕಳದ ಉದ್ಯಮಿ ನಗರ ಅಧಿಕಾರ ಕಲಾಭಿಮಾನಿಗಳ ಇದೆತ್ತ ಕಾರ್ಕಳದ ಘಟಕದ ಅಧ್ಯಕ್ಷತೆ ಯಕ್ಷಿ ಸಭೆಗಳಿಗೂ ಗೌರವ ಮಾಡೋದಿಲ್ಲ ಕೋಟೆಯಲ್ಲಿ ಮುಂಬೈಗೆ ಎಡೆಯ ಯಕ್ಷಗಾನದ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುತ್ತಾರೆ ಈಗಲೂ ಮುಂಬೈಗೆ ಹೋಗುತ್ತಾಡ ಪ್ರತಿ ಕಾರ್ಯಕ್ರಮಗಳು ಬರ್ತಾರೆ ಅವನ್ನ ವಯೋಮಾನದ ಆ ಈ ಕುಕ್ಕುವಿಗೆ ಇತ್ತದಾಗೆ ತೋಜಾಗುತ್ತೆ ಕಾರ್ಯಕ್ರಮಕ್ಕೆ ಬರ್ತೇವೆ ಅಂಚಿನ ಆ ದೂರದ ಬರ್ತಿನ ಕೋಡ್ಯಾರ ರಾಜಶೇಖರಿ ಅಂಚನೆ ಉದ್ಯಮಿಗಳ ಅಂಚಿನ ಶ್ರೀಯುತ ವಿಜಯಕುಮಾರ್ ಶೆಟ್ಟಿ ಮಕ್ಕಳಿಗೆ ಪ್ರೀತಿಪೂರ್ವಕವಾಗಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವೇದಿಕೆಯ ಮುಂಭಾಗದಲ್ಲಿ ನೋಡಿದರೆ ತುಂಬಾ ಜನ ತಾವು ಕಾಣಿಸಿಕೊಳ್ತಾ ಇದ್ದೀವಿ. ಒಬ್ಬರನ್ನು ಹೋಗಿ ಒಬ್ಬರನ್ನು ಅಲ್ಲ ಅಂತಲ್ಲ. ಸರಪಾಡಿ ಅಶೋಕ್ ಶೆಟ್ಟಿ ಇದ್ದಾರೆ, ಅದೇ ರೀತಿಯಲ್ಲಿ ನಮ್ಮ ಕಮಲಾಕ್ಷರ್ ಅವರು ಇದ್ದಾರೆ, ಕಿಶನ್ ಹೆಗ್ಡೆ ಅವರು ಬಂದಿದ್ದಾರೆ. ನಮಗೆ ಒಬ್ಬರು ಹೋಗಿ ಒಬ್ಬರಲ್ಲ ಅಂತ ಹೇಳಿಲ್ಲ. ನಮ್ಮ ತುಳು ಭಾಷೆಗೆ ಹೇಳುವಾಗ, ಕಾಶಿಗೆ ಪೊಲೀಸ್ ಹೇಳುವಾಗ ಎಲ್ಲರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಪೂರ್ವಕವಾಗಿ ಅವರ ಉಪಸ್ಥಿತಿಯನ್ನು ಗೌರವಿಸ್ತೇವೆ. ಇವತ್ತಿನ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಇದರ ಅಧಿಕೃತ ಲಾಂಛನವನ್ನು ನಮಗೆ ಕೊಟ್ಟವರು ದಿನೇಶ್ ಅವರು.
ಬರಬೇಕಿತ್ತು. ಯಾವುದೋ ಅನಿವಾರ್ಯ ಕಾರಣದಿಂದಾಗಿ ಅವರು ಬರಲಿಕ್ಕಾಗಲಿಲ್ಲ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ತಾ ಇದ್ದೇವೆ. ಅವರಿಗೆ ಪೂರ್ವಕವಾದಂತಹ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಮುಂದೆ ನಾವು ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ಬರ್ತಾ ಇದ್ದೇವೆ. ನಮ್ಮ ಸಮಯದಂತಿ 12:15 ಅಂತ ಇತ್ತು, ಆದರೂ ಅಲ್ಲಿಗೆ ನಾವು 1:10 ಸಮೀಪಿಸ್ತಾ ಇದ್ದೇವೆ. ಇದೀಗ ನಮ್ಮ ಸಭಾಧ್ಯಕ್ಷರ ಮಾತು. ನಾನು ವೇದಿಕೆಗೆ ಸಭಾಧ್ಯಕ್ಷರನ್ನು ಆಹ್ವಾನಿಸ್ತಾ ಇದ್ದೇನೆ. ಡಾಕ್ಟರ್ GL ಹೆಗಡೆ ಕುಮಟಾಯಿ ಅವರು ನಮ್ಮನ್ನು ಉದ್ದೇಶಿಸಿ ಅಧ್ಯಕ್ಷರ ನುಡಿಯನ್ನು ನುಡಿಯಬೇಕಾಗಿದೆ. ನಮ್ಮ ಕಲ್ಲೂರಾಯರಿಗಾಗಲೇ ತಮ್ಮ ಸಮ್ಮತಿಯನ್ನು ಸೂಚಿಸಿದ್ದಾರೆ. ಮೌನವೇ ನನ್ನ ಸಮ್ಮತಿಯನ್ನು ಹಾಗೆ ಅವರಿಗೆ ಕೂಡ ಕೃತಜ್ಞತೆಗಳು. ಇದೀಗ ಅಧ್ಯಕ್ಷರ ಮಾತು. ವಾಣಿ ವೀಣಾಳವತೆ ಇವಳು ತಂಗಿ, ಗಂಗೆ ಇವಂತೆ ಇವಳ ಭಂಗಿ, ಇಲ್ಲಿಂದ ನಾಡಾಡಿ ಹಾಡುಗಪ್ಪ, ಒಳಬಗೆಯ ಹಿಗ್ಗಿಗಿದು ಹುಟ್ಟು. ಈ ಹಿಗ್ಗು ಯಾವುದೋ ಒಂದು ಪ್ರದೇಶಕ್ಕೂ ಒಂದು ಸಮಾಜಕ್ಕೂ ಸಂಬಂಧಪಟ್ಟದಲ್ಲ. ಅಲ್ಲಿಂದ ಇಲ್ಲಿಗೆ ನಾನು ಬಂದದ್ದು ಕೂಡ ಈ ಸಂತೋಷದಿಂದಲೇ ಬಂದಿದ್ದೇನೆ. ಪೂಜ್ಯರ ಒಡನಾಡಿ ನಾನಲ್ಲ, ಆದರೆ ಅವರ ಕೃತಿಗಳನ್ನು ಓದಿದ್ದೇನೆ, ಅವರ ಬಗ್ಗೆ ತುಂಬಾ ಕೇಳಿದ್ದೇನೆ. ಶೇಣಿಯವರು ಅನೇಕ ಬಾರಿ ಈ ಅವರ ಪ್ರಸ್ತಾಪವನ್ನು ಮಾಡ್ತಿದ್ರು ನನ್ನ ಹತ್ರ. ಯಾಕಂದ್ರೆ ನಾನು ಇಲ್ಲಿ ಅನೇಕರಿಗೆ ಹೊಸಬನಾಗಿರ್ಬೋದು, ಆದರೆ ಈ ಪ್ರದೇಶಕ್ಕೆ ನಾನು ಹೊಸಬಲ್ಲ. ತುಂಬಾ ಸಾರಿ ಈ ಕಡೆಗೆ ಓಡಾಡಿ ಅನೇಕ ಯಕ್ಷಗಾನ ಸ್ನೇಹಿತರಿದ್ದಾರೆ ನನಗೆ. ಹಾಗಾಗಿ ಅದರ ಪೂಜ್ಯರನ್ನು ನೋಡಿದ್ದೇನೆ ಅಷ್ಟೇ. ಆದರೆ ನನಗೆ ಆಶ್ಚರ್ಯ ಆಗುವುದೇನು ಅಂತಂದ್ರೆ, ಇಂಥದೇ ವ್ಯಕ್ತಿಗಳು ಅನೇಕ ಪ್ರದೇಶಗಳಲ್ಲಿ ಸಿಗ್ತಾರಲ್ಲ. ಒಬ್ಬ ಸಾತ್ವಿಕ ವ್ಯಕ್ತಿತ್ವವನ್ನು ಪಡೆದು ತಾನು ಎಲೆಯ ಪ್ರೀತಿಯದ್ದು ದೀನತೆಯ ತೋರಿ ಅಭಿಮಾನವನ್ನು ತೊರೆದು ಕೃತಕೃತ್ಯತೆಯ ಪಡೆಯುವಂತೆ ಮನಸ್ಸು ಮದುವೆಯ ಜೀವನ. ಹಾಗೆ ಅರಣ್ಯದ ಪರಿಮಳದ ಹೂವಿನ ಹಾಗೆ ಬದುಕಿದವರು. ತನಗೇನು ಬೇಕಾಗಲಿಲ್ಲ, ಅದು ತಾನ ಕರ್ತವ್ಯ ಅಂತ ಮಾಡ್ತಾ 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 ಜೀವನ ಕಳ್ಕೊಂಡು ಹೋಗ್ಬಿಟ್ಟರು. ಇದು ಆದರ್ಶ. ಒಬ್ಬ ಮಹಾನ್ ಕಲಾವಿದ ಅಂತ ಹೇಳುವಾಗ ಒಂದು ಒಳ್ಳೆ ಮನುಷ್ಯನನ್ನು ನಮ್ಮಲ್ಲಿ ಗುರುತಿಸಬೇಕು. ನಾವು ಬದುಕು ಬರೇ ಕಲಾವಿದ ಆದ್ರೆ ಆಗುದಿಲ್ಲ. ಕಲೆಗೆ ಉದ್ದೇಶ ಇದ್ದದ್ದು ಅದೇ ತಾನೆ. ನಮಗೆಲ್ಲ ಇರುವ ಅಥವಾ ಭಾರತೀಯ ಪರಂಪರೆಯಲ್ಲಿ ಎಲ್ಲ ಶಾಸ್ತ್ರಗಳು ಕೂಡ ಅತ್ಯಂತಿಕವಾಗಿ ಹೇಳಲು ಮೊದಲು ಒಳ್ಳೆ ಮನುಷ್ಯನಾಗಬೇಕು. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಇದರ ಉದ್ದೇಶ. ಅಂತಹ ಒಂದು ಜೀವನವನ್ನು ಸಾಗಿಸಿದವರು, 4 ಜನರಿಗೆ ಪ್ರೇರಣೆ ಕೊಟ್ಟವರು, ತಾನು ನಂಬಿದ ಆ ಕ್ಷೇತ್ರದಲ್ಲಿ ಒಂದು ಮುದ್ರೆಯನ್ನು ಸ್ಥಾಪಿಸಿದವರು. ಇದು ನಮಗೆಲ್ಲ ಪಾಠ ಇದೆ, ನಮಗೆಲ್ಲ ಮಾದರಿ ಇದೆ. ಒಬ್ಬ ಯಕ್ಷಗಾನ ಕಲಾವಿದ, ಒಬ್ಬ ಮೇರು ಕಲಾವಿದ ಸಮಾಜಕ್ಕೆ ಬೇಕಾಗಿ ಬದುಕಿದ, ಯಕ್ಷಗಾನಕ್ಕಾಗಿ ತನ್ನನ್ನು ತಾನು ಸಲ್ಲಿಸಿಕೊಂಡ. ಹೀಗೆ ಹೇಳಬೇಕಾಗುತ್ತದೆ. ಎಷ್ಟು ಒಳ್ಳೊಳ್ಳೆ ಶಿಷ್ಯರನ್ನು ತಯಾರು ಮಾಡಿದ. ಸತೀಶ್ ಭಟ್ರು ಬರ್ತಾ ಇದ್ದಾರೆ, ಹೆಮ್ಮೆಯನ್ನು ಹೇಳ್ಕೊಡ್ತಾರೆ ತಾನೊಬ್ಬ ಶಿಷ್ಯ. ಆ ಗುರುವಿಗೆ ತಾನು ಮಾಡಬೇಕಾದ ಕೆಲಸವನ್ನು ಕೂಡ ಮಾಡಿದ್ದಾರೆ. 2 ವಾಲ್ಯೂಮ್ಗಳು ಬರ್ತಾರೆ, ಸ್ವಲ್ಪ ಹೇಳಿಬಿಡ್ತಾರೆ ಹಾಗೆ. ಹೌದು, ಸಂಪಾದಕರು ಎಷ್ಟು ದೊಡ್ಡ ಕೆಲಸ ಅದು. ಒಂದು ಜ್ಞಾನ ಯಜ್ಞ. ನಾನು ಬೆಳಿಗ್ಗೆ ಇಲ್ಲಿ ಬರ್ತಿದ್ದಾಗ ನಾನು ಸ್ವಲ್ಪ ಬೇಗ ಬಂದೆ. ಯಥಾರ್ಥಕ್ಕಾದ್ರೆ ನಾನು 9 ಗಂಟೆಗೆ ಇಲ್ಲಿದ್ದೇನೆ. ಆಮೇಲೆ ನನಗೆ ಇಷ್ಟು ಬೇಗ ಬರ್ಬೋದಿತ್ತು ನಾನು ಅಂತ ಸ್ವಲ್ಪ ಆ ಕಡೆ ಈ ಕಡೆ ಸುತ್ತಾಡಿ ಆಮೇಲೆ ಪುನಃ ಬಂದೆ. ಬಂದಾಗ ಸಂತೋಷ ಆಯ್ತು. ನನಗೆ ಹಳೆಯ ಸ್ನೇಹಿತರೆಲ್ಲ ಸಿಕ್ಕಿದ್ರು ಅನ್ನೋದು ಒಂದು ವಿಷಯ. ನಮ್ಮ ಪ್ರಭಾಕರ್ ಜೋಶಿ ಅವರು ಅಂತಂದ್ರೆ ಇಡೀ ಯಕ್ಷಗಾನಕ್ಕೆ ಪುರೋಹಿತರಿದ್ದಂತೆ ಅವರು. ಅದರಲ್ಲಿ 2 ಮಾತೇ ಇಲ್ಲ. ಕರಾವಳಿಯವರಾದ ನಾವೇನು ಅಂದ್ಕೊಳ್ತೇವೆ, ಈ ತೆಂಕುಕೊಡಗಿನ ಯಕ್ಷಗಾನಕ್ಕಷ್ಟೇ ಮೀಸಲು ನಮ್ಮ ಯೋಚನೆ ಅಲ್ಲ. ಪಡುವಲಪಾಯ, ಕದಕೋರೆ, ಮೂಡಲಪಾಯ, ಇದೆಲ್ಲದನ್ನೂ ಬಲ್ಲ ಒಬ್ಬ ವಿಶೇಷ ತಜ್ಞರು. 2 ಮಾತೇ ಇಲ್ಲ. ನಮಗೆ ಅವರಿರುವವರೆಗೆ ಧೈರ್ಯ ಏನಾದರೂ ಬೇಕಾದ್ರೆ ಒಂದ್ಸಲ ಕೇಳಬಹುದು. ನಾನವರು ಯಕ್ಷಗಾನದಲ್ಲಿ ಕೂಡ ತಾಳ್ಮದಲ್ಲಿ ಅರ್ಥದಾರಿಲ್ಲ. ತುಂಬಾ ಅವರ ಅರ್ಥ ಹೇಳುವಾಗ ತುಂಬಾ ಸಂತೋಷ ಆಗ್ತದೆ ನನಗೆ. ಆಮೇಲೆ ಇನ್ನೊಬ್ರು ಶ್ರೀಪತಿ ಕಲ್ಲೂರಾಯ, ಬಹಳ ಹಿಂದೆ ನಾವಿಬ್ಬರು ಒಂದೇ ವೇದಿಕೆಯಲ್ಲಿ ಉದ್ಯೋಗಕ್ಕಾಗಿ ಹೋರಾಡಿದವರು, ಸಂಘ ಕಟ್ಟಿ ಹೋರಾಡಿದವರು,
ಸ್ಟಾಪ್ ಗ್ಯಾಪ್ ಅಂತ ಒಂದು ಸಂಖ್ಯೆ ಮಾಡಿಕೊಂಡು ಹಾಗೆ ಇನ್ನು ಅನೇಕರು ಕೂಡ ಭಾಸ್ಕರಯ್ಯಾಗಿ ಬಹಳ ಕಾಲದಿಂದ ನಾನು ಚೆನ್ನಾಗಿ ಬಲ್ಲೆ, ದೂರದಲ್ಲಿದ್ರು ಅವರನ್ನೆಲ್ಲ ಆಗಾಗ ಪುಸ್ತಕದ ಮೂಲಕ ಬರಹದ ಮೂಲಕ ನೋಡ್ಬೋದು. ನವನೀತ ಅದು ನೋಡಿದ್ರೆ ಗೊತ್ತಾಗ್ತದೆ, ಅದು ನವನೀತ ಅಂತ. ನೋಡ್ಲಿಕ್ಕೆ ಹಾಗೆ ತುಂಬಾ ಲೋಕೋಪಕಾರಕವಾದ ಕೆಲಸವನ್ನು ಮಾಡುವುದಿಲ್ಲ. ಸುಣ್ಣಮುಳ್ಳ ವಿಶ್ವೇಶ್ವರಭಟ್ರನ್ನ ವೇಷದಲ್ಲಿ ನೋಡುವ ಹಾಗೆ ಈಗೂ ನೋಡಬಹುದು ಮತ್ತು ಸಂತೋಷ ಪಡಬಹುದು ಅವರ ಮಾತಿಗೆ ಕೂಡ. ಈ ಒಂದು ಸಂತೋಷದ ವೇದಿಕೆಯನ್ನು ನಾನು ಬಿಟ್ಟುಕೊಟ್ಟರೆ ತಪ್ಪಾಗ್ತದೆ ಅಂತ ಬಂದಿದ್ದೇನೆ. ನಾನು ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷನಾಗಿ ಬರಲಿಲ್ಲ, ಸತ್ಯ ಹೇಳ್ತೇನೆ. ನನ್ನನ್ನು ಕೇಳಿದಾಗ ಪೂಂಜರ ಸಂಸ್ಮರಣೆ ಮಾಡಬೇಕು, ಈ ಒಂದು ಸಂಘ ಸ್ಥಾಪನೆ ಮಾಡಬೇಕು ಅಂತಿದೆ ಅಂತ ಹೇಳಿದಾಗ ನನಗೆ ಯಥಾರ್ಥದಲ್ಲಿ 2 ದಿವಸದ ಕಾರ್ಯಕ್ರಮ ಇತ್ತು. ಇವತ್ತು ಮತ್ತು ನಾಳೆ ನಾನು ದಾವಣಗೆರೆಯಲ್ಲಿ ಇರಬೇಕಾಗಿದೆ. ಅವರು ನಮ್ಮ ಕೊಂಕಣಿ ಸ್ನೇಹಿತರು ಕೈಮಾ ರಶಿಯಾಸ ಮತ್ತು ವಚಕ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿ ಬಂದಿದ್ದೇನೆ ನಾನು. ಈಗ ಇದು ಮುಗಿದ ತಕ್ಷಣ ಹೊರಡಬೇಕು ನನಗೆ. ಇದು ಎಂಥದ್ದು ಅಂತಂದ್ರೆ ಒಂದು ಅಭಿಮಾನ, ಒಂದು ಪ್ರೀತಿ, ಅದು ಯಕ್ಷಗಾನದ ಮೇಲಿದ್ದ ಪ್ರೀತಿ. ಒಬ್ಬ ಯಕ್ಷಗಾನ ಕಲಾವಿದ, ಒಬ್ಬ ಪರಿಪೂರ್ಣ ಕಲಾವಿದ. ಯಕ್ಷಗಾನ ಕಲಾವಿದ ಅಂದ್ರೆ ಹಾಗೆ, ಮೊದಲು ಹಾಗೆ ನೋಡಿ, ಡಾಕ್ಟರ್ ಅಂದ್ರೆ ಅವ್ರ ಕಿವಿ ತಜ್ಜರೋದು, ಮೂಗಿದ್ದೋದು, ಗಂಟಲಿದ್ದು, ಜ್ವರ ಬಂದ್ರೆ ಬಾಳತನ ಮಾಡಿಸಿದ ಎಲ್ಲ ಇರ್ತಿರ್ತಾನೆ. ಈಗೆಲ್ಲ ಶಾಸ್ತ್ರಗಳೆಲ್ಲ ಸಣ್ಣ ಸಣ್ಣದಾಗಿ ಕಿವಿ ತಜ್ಜರ ಹೀಗೆಲ್ಲ ಆಗುತ್ತಿದೆ. ನಮ್ಮ ಯಕ್ಷಗಾನದಲ್ಲಿ ಹಾಗಲ್ಲ. ಒಬ್ಬ ಯಕ್ಷಗಾನ ಅದರಲ್ಲೂ ಭಾಗವತವನ್ನು ಸೂತ್ರಧಾರ, ಅವನಿಗೆ ವೇಷ ಮಾಡಿ ಅನುಭವ ಇರಬೇಕು, ಬಣ್ಣ ಹಚ್ಚಿ ಗೊತ್ತಿರಬೇಕು, ಚಂಡಮದ್ದಳ ಸಮಸ್ಯೆ ಗೊತ್ತಿರಬೇಕು, ಮುಂದೆ ಕೂತವರ ಸಮಸ್ಯೆಯೂ ಗೊತ್ತಿರಬೇಕು. ಯಾಕೆಂದ್ರೆ ಎಲ್ಲಿ ಪ್ರಸಂಗ ಚುರುಕು ಮಾಡಬೇಕು, ಜನಕ್ಕೆ ಬೋರ್ ಬಂತ ಹೇಗೆ ನೋಡ್ತಾ ಇರಬೇಕಲ್ಲ, ಕಥೆ ಓಡಿಸುವುದು ಹೇಗೆ, ನಿಲ್ಲಿಸುವುದು ಹೇಗೆ, ಈ ಗ್ರಿಪ್ ಅಂತ ನಾವೇನು ಹೇಳ್ತಿದ್ದೇವೆ, ಈ ಗ್ರಿಪ್ ಅನ್ನೋದನ್ನು ಸಾಧಿಸಬೇಕಾದದ್ದು ಯಕ್ಷಗಾನದ ಭಾಗವತ. ಬರೇ ಸ್ವರ್ಗದ ಮಹಿಮೆ ಅಲ್ಲ, ಅದು ಬೇಕಾದದ್ದು ಸಾಹಿತ್ಯ ಪರಿಜ್ಞಾನ ಎಲ್ಲವೂ ಬೇಕು ನಮಗೆ. ಅದರಲ್ಲೇ ಮಾಸ್ಟ್ರಿ ಅಂತ ಹೇಳೋದು ಸೂತ್ರಧಾರ ಅಂತ. ಹಾಗೆ ಅಂತಹ ಒಬ್ಬ ಸೂತ್ರಧಾರ ಪುರುಷೋತ್ತಮ ಪೂಂಜರು ಅಂತ ನಾನು ಕೇಳಿ ಬಯಸಿದ. ಈಗ ನಿಮ್ಮೆಲ್ಲರ ಮಾತುಗಳನ್ನು ಕೇಳುವಾಗ ನನಗೆ ತುಂಬಾ ಸಂತೋಷ ಆಯಿತು ಆ ವಿಷಯದಲ್ಲಿ. ಅದೆಲ್ಲಕ್ಕಿಂತ ಈ ಪುಸ್ತಕ ನೋಡ್ತಾ ಇದ್ದೇನೆ ನಾನು. ಬಹಳ ಬೇಗ ಪರಿಶ್ರಮ ಪಟ್ಟು ಭಾಸ್ಕರಯ್ಯವರು ಮತ್ತು ಅವರ ಸ್ನೇಹಿತರೆಲ್ಲ ಸೇರಿ ಕೆಲಸ ಮಾಡಿದ್ದು ತುಂಬಾ ಅಭಿನಂದನೆಯ ವಿಷಯ. ಅದೆಲ್ಲಕ್ಕಿಂತ ಈ ಯಕ್ಷಗಾನ ಅಂತಂದ್ರೆ ನಾವು ಗಂಡಸರು ಕುಣಿತೇವಲ್ಲ, ನಮ್ಮ ಕಲೆ ಗಂಡು ಕಲೆ ಅಂತೆಲ್ಲ ನಾವು ಬಡ್ಕೊಳ್ತೇವಲ್ಲ. ಸತ್ಯ ಹೇಳ್ತೇನೆ, ಇದರ ಹಿಂದಿದ್ದ ತಾಯಂದರಿಗೆ 100 ನಮಸ್ಕಾರ. ಈ ಕಲಾವಿದರನ್ನು ಸಹಿಸಿಕೊಳ್ಳೋ ಬೆಳೆಸಿದ್ದಾಳೆ ಅಂತಂದ್ರೆ ಅವರಿಗೆ ಮೊದಲ ನಾನು ಈ ಮಾತು ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ಪುರುಷೋತ್ತಮ ಪೂಂಜರನ್ನ ಈ ಜಗತ್ತಿಗೆ ತೋರಿಸುವಲ್ಲಿ ಆ ತಾಯಿ ಎಷ್ಟು ಕೆಲಸ ಮಾಡಿದ್ದಾರೆ. ಕೆಲಸ ಏನೇನು ಮಾಡಲಿಲ್ಲ, ಅವರ ಕೆಲಸ ಎಲ್ಲ ಅವರೇ ಮಾಡಿದ್ದಾರೆ, ಗೊತ್ತಿದೆ. ಮತ್ತೇನು ಮಾಡ್ಬೇಕಾಗಿಲ್ಲ, ಅವರನ್ನು ಸಹಿಸಿಕೊಂಡಿದ್ದಾರೆ. ಅವರು ಈ ಕೆಲಸಕ್ಕೆ ತೊಡಗಿದ್ರೆ ಮನೆ ಕೆಲಸ ಇದು ಬರೀ ಇವ್ರ ಮನೆಯಲ್ಲಿ ಅಂತಲ್ಲ, ಇದನ್ನು ಶೇಣಿಯವರು ಹೇಳ್ತಿದ್ರು, ಏ ಮಾರಾಯ ನನ್ನ ಹೆಂಡತಿ ಇಟ್ಕೊಳ್ಳಿವರೆಗೆ ಯಾಕೆ ಎಂತ ತೊಂದರೆ ಇದೆ. ಇದು ಸತ್ಯ. ಹೆಂಡತಿ ಒಬ್ಬಳು ಮನೆಯೊಳಗಿದ್ದರೆ ನನಗೆ ಕೋಟಿ ರೂಪಾಯಿ ಸುಮ್ಮನೆ ಹೇಳಿದ್ದಲ್ಲ, ಅದು ಈ ವಿವೇಚನೆಯಿಂದ ಹೇಳಿದ್ದಾರೆ. ಆದ್ದರಿಂದ ನನಗೆ ಅವರನ್ನು ನೋಡುವಾಗಲೇ ಒಂದು ಸಲ ದಿಗಿಲಾಯಿತು, ಈ ತಾಯಿ ಎಷ್ಟು ಕಷ್ಟಪಟ್ಟಿರಬೇಕು. ಇದು ಸತ್ಯ ಇದೆ. ಅದರಿಂದ ಅವರನ್ನು ಅಭಿನಂದಿಸಬೇಕಾದದ್ದು ಈ ಸಂದರ್ಭದಲ್ಲಿ ಅಂತ ನನ್ನ ಹತ್ರ ಏನಿಲ್ಲ, ಮಾತಿನಲ್ಲೇ ಅಭಿನಂದಿಸ್ತೇನೆ. ಕೊಡುವುದೇನು ಕೊಂಬುದೇನು ಒಲವು ಸ್ನೇಹ ಪ್ರೇಮ ಇದ್ದವರಿಗೆ ನೇಮ. ಅಮ್ಮ ನಿಮಗೆ ನಮಸ್ಕಾರ. ಯಾಕೆ ಇನ್ನೊಂದು ಮಾತಾಡ್ತೇನೆ, ಪುಣ್ಯಾತ್ಮರು. ಆ ಪುಸ್ತಕದಲ್ಲಿ ನಿಮ್ಮ ಮಕ್ಕಳು ಬರೆದಿದ್ದಾರೆ, ಪ್ರತಿಜ್ಞೆ ಮಾಡಿದ್ದಾರೆ. ನಮ್ಮಮ್ಮನ ಕಂಡಲ್ಲಿ ಒಂದು ಹನಿ ನೀರು ಬರದೇನೆ ಹಾಗೆ ನಾವು ನೋಡಿಕೊಳ್ತೇವೆ ಅಂತ ಹೇಳಿದ್ದಾರೆ. ಇದಕ್ಕಿಂತ ಪುಣ್ಯ ಎಂತ ಬರಬೇಕಾದಲ್ಲಿ ನಾವು ಕಲಾವಿದರು ಎಷ್ಟೆಲ್ಲ ಕಷ್ಟಪಡ್ತೇವೆ, ಎಷ್ಟೆಲ್ಲ ಕಷ್ಟಪಡ್ತಾರೆ ಯಕ್ಷಗಾನ ಕಲಾವಿದರು ಅಂತಂದ್ರೆ ನಮಗೆ ದಿಗ್ಭ್ರಮೆ ಆಗ್ತದೆ. ಹೀಗೂ ಉಂಟೆ. ಸಿನಿಮಾದಲ್ಲಿ ಮೊನ್ನೆ ಯಾವುದೋ ನೋಡಿದೆ ನಾನು, ಯಾರಿಗೋ ಒಂದು ಶ್ರೀಕಾಂತ ಸಾಕು ಅದನ್ನೆಲ್ಲ ತೋರಿಸಿ ವಿಜೃಂಭಿಸಿ ಇವರಿಗೆ ಅಷ್ಟು ಹೇಳ್ತಾರೆ. ಸದ್ಯದ ಪರಿಸ್ಥಿತಿ, ಕೊಲೆಗಾಡಿಯವರ ಪರಿಸ್ಥಿತಿಯನ್ನು ನೋಡಿದ್ರೆ ಗಣೇಶನವರು
ಸಂಸಾರ ಏನೇ ಇರಲಿ ನೋಡಿ, ಎಷ್ಟೋ ಸಲ ನಾವು ಮಾತು ಕೇಳ್ತೇವೆ, ಕಾಲ ಕೆಟ್ಟೋಯ್ತು ಅಂತ ಹೇಳ್ತಾರೋ ಇಲ್ವಾ? ಸುಳ್ಳು. ಕಾಲ ಕೆಟ್ಟಿದ್ರೆ ಯಾಕೆ ಇಂತಹ ಸಂಭ್ರಮದ ವಾತಾವರಣ ಇರ್ತಿತ್ತು ಹೇಳಿ? ಯಾಕೆ ಒಂದು ಒಳ್ಳೆ ವ್ಯಕ್ತಿತ್ವವನ್ನು ಗುರುತಿಸಿದ್ರೆ, ಒಬ್ಬ ಒಳ್ಳೆಯ ಕಲಾವಿದನನ್ನು ಗುರುತಿಸಿದರೆ, ಕಲಾವಿದನ ದೌರ್ಬಲ್ಯವನ್ನು ಸಮಾಜವೂ ಮನ್ನಿಸ್ತದೆ, ಕುಟುಂಬವೂ ಮನ್ನಿಸ್ತದೆ. ಮಾರಾಯ, ಅದು ಅಷ್ಟು ಶ್ರೇಷ್ಠವಾದದ್ದು ಅನ್ನುವ ಕಾರಣಕ್ಕೆ ಇದು ನಮ್ಮ ಯಕ್ಷಗಾನದ ಭಾಗ್ಯ. ಇರುವಾಗ ನಿಮಗೆ ಯಾರೋ ಮಾತನ್ನು ಹೇಳಿದ್ರು, ಆರ್ಥಿಕವಾಗಿ ಅಂತಹ ಪರಿಸ್ಥಿತಿ ಇರಲಿಲ್ಲ ಹೋಗಿ. ನಮ್ಮ ಯಕ್ಷಗಾನದಲ್ಲಿರುವ 90% ಕಲಾವಿದರ ಅವಸ್ಥೆ ಇದೆ. ನಾನು ನೋಡಿದ್ದೇನೆ ಹತ್ತಿರದ. ನಿಮ್ಮಲ್ಲಿ ದಕ್ಷಿಣ ಕನ್ನಡದಲ್ಲೂ ಅಷ್ಟೇ, ಉತ್ತರ ಕನ್ನಡದಲ್ಲೂ ಅಷ್ಟೇ 70 ತೊಲೆ ಬಂಗಾರ, ಒಂದು 3-4 ಎಕರೆ ಅಡಿಕೆ ತೋಟ ಎಲ್ಲ ಯಕ್ಷಗಾನಕ್ಕಾಗಿ ಹೋಗಿದ್ದಾರೆ, ಸುರಿದಿದ್ದಾರೆ. ನಿಮಗೂ ಗೊತ್ತು ನಾರಾಯಣ ಕಥೆ. ಇಂಥದ್ದು ಎಷ್ಟು ಜನ ಮಾಡಿದ್ದಾರೆ. ಅದ್ರ ಜೊತೆಗೆ ಒಂದು ಹೊತ್ತಿನ ಊಟ ಇಲ್ಲದೆ ಇದ್ದವನು ಕೂಡ ಸಂತೋಷ ಯಾಕೆ ಕೊಡ್ತಾನೆ ಅಂತಂದ್ರೆ, ಈಗ ರಂಗಸ್ಥಳದಲ್ಲಿ ರಾಜ ಮರುದಿವಸ ಬಾಳೆಗೋರಿಗೆ ಹೋಗುವ ಬೇರೆ ಕೆಲಸ ಮಾಡಬೇಕು, ಬೇರೆ ಗೊತ್ತಿಲ್ಲ. ಅಂದ್ರೆ ಇದು ಸಾಮೂಹಿಕವಾಗಿ ಸಾಮಾಜಿಕವಾಗಿ ನಮಗೊಂದು ಶಕ್ತಿ ಕೊಡುವಂತ ಕಲೆ. ಇದು ಭಕ್ತಿಯ ಆರಾಧನೆ. ಇದಕ್ಕೆ ಜೀವ ಇಷ್ಟು ಗಟ್ಟಿ ಯಾಕಿದೆ ಅಂತಂದ್ರೆ ಇದು ಆರಾಧನೆ ಕಲೆ ಆಗುತ್ತಿಲ್ಲ. ನೋಡಿ, ನಾಟಕದ ಕಂಪನಿಗಳು ಬಂತು ಹೋಯ್ತು, ಈಗ ಉಳಿಸ್ಕೊಳ್ಳೋದು ಎಷ್ಟು ಕಷ್ಟ. ನಾವು ಅನ್ಕೊಂಡಿದ್ದೇವೆ ಯಕ್ಷಗಾನ ಉಳಿಸಬೇಕು, ಉಳಿತದ. ನಿಮ್ಗೆ ಏನು ಯೋಚನೆ ಬೇಡ. ಎಲ್ಲಿಯವರೆಗೆ ಯಕ್ಷಗಾನದವರು ಇದ್ದಾರ ಅಲ್ಲಿಯವರೆಗೆ ಈ ನಾಟಕದಲ್ಲಿ ಕನ್ನಡ ಉಳಿತದೆ. ಏನು ಮಾತು ಇಲ್ಲ. ಯಾವ ವೇದಿಕೆಯಲ್ಲೂ ಇಲ್ಲದೆ ಇದ್ದದ್ದು ಒಂದು ಶಬ್ದ ಆಂಗ್ಲ ಪದವನ್ನು ಬಳಸಿದರೆ ಅವನ ಮರ್ಯಾದೆ ಹೋಗ್ತದೆ ಸ್ಟೇಜಲ್ಲಿ. ಎಲ್ಲಿದೆ ಕನ್ನಡ ಸಂಸ್ಕೃತಿಯನ್ನು ಸಮೃದ್ಧವಾಗಿ ಉಳಿಸುವ ಒಂದು ಅದ್ಭುತವಾದ ಆರಾಧನಾ ಕಲೆ. ಭಗವಂತನ ಆರಾಧನೆಯೇ ಪ್ರಧಾನವಾದದ್ದು. ಆ ಆರಾಧನಾ ಮನೋಭಾವ ಇದ್ದಾಗ ಅದರಲ್ಲಿ ಆದಾಯ ಎಷ್ಟು ಅಂತ ನೋಡುವುದಿಲ್ಲ. ಹಾಗಾಗಿ ಆದಾಯವನ್ನು ನೋಡದೆ ಆರಾಧನೆಯ ಮೂಲಕ ಈ ಕಲೆಯನ್ನು ನಮ್ಮ ಜನ ಉಳಿಸಿಕೊಂಡು ಬಂದಿದ್ದಾರೆ. ಏನ್ ಹೇಳ್ತೀರಿ? ಹೌದಲ್ವ? ಇವತ್ತಿಗೂ ಇಲ್ಲಿಂದ ಉಳಿತದೆ ಕಲೆ. ನಾವು ಸರ್ಕಾರದವರು ಅಕಾಡೆಮಿಯವರು ಏನು ಮಾಡೋದಕ್ಕೆ ಸಾಧ್ಯ ಇದೆ ಹೇಳಿ? ನೀವು ಸರ್ಕಾರ ಕೊಟ್ಟ ದುಡ್ಡಿನಲ್ಲಿ 4 ಜನರಿಗೆ ಪ್ರಶಸ್ತಿ ಕೊಟ್ಟು ಎಂತೆಂಥದ್ದು ಮಾಡ್ತೇವೆ, ಅಷ್ಟೇ ಬಿಟ್ಟರೆ ಎಂಥದ್ದು ಇಲ್ಲ. ಆದ್ರೆ ಯಕ್ಷಗಾನ ಉಳಿಸ್ತೇವೆ ಅಂತ ಹೇಳೋ ನೀವೇ ಉಳಿಸಿದ್ದೀರಿ ಅನ್ನೋದು ಸ್ಪಷ್ಟ ಇದೆ. ಪರಂಪರೆಯಿಂದ ಇದು ರಾಜಾಶ್ರಯದ ಕಲೆ ಅಲ್ಲ, ಇದು ಜನಾಶ್ರಯದ ಕಲೆ, ಜನಪದರ ಕಲೆ. ಅಷ್ಟೇ ಇಲ್ಲ. ಇಲ್ಲಿ ಇದ್ದಷ್ಟು ಒಕ್ಕಟ್ಟು ಎಲ್ಲಿದೆ? ಒಂದು ಮೇಳ ಎಂಬ ಶಬ್ದವೇ ಹಾಗಾಗಿ ಅರ್ಥ ಹೇಳುವುದು, ಮೇಳೈಸುವುದು ಅಂತ ಎಲ್ಲ ನನಗೆ ಈಗೂ ನೆನಪಾಗ್ತದೆ. ನಾವು ಸಣ್ಣ ಪ್ರಾಯದಿಂದ ವೇಷ ಮಾಡ್ತಿದ್ವಲ್ಲ, ಆ ಚೌಕದ ಮನೆಯಲ್ಲಿ ಒಂದು ತಟ್ಟೆಯಲ್ಲಿ ಕೆಂಪು ಕರಡಿರ್ತಿದ್ರು, ಕೆಂಪು ಎಣ್ಣೆ ಹಾಕಿ. ಆ ಕೆಂಪನ್ನು ಎಲ್ಲರೂ ಕಣ್ಣಿಗೆ ಹಚ್ಚೋರು, ತುಟಿಗೆ ಎಲ್ಲ ಜಾತಿಯವರು ಇರ್ತಿದ್ರು. ಭೇದ ಭಾವ ಇರ್ತಿರ್ಲಿಲ್ಲ. ನಾನು ಯಾಕೆ ಮಾತು ಹೇಳ್ತೇನೆ ಅಂತಂದ್ರೆ, ಈ ಯಕ್ಷಗಾನ ಅಂತ ಹೇಳುವಾಗ ಅಲ್ಲಿ ಎಲ್ಲವನ್ನೂ ಕರ್ಕೊಂಡು ಹೋಗುವ ಸತ್ಯ ಸಾರ. ಆ ಕಲೆನೇ ಹಾಗೆ, ಊಟ ಕಲೆ ಎಲ್ಲವೂ ಇದ್ರೆ ಮಾತ್ರ ಸಾಧ್ಯ ಇದೆ. ಒಬ್ಬರಿಂದ ಆದ ಕೆಲಸ ಅಲ್ಲ ಇದು. ಹಾಗೆ ಒಂದು ಸಮೂಹದ ಕಲೆಯಾಗಿ, ಒಂದು ಆರಾಧನಾ ಕಲೆಯಾಗಿ ಈ ಇಡೀ ಜಗತ್ತಿಗೆ ವಿಸ್ಮಯವನ್ನು ಹುಟ್ಟಿಸಬಲ್ಲ ಒಂದು ಶಕ್ತಿ ಇರುವಂತಹ ಕಲೆ. ಅದರ ಆಭರಣಗಳನ್ನು ನೋಡಿ, ಅದರ ಹಾಡು ನೋಡಿ. ಅದು ಎಲ್ಲ ಈ ಉತ್ತರ ಸಂಗೀತಗಳ ಹಾಗೆ ಅಲ್ಲ. ಆ ಹಾಡಿನಲ್ಲಿ ಕೂಡ ಹೆಂಗಸರ ಕೊಡುಗೆ ತುಂಬಾ ಉಂಟು. ಹೆಂಗಸರು ಹಾಡುವ ಶೈಲಿಯಲ್ಲೇ ಮಟ್ಟಿನಲ್ಲಿ, ರಾಗತಾಳಲ್ಲ, ಮಟ್ಟಿನಲ್ಲಿ ಯಕ್ಷಗಾನ ಮಟ್ಟದು ನಮಗೆ ಸಿಗ್ತದೆ ಸಂಸ್ಕೃತದಲ್ಲಿ. ಹಾಗಾಗಿ ಒಂದು ಸಮೂಹದಲ್ಲಿ ಇದು ಬರೇ ಗಂಡು ಕಲೆ ಅಂತ ಹೇಳುವಾಗಲೆಲ್ಲ ನನಗೆ ಸ್ವಲ್ಪ ಇರಿಸು ಆಗ್ತದೆ. ಇಲ್ಲಪ್ಪ, ಇದು ನಮ್ಮ ಕಲೆ, ಎಲ್ಲರೂ ಅಲ್ಲ. ಈ ಸಂದರ್ಭದಲ್ಲಿ 1 ಗಂಟೆಗೆ ಈ ಕಾರ್ಯಕ್ರಮ ಮುಕ್ತಾಯವಾಗಬೇಕು ಅಂತ ಸ್ಪಷ್ಟ ಹೇಳಿದ್ರಿಂದ ಮುಕ್ತಾಯವಾಗುವ ಕಾಲಕ್ಕೆ ನನ್ನ ಪಾತ್ರ ಪ್ರವೇಶ ಆಗಿರ್ತದೆ. ನಾನು ಬಲುವಿಗೆ ಭಾಷಣ ಮಾಡಿದ ಅಪರಾಧ ಆಗ್ತದೆ ಎನ್ನುವ ಪ್ರಜ್ಞೆ ನನಗುಂಟು. ಇವತ್ತಿನ ಈ ಕಾರ್ಯಕ್ರಮ ತುಂಬಾ ನಿಜವಾಗಿಯೂ ಸುಸಂಪನ್ನ ಆಗಿದೆ. ನಾವೆಲ್ಲ ಸಂತೋಷ ಪಡುವಂಥವ್ರು. ಮತ್ತೆ ನಮಗೆ ಒಂದು ಧೈರ್ಯ ನಮ್ಮಂಥವರಿಗೆ, ಯಕ್ಷಗಾನಕ್ಕೆ ಏನಾಗುವುದಿಲ್ಲ, ಅದು ಬೆಳೀತದೆ, ಉಳಿತದೆ. ಈ ದಕ್ಷಿಣ ಕನ್ನಡದಲ್ಲಂತೂ ನಮ್ಮೂರಿಗೆ ಸುದ್ದಿ ಬಿಡಿ. ನಮ್ಮೂರಿನಲ್ಲಿ ಏನಾಗಿದೆ ಅಂತಂದ್ರೆ, ಮೊದಲೆಲ್ಲ
ಒಂದೊಂದು ಊರು ಅಂದ್ರೆ ಒಂದೊಂದು ಕಲಾಗ್ರಾಮ ಇದೆ. ಜೋಯಿಸೂರಿಗೆ ಗೊತ್ತುಂಟು. ಮೂರೂರಿಗೆ ಹೋದ್ರೆ ಒಂದು ಹೂ ಹಾಕಿದ್ರೆ ಭಾಗವತ, ಮೊದಲನೇ ಕಾಲ, ಪೆಟ್ಟಿಗೆ ಎಲ್ಲವೂ ಬರ್ತದೆ. ನಾನು ಒಂದು ತಾಸಲ್ಲಿ ಯಕ್ಷಗಾನ ಮಾಡಿದ್ದೆ. ಊರೂರಿನಲ್ಲಿ ಇಂತಹ ಪ್ರಕರಣ ಉಂಟು. ಇವತ್ತು ಸಾಧ್ಯ ಇಲ್ಲ. ಎಲ್ಲ ಓದಿದ್ರು, ಹೊರಗಡೆ ಹೋದಿದ್ರು, ವಿದೇಶಕ್ಕೆ ಹೋದಿದ್ರು, ಎಷ್ಟೋ ಮನೆಗಳು ಬೀಗ ಹಾಕಿದ್ದಾರೆ. ಯಕ್ಷಗಾನಕ್ಕೆ ಜನವೇ ಇಲ್ಲ. ನಾನು ನಮ್ಮ ಜನರಲ್ಲಿ ಹೋದಲ್ಲೆಲ್ಲ ಅಮ್ಮಂದಿರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ನೀವು ಇಷ್ಟೆಲ್ಲ ಕಾಣಿಕೆ ಕೊಟ್ಟಿದ್ದೀರಿ, ಇನ್ನು ಮುಂದೆ ಒಂದೊಂದು ಇಂಜಿನಿಯರ್ ಸಲುವಾಗಿ ಒಂದು, ಡಾಕ್ಟರ್ ಸಲುವಾಗಿ ಒಂದು, ಮತ್ತೆ ನಿಮಗೆ ಬೇಕಾದ ಒಂದು, ಮತ್ತೆ ನಮಗೊಂದು ಯಕ್ಷಗಾನಕ್ಕೆ ಒಂದು ಹುಡುಗ ನೋಟಿಸ್ಕೊಡಿ. ನಾನು ಪ್ರಾರ್ಥನೆ ಮಾಡ್ತೇನೆ. ಸುಳ್ಳಲ್ಲ, ಸತ್ಯ. ಬೇರೆ ನಾನಿಲ್ಲ. ಯಕ್ಷಗಾನ ಉಳಿಸಬೇಕು ಅಂತಂದ್ರೆ ಯಕ್ಷಗಾನ ಮಾಡುವವರು ಉಳಿಬೇಕು. ಯಕ್ಷಗಾನ ನಿರಂತರವಾಗಿ ನಡೆಯಬೇಕು, ನಿರಂತರವಾಗಿ ನಡೆಯಬೇಕು. ನಮ್ಮ ಗುಂಡುಬಾಣಿಯಂತಹ ಕ್ಷೇತ್ರ ಎಷ್ಟು ಅದ್ಭುತ ಆಲೋಚನೆಗಳಿವೆ. 5 ತಿಂಗಳ ನಿರಂತರ ಯಕ್ಷಗಾನ ಒಂದೇ ಕಡೆ, ಅಂತಹ ಕ್ಷೇತ್ರಗಳು ಉಂಟಾಗಬೇಕು. ಇಲ್ಲಿ ಕಟೀಲೋ, ಮಂದರ್ತಿಯೋ ಎಷ್ಟೆಲ್ಲ ದೇವರ ಹೆಸರಿನಲ್ಲಿ ನಿತ್ಯ ಆಟ ಮಾಡ್ತದೆ. ಎಷ್ಟು ಸಂತೋಷ ಆಗ್ತದೆ. ಇಂತಹ ನಿರಂತರವಾದ ಯಕ್ಷಗಾನ ನಡೆದರೆ ಯಕ್ಷಗಾನ ಕಡೆಯೂ ಉಳಿತದೆ, ಕನ್ನಡ ಸಂಸ್ಕೃತಿಯ ಪ್ರಸಾರ ಆಗ್ತದೆ. ಅಂಥದ್ದೊಂದು ಸನ್ನಿವೇಶವನ್ನ ನಾವೆಲ್ಲ ಕೂಡಿ ಸೃಷ್ಟಿ ಮಾಡಬೇಕು ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಅನೇಕ ಸಂಸ್ಥೆಗಳು ಒಂದು ಅಕಾಡೆಮಿ ಮಾಡುವುದಕ್ಕೆ ದೊಡ್ಡ ಕೆಲಸ ಮಾಡ್ತಾ ಇದೆ. ಅಲ್ಲಿ ಎರಡು ಮಾತಿದೆ. ನಮಗೆ ಪಟ್ಲ ಫೌಂಡೇಶನ್ ಹೆಸರು ಕೇಳುವಾಗ ಅವರು ಮಾಡಿದ ಕೆಲಸ ಸಣ್ಣದಲ್ಲ. ನಿಮಗೆಲ್ಲ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಈಗ ಸತೀಶನ ವಯಸ್ಸು ಸಣ್ಣ ಕಾಣ್ತದೆ, ಸುಕುಮಾರ ವಯಸ್ಸು, ಆದ್ರೆ ಮಾಡಿದ ಕೆಲಸ ತ್ಯಾಗ ಯಕ್ಷಗಾನಕ್ಕಾಗಿ ಮಾಡಿದ್ದಾರೆ. ಇಲ್ಲಿ ಅನೇಕ ಸಂಸ್ಥೆಗಳಿದೆ. ನಾನು ಎಲ್ಲ ಹೆಸರುಗಳನ್ನು ಹೇಳೋದಕ್ಕೆ ಸಮಯ ಇಲ್ಲ. ಅವೆಲ್ಲ ನಿರಂತರವಾಗಿ ಯಕ್ಷಗಾನದ ಬಗ್ಗೆ ಕೆಲಸ ಮಾಡ್ತಾರೆ. ಹೀಗೆ ಸಾಮೂಹಿಕವಾಗಿ ಯಕ್ಷಗಾನವನ್ನು ಉಳಿಸುವ ಕೆಲಸ ನಿರಂತರ ನಡೀತಾ ಇದೆ. ಅದರ ಜೊತೆಗೆ ಹೆಣ್ಣು ಮಕ್ಕಳು, ಮಹಿಳೆಯರು ಕೂಡ ಯಕ್ಷಗಾನಕ್ಕೆ ಬಂದಿದ್ದಾರೆ. ಆದ್ದರಿಂದ ತಾಯಂದಿರು ಕಾಲಿಟ್ಟ ಜಾಗದಲ್ಲಿ ಅದು ಖಂಡಿತ ಬೆಳೀತಿದ್ದಾರೆ, ಅನೇಕ ತಯಾರಾಗಿದ್ದಾರೆ. ಹಾಗಾಗಿ ಯಕ್ಷಗಾನದ ಸಮೃದ್ಧಿಯ ದಿನ ಇದು. ಒಂದು ಕಾಲಕ್ಕೆ ಅದಕ್ಕೆ ಪ್ರೋತ್ಸಾಹ ಇಷ್ಟೆಲ್ಲ ಇರಲಿಲ್ಲ, ಆದ್ರೂ ದುಡಿತಲ್ಲ ಅಲ್ವಾ? ಇಷ್ಟೆಲ್ಲ ಪ್ರೋತ್ಸಾಹ ಇರಲಿಲ್ಲ. ಆದ್ರೆ ಇವತ್ತು ಪ್ರೋತ್ಸಾಹ ಕೊಡುವ ದಾನಿಗಳು ಇದ್ದೀರಿ, ಅನೇಕ ದಾನಿಗಳಿಲ್ಲ. ಒಳ್ಳೆ ಕೆಲಸ ಮಾಡ್ತಾರೆ ಅಂತಂದ್ರೆ ಅಲ್ಲಿ ಕೈ ಜೋಡಿಸ್ತಾರೆ ನಮ್ಮ ಜನ. ಇದು ಕಲಿಯುಗಲ್ಲ. ಆದ್ರಿಂದ ಯಕ್ಷಗಾನದ ಬಗ್ಗೆ ಇದೊಂದು ಭಾಗ್ಯದ ಕಾಲ ಅಂತ ನಾನು ಅನ್ಕೊಂಡಿದ್ದೇನೆ. ಈ ಸಂದರ್ಭದಲ್ಲಿ ಕುಮಾರವ್ಯಾಸ ಹೇಳುವ ಮಾತು ನೆನಪಾಗ್ತದೆ. ಬಂಧು ದರ್ಶನ ಫಲವಲ್ಲ ಸಂಸಾರ ಪರುವಿಗೆ, ಸಂಸಾರವೆಂದು ರಕ್ಷಕ್ಕೆ ಬಂಧುಗಳ ದರ್ಶನ. ನನಗೆ ನೀ ಅವಕಾಶ ಕೊಡದೇ ಇದ್ರೆ ನಾನು ಇಷ್ಟೆಲ್ಲ ಜನ ನನ್ನ ಬಂಧುಗಳನ್ನು ನೋಡುವುದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಹಾಗಾಗಿ ಈ ಕೂಂಜದ ಹೆಸರಿನಲ್ಲಿ ಒಂದು ಅಂಬುರುಹ ಯಕ್ಷ ಸದನ, ಅಂಬುರುಹಗಳನ್ನೇ ಶ್ರೀ ದುರ್ಗಾಂಬೆಯ ಬಲಗೊಂಡು ಭಕ್ತಿಯೇ ಅಂಬಿಕಾ ಪರಿಘರಾದನೆಂದು ಸಂಸ್ಕೃತಿಸಿ ಅನ್ನುವಾಗ ಅದನ್ನು ಹೇಳಲೇಬೇಕಾದಲ್ಲ. ಅಂಥದ್ದೊಂದು ಸಂಸ್ಥೆ 100 ಕಾಲ ಬದುಕುತ್ತದೆ. ಇಲ್ಲಿ ಇದರ ದೂರದ ಮುಂಬೈಯಿಂದ ಅವರ ಶಿಷ್ಯರು ಈ ಕೆಲಸ ಮಾಡ್ತಾರೆ ಅಂತಾದ್ರೆ, ಪ್ರಕಾಶನಕ್ಕೆ ತರ್ತಾರೆ ಅಂತಾದ್ರೆ, ಅಂದ್ರೆ ಒಬ್ಬ ಬಿಟ್ಟು ಹೋದ ಸಂಪತ್ತಿದೆಯಲ್ಲ, ಬಹಳ ದೊಡ್ಡ ಸಂಪತ್ತು. ಅವ್ರು ಎಷ್ಟು ದೊಡ್ಡವರು ಅಂತ ಕೆಲವು ಸಲ ಇದ್ದಾಗ ಗೊತ್ತಾಗಲಿದ್ರು, ಅನಂತರ ಗೊತ್ತಾಗಲಿಲ್ಲ. ಸಜ್ಜನರ ಹಾದಿಯಲ್ಲಿ ನಡೆದ ಪೂಂಜರು ಧನ್ಯರು, ಅವರ ಕುಟುಂಬದವರು ಧನ್ಯರು, ಅವರ ಮಕ್ಕಳು ಕೂಡ ದೀರ್ಘಾಯುಷಿಗಳಾಗಿ ಈ ಇಡೀ ಸಮಾಜಕ್ಕೆ ಒಂದು ಕಾಣಿಕೆಯನ್ನು ಕೊಡಬೇಕು. ಆ ತಾಯಿಗೆ ಸಂತೋಷ ಆಗಬೇಕು, ಅದನ್ನು ಮರೆಯುವುದಕ್ಕೆ ದಾರಿ. ಹಾಗಾಗಿ ಈ ಕಲಾ ಆರಾಧನೆ ಈ ಮನೆಯಲ್ಲಿ ಸದಾ ನಡೆಯಲಿ ಅನ್ನುವ ಅಪೇಕ್ಷೆಯನ್ನು ಹೇಳ್ತಾ ಈ ಸಂಸ್ಥೆ 100 ಕಾಲ ಬಾಳ್ಲಿ ಅಂತ ಹೇಳಿ ಹಿರಿಯರ ಬಂಧುಗೆಲ್ಲ ನಮಸ್ಕರಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಸಮರ್ಥವಾದಂತಹ ಮಹಿಳೆ ಇದ್ದೇ ಇರ್ತಾಳೆ. ಗಂಡು ಕಲೆಯಾದಂತಹ ಈ ಯಕ್ಷಗಾನದ ಉಳಿವಿಗೆ ಸ್ತ್ರೀ ಶಕ್ತಿ ಪ್ರೇರಕವಾಗಬೇಕು, ಪೂರಕವಾಗಬೇಕು ಎನ್ನುವ ಆಶಯದೊಂದಿಗೆ ಈ ಸಂಸ್ಮರಣಾ ಕಾರ್ಯಕ್ರಮದ ಅಧ್ಯಕ್ಷೀಯ ಭಾಷಣವನ್ನು ನೆರವೇರಿಸಿಕೊಟ್ಟಂತಹ ಡಾಕ್ಟರ್ ಜಿ ಹೆಗಡೆ ಇವರಿಗೆ ಪೂರಕವಾದಂತಹ ಅಭಿನಂದನೆಗಳು. ನಾನು ವೇದಿಕೆಗೆ ಪಟ್ಲ ಸತೀಶಣ್ಣನವರನ್ನು ಆಹ್ವಾನಿಸ್ತೇನೆ. ಯಾಕಂದ್ರೆ ನಾವು ಎಲ್ಲರಿಗೂ ನಾವು ಕಿರುಗೌರವ ಪುಸ್ತಕ ಪ್ರಕಟಣೆಯನ್ನು ಮಾಡಿದವರಿಗೆ ಎಲ್ಲರಿಗೂ ಕೊಟ್ಟಿದ್ದೇವೆ. ತಾವು ಬರಬೇಕಿತ್ತು. ಆಗ ಒಂದು ಕ್ಷಣ
ಕೊನೆಯ ಭಾಗಕ್ಕೆ ನಾವು ಬರ್ತಾ ಇದ್ದೇವೆ. ಧನ್ಯವಾದ ಸಮರ್ಪಣೆ. ದಿಲೀಪ್ ಪೆರಾಡಿಯವರು ಧನ್ಯವಾದ ಕಾರ್ಯಕ್ರಮವನ್ನು ನೆರವೇರಿಸಿ ಶೋಭಕನವರನ್ನು ವಿನಂತಿ ಮಾಡ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ಸ್ಮರಣಿಕೆಯನ್ನು ನೀಡುವುದರ ಮೂಲಕ ತಾವು ಕಾರ್ಯಕ್ರಮವನ್ನು ಸ್ಮರಣೀಯವಾಗಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮೊದಲಿಗೆ ಡಾಕ್ಟರ್ GN ಹೆಗಡೆ ಮಠ ಇವರಿಗೆ, ವಿಶ್ವೇಶ್ವರ ಇವರಿಗೆ, ಹಾಗೆ ಇವತ್ತು ಮುಖ್ಯ ಅಭಿನಯಕರಾಗಿರುವಂತಹ ಡಾಕ್ಟರ್ M ಪ್ರಭಾಕರ್ ಜೋಶಿ ಇವರಿಗೆ, ಕದ್ರಿ ನವನೀತ್ ಶೇಖ್ ಇವರಿಗೆ, ಪ್ರೊಫೆಸರ್ ಶ್ರೀಪತಿ ಕಲ್ಲೂರಾಯ ಇವರಿಗೆ, ಹಾಗೂ ಶ್ರೀ ಸುಬ್ರಹ್ಮಣ್ಯ ಭಟ್ ಅನುವಂಶಿಕ ಅರ್ಚಕರು ವಿಷ್ಣುಮೂರ್ತಿ ದೇವಸ್ಥಾನ ಇವರಿಗೆ, ಕೃತಜ್ಞತೆಗಳು ಶೋಭಕ. ಹಾಗೂ ಈಗ ನಾವು ಕೊನೆಯ ಭಾಗಕ್ಕೆ ಬರ್ತಾ ಇದ್ದೇವೆ. ಧನ್ಯವಾದ ಕಾರ್ಯಕ್ರಮವನ್ನು ನಮ್ಮ ಅಮೃತ ಯಕ್ಷಗಾನ ಟ್ರಸ್ಟ್ನ ಕಾರ್ಯದರ್ಶಿಯಾದ ದಿಲೀಪ್ ಎಸ್ ಪೆರಾಡಿ, ನಿಜವಾಗಿ ಒಂದು ದೊಡ್ಡ ಚಪ್ಪಾಳೆ ದಿಲೀಪ್ ಎಸ್ ಪೆರಾಡಿ ಎಷ್ಟು ಶ್ರಮ ಪಟ್ಟಿದ್ದಾರೆ ಅಂತ ಕೇಳಿದರೆ ಅವರಿಗೆ ಇಡೀ ಇವತ್ತಿನ ಈ ಕಾರ್ಯಕ್ರಮದ ಎಲ್ಲ ರೂಪರೇಷೆಯ ಜೊತೆಯಲ್ಲಿ ಇದರ ಸಿದ್ಧತೆಯಲ್ಲಿ ಅವರ ಒಂದು ದೊಡ್ಡ ಕೊಡುಗೆ ಪೂಜ್ಯವರ ಮಾನಸ ಪುತ್ರ ಎನ್ನುವ ಮಾತು ಖಂಡಿತವಾಗಿ ಸತ್ಯ. ಈಗ ಧನ್ಯವಾದ ಕಾರ್ಯಕ್ರಮವನ್ನು ಕೊಡುವುದಕ್ಕಾಗಿ ದಿಲೀಪ್ ಅವರು ಬರ್ತಾರೆ. ಅಮೃತ ಯಕ್ಷಸದನ ಪ್ರತಿಷ್ಠಾನ ಬುಟ್ಟಿಗೆರೆ ರಿಜಿಸ್ಟರ್ ಹಾಗೂ ಡಾಕ್ಟರ್ P ದಯಾನಂದ ಪೈ ಮತ್ತು ಶ್ರೀ P ಸತೀಶ್ ಪೈ ಯಕ್ಷಗಾನ ಅಧ್ಯಯನ ಕೇಂದ್ರ ಮಂಗಳೂರು ವಿಶ್ವವಿದ್ಯಾನಿಲಯ ಇವರ ಸಹಯೋಗದಲ್ಲಿ ಅಭಿನವ ವಾಲ್ಮೀಕಿ ಯಕ್ಷಗಾನ ಸವ್ಯಸಾಚಿ ಬುಟ್ಟಿಗೆರೆ ಪುರುಷೋತ್ತಮ ಪೂಜರ ಸಂಸ್ಮರಣ ಕಾರ್ಯಕ್ರಮ ಯಕ್ಷ ಪುರುಷೋತ್ತಮ ಈ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಇಂದು ಉಪಸ್ಥಿತರಿದ್ದೇವೆ. ಇಂದಿನ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅಮೃತ ಯಕ್ಷಸದನ ಪ್ರತಿಷ್ಠಾನದ ಸರ್ವ ಚಟುವಟಿಕೆಗಳಿಗೆ ಒಂದು ದೀಪ ಪ್ರಜ್ವಲನೆಯ ಮೂಲಕ ಚಾಲನೆಯನ್ನು ಒದಗಿಸಿದಂತಹ, ಜೊತೆಗೆ ಈ ಕಾರ್ಯಕ್ರಮದ ಸಭಾ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಡಾಕ್ಟರ್ GL ಹೆಗಡೆ ಕುಮಟ, ಅಧ್ಯಕ್ಷರು ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಪೂಜ್ಯರ ಒಡನಾಡಿಗಳಾಗಿದ್ದುಕೊಂಡು ಪೂಜ್ಯರ ಬಗೆಗೆ ಸಂಸ್ಮರಣ ಭಾಷಣವನ್ನು ಮಾಡಿದಂತಹ ಹಿರಿಯ ಯಕ್ಷಗಾನ ಕಲಾವಿದರಾದ ಶ್ರೀ ವಿಶ್ವೇಶ್ವರ ಭಟ್ ಸುಣ್ಣಂಬಳ ಇವರಿಗೆ ನಾನು ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅಭ್ಯಾಗತರಾಗಿ ಆಗಮಿಸಿರುವಂತಹ ಯಕ್ಷಗಾನ ಲೋಕದ ವಿದ್ವಾಂಸರಾಗಿರುವಂತಹ ಡಾಕ್ಟರ್ M ಪ್ರಭಾಕರ ಜೋಶಿ ಇವರಿಗೆ ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ನಮಗೆ ಸಹಕಾರವನ್ನು ಒದಗಿಸುವಲ್ಲಿ ಮುತುವರ್ಜಿಯನ್ನು ವಹಿಸಿಕೊಂಡಿರುವಂತಹ ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು ಇದರ ಸದಸ್ಯರಾದ ಶ್ರೀ ಕದ್ರಿ ನವನೀತ ಶೆಟ್ಟಿ ಇವರಿಗೆ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಜೊತೆಗೆ ಯಕ್ಷ ಪುರುಷೋತ್ತಮ ಸಂಸ್ಮರಣ ಗ್ರಂಥದ ಸಂಪಾದಕರಾಗಿರುವ ಶ್ರೀ ಭಾಸ್ಕರ ರಣಿ ಕುಕ್ಕುವಳ್ಳಿ ಇವರಿಗೂ ನಾನು ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಅಜಕಾರು ಕಲಾಭಿಮಾನಿಗಳ ರಿಜಿಸ್ಟರ್ ಮುಂಬೈ ಇದರ ಅಧ್ಯಕ್ಷರು ಪೂಜ್ಯರ ಪರಮ ಶಿಷ್ಯರು ಈ ಯಕ್ಷ ಪುರುಷೋತ್ತಮ ಕೃತಿಯ ಸರ್ವ ಜವಾಬ್ದಾರಿಯನ್ನು ಪೂರ್ಣ ಮನಸ್ಸಿನಿಂದ ಒಪ್ಪಿಕೊಂಡಂತಹ ನಮ್ಮೆಲ್ಲರ ಆತ್ಮೀಯರಾಗಿರುವ ಶ್ರೀ ಅಜಕಾರು ಬಾಲಕೃಷ್ಣ ಶೆಟ್ಟಿ ಇವರಿಗೆ ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ಜೊತೆಗೆ ಈ ಸುಂದರ ಕಾರ್ಯಕ್ರಮ ಸುಂದರವಾಗಿ ಆಯೋಜನೆಗೊಳ್ಳಬೇಕಂತಾದರೆ ಮಂಗಳೂರು ವಿಶ್ವವಿದ್ಯಾಲಯದ ಯಕ್ಷಗಾನ ಅಧ್ಯಯನ ಕೇಂದ್ರ ನಮಗೆ ಪೂರ್ಣ ರೀತಿಯಾದಂತಹ ಸಹಕಾರವನ್ನು ಕೊಟ್ಟಿದೆ. ಈ ಸಹಕಾರವನ್ನು ಎಲ್ಲ ಸಂದರ್ಭಗಳಲ್ಲಿಯೂ ನಾನು ಸ್ಮರಿಸುತ್ತಾ ಈ ಯಕ್ಷಗಾನ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿರುವ ಪ್ರೊಫೆಸರ್ ಶ್ರೀಪತಿ ಕಲ್ಲೂರಾಯ ಇವರಿಗೆ ನಾನು ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ಈ ಸುಂದರ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತರಾಗಿರುವ ಕಟೀಲು ಮೇಳದ ಸಂಚಾಲಕರು, ಪೂಜ್ಯರ ನಿಡುಗಾಲದಲ್ಲಿ ತುಂಬಾ ಸಹಾಯವನ್ನು ಮಾಡಿರುವಂತಹ ಶ್ರೀ ಕಲ್ಲಾಡಿ ದೇವಿ ಪ್ರಸಾದ್ ಶೆಟ್ಟಿ ಇವರಿಗೆ ನಾನು ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ಜೊತೆಗೆ ಮನ್ನನಾಡಿಯ ಮಾಣಿಕ್ಯ ಎಂದು ಕರೆಸಿಕೊಂಡಂತಹ ಪುರುಷೋತ್ತಮ ಪೂಜ್ಯರು ಮನ್ನನಾಡಿಯ ನಿಜವಾದ ಆಸ್ತಿ. ಆ ಮನ್ನನಾಡಿಯ ಜನತೆಯ ಪರವಾಗಿ ನಾವು ಆನುವಂಶಿಕ ಅರ್ಚಕರು ಶ್ರೀ ವಿಷ್ಣುಮೂರ್ತಿ ಜನಾರ್ದನ ದೇವಸ್ಥಾನ ಮಂಜನಾಡಿ ಇಲ್ಲಿನ
ಶ್ರೀ ಟಿ ಸುಬ್ರಹ್ಮಣ್ಯ ಭಟ್ ಇವರಲ್ಲಿ ನಾವು ವಿನಂತಿಸಿಕೊಂಡಾಗ ನೀವು ಬರಬೇಕು ಅಂತ ಕೇಳಿದಾಗ ಪೂರ್ಣ ಮನಸ್ಸಿನಿಂದ ಬಂದಿದ್ದಾರೆ. ಇವರಿಗೂ ನಾನು ವಂದನೆ ಅರ್ಪಿಸ್ತಾ ಇದ್ದೇನೆ. ಜೊತೆಗೆ ನಮ್ಮ ಪ್ರತಿಷ್ಠಾನದ ಅಧ್ಯಕ್ಷರು, ನಮ್ಮೆಲ್ಲರನ್ನು ಮುನ್ನಡೆಸಿಕೊಂಡು ಹೋಗುವಂತಹ ನಮ್ಮೆಲ್ಲರ ಪ್ರೀತಿಯ ಅಮ್ಮ ಶ್ರೀಮತಿ ಶೋಭಾ ಪುರುಷೋತ್ತಮ ಪೂಂಜ ಇವರಿಗೂ, ಅಂಬುರುಹ ಯಕ್ಷಸದನ ಪ್ರತಿಷ್ಠಾನದ ಉಪಾಧ್ಯಕ್ಷರಾಗಿರುವ ಶ್ರೀ ರಾಜಾರಾಮ ಹೊಳ್ಳ ಕೈರಂಗಳ ಇವರಿಗೂ ನಾನು ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ಜೊತೆಗೆ ಯಕ್ಷಗಾನ ಅಧ್ಯಯನ ಕೇಂದ್ರದ ಮಂಗಳೂರು ವಿಶ್ವವಿದ್ಯಾಲಯದ ಯಕ್ಷಗಾನ ಅಧ್ಯಯನ ಕೇಂದ್ರದ ಸರ್ವ ಸದಸ್ಯರಿಗೂ, ಸಲಹಾ ಸಮಿತಿಯ ಸದಸ್ಯರಿಗೂ, ಜೊತೆಗೆ ಈ ಕಾರ್ಯಕ್ರಮ ಆಯೋಜನೆಗೆ ಸಹಕಾರವನ್ನು ನೀಡಿರುವಂತಹ ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿರುವಂತಹ ಪ್ರೊಫೆಸರ್ PS ಸುಬ್ರಹ್ಮಣ್ಯ ಎಡಪಡಿದ್ದಾರೆ ಇವರಿಗೂ ನಾನು ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ಅವರು ಇರಬೇಕಾಗಿತ್ತು, ಆದರೆ ಅನಿವಾರ್ಯ ಕಾರಣಗಳಿಂದಾಗಿ ನಮ್ಮನ್ನು ಒಳಗೊಳ್ಳಲಿಕ್ಕೆ ಸಾಧ್ಯ ಆಗಲಿಲ್ಲ. ಜೊತೆಗೆ ಈ ಮಂಗಳೂರು ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಸದಸ್ಯರಿಗೂ, ಶೈಕ್ಷಣಿಕ ಮಂಡಳಿಯ ಸದಸ್ಯರಿಗೂ, ಎಲ್ಲ ಪ್ರಾಧ್ಯಾಪಕರಿಗೂ, ವಿವಿಧ ಪೀಠಗಳ ಮುಖ್ಯಸ್ಥರಿಗೂ, ಸಿಬ್ಬಂದಿಗಳಿಗೂ, ವಿದ್ಯಾರ್ಥಿಗಳಿಗೂ ಎಲ್ಲರಿಗೂ ನಾನು ಆತ್ಮೀಯವಾದ ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ಜೊತೆಗೆ ನಾವು ಹೆಸರು ಹೇಳಲಿಕ್ಕೆ ಹೋಗುವುದಿಲ್ಲ. ಪೂಜ್ಯರ ಹಿತೈಷಿಗಳು, ಯಕ್ಷಗಾನ ಲೋಕದ ಘನವೆತ್ತ ವಿದ್ವಾಂಸರು, ಕೊಡುಗೈ ದಾನಿಗಳು, ಪೂಜ್ಯರ ಕಷ್ಟ ಕಾಲದಲ್ಲಿ 1 ರೂಪಾಯಿಯಿಂದ ಹಿಡಿದು ಲಕ್ಷದವರೆಗೂ ಅವರ ಚಿಕಿತ್ಸೆಗಾಗಿ ಸಹಕರಿಸಿದಂತಹ ಎಲ್ಲ ಮಹನೀಯರು ಇದ್ದೀರಿ. ಎಲ್ಲರನ್ನು ನಾನು ಒಂದೇ ಮಾತಿನಲ್ಲಿ ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ಅಂಬುರುಹ ಯಕ್ಷಸದನ ಪ್ರತಿಷ್ಠಾನ ಅದು ನಿಂತ ನೀರಾಗದೆ ಇನ್ನು ಸದಾ ಮುಂದುವರಿಬೇಕಾದರೆ ಇಲ್ಲಿ ನೆರೆದಿರುವಂತಹ ಎಲ್ಲರ ಸಹಕಾರ, ಪೂಜೆಗೆ ಹೇಗೆ ಸಹಕಾರವನ್ನು ಕೊಟ್ಟಿದ್ದೀರೋ ಅದೇ ರೀತಿಯಾಗಿ ನಿಮ್ಮ ಸಹಕಾರ ಮುಂದೆಯೂ ನಮಗೆ ಬೇಕು ಎಂದು ಆಶಯವನ್ನು ವ್ಯಕ್ತಪಡಿಸುತ್ತಾ, ಈ ಕಾರ್ಯಕ್ರಮಕ್ಕೆ ಪೂರ್ಣ ರೀತಿಯಾದಂತಹ ಸಹಕಾರವನ್ನು ಕೊಟ್ಟಂತಹ ಸರ್ವ ಮಹನೀಯರಿಗೂ, ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಿದಂತಹ ಎಲ್ಲರಿಗೂ ಒಂದೇ ಮಾತಿನಲ್ಲಿ ನಾನು ಧನ್ಯವಾದವನ್ನು ಅರ್ಪಿಸುತ್ತಾ ನನ್ನ ಧನ್ಯವಾದ ಕಾರ್ಯಕ್ರಮಕ್ಕೆ ವಿರಾಮದ ಸೂಚನೆ ನೀಡುತ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ.